ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿ, ಅದರಲ್ಲೂ ಆಹಾರ ಸಚಿವರು ಮತ್ತು ಆರೋಗ್ಯ ವೀಕ್ಷಕ ಬಾಂಧವರು ಎರಡೂ ಸಚಿವ ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮ ವಿಶೇಷ ಛಾಪನ್ನು ಮೂಡಿಸಿದಂತಹ, ವಿಶೇಷ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದಂತಹ ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಕುರಲ್ ಬಳಗದ ಪರವಾಗಿ ಆತ್ಮೀಯವಾಗಿ ಈ ಮಾತುಕತೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಾಗಿರಲಿ ಅಥವಾ ಯಾವುದೇ ವಿಷಯ ಮಾತಾಡುವಾಗಿರಲಿ ಹೇಳುವುದುಂಟು, ನಮ್ಮ ಪರಿಸರಕ್ಕೊಂದು ಶಾಸಕರು, ಅದು ಮಿಂಚಿನ ಸಂಚಾರ ಮಾಡುವಂತಹ ಶಾಸಕರು. ಈಗ ಅವರಿಗೆ ಪ್ರಸ್ತುತ ಕಾಲು ನೋವು, ಇತ್ತೀಚೆಗೆ ಅಷ್ಟೇ ಒಂದು ಅವಘಡವಾಗಿ ಕಾಲು ಅಡಿಲಿಕ್ಕಾಗದೆ ಸ್ವಲ್ಪ ಸಮಯ ಮನೆಯಲ್ಲೇ ಇದ್ದರು. ಬಹುಶಃ ಅವರಿಗೆ ಕಟ್ಟಿ ಹಾಕಿದ ಹಾಗಿರ್ಬೋದು. ಯಾಕೆಂತ ಹೇಳಿದರೆ ಸದಾ ಜನಗಳ ನಡುವೆ ಇರುವಂಥವರು, ಜನಗಳ ನಡುವೆ ಓಡಾಟದಲ್ಲಿರುವಂಥವ್ರು. ಅದು ರಾತ್ರಿ 2 ಗಂಟೆ ಆದರೂ ಸರಿಯೇ ಜನಗಳ ಸಮಸ್ಯೆ, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿಕೊಂಡು ಎಲ್ಲ ಆದಮೇಲೆ ಅವರು ಮನೆಗೆ ಹೋಗೋದು. ಸಾಧಾರಣವಾಗಿ ಕೇಳುವಾಗ ಹೇಳೋದುಂಟು, ಊರಲ್ಲಿದ್ದರೆ 3 ಗಂಟೆ ಅಂತ ಹೇಳಿಕೊಂಡು ಎಲ್ಲರೂ ಹೇಳೋದು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅದೆಷ್ಟೋ ರಾತ್ರಿ ಅವರನ್ನು ಕಂಡವರಿದ್ದೇವೆ. ಅಂತಹ ಶಾಸಕರಾಗಿ ಕ್ಷೇತ್ರದಲ್ಲಿ ಎಲ್ಲ ಓಡಾಡಿದವರು, ಸಚಿವರಾಗಿ ಇಡೀ ರಾಜ್ಯವನ್ನು ಕಂಡವರು. ಈಗ ಪ್ರಸ್ತುತ ನಾವು ಕೊರೋನಾ ಸಂಕಷ್ಟ, ಕೊರೋನಾ ಸಮಸ್ಯೆಯಲ್ಲಿದ್ದೇವೆ. ಕಳೆದ 1.5 ವರ್ಷಗಳಿಂದ, ಕಳೆದ ಮಾರ್ಚ್ 22ಕ್ಕೆ ಮೊದಲಿಗೆ ಜನತಾ ಕರ್ಫ್ಯೂ ಆಯಿತು, 24ಕ್ಕೆ ಲಾಕ್ಡೌನ್ ಘೋಷಣೆ ಆಯಿತು. ಆನಂತರ ಒಂದಷ್ಟು ಸಮಯ ಲಾಕ್ಡೌನ್ಗಳ ಕಠಿಣ ನಿಯಮಗಳು, ಆನಂತರ ಹಂತ ಹಂತವಾಗಿ ಲಾಕ್ಡೌನ್ ತೆರವು, ನಂತರ ಮತ್ತೆ ಸ್ವಲ್ಪ ಅವಧಿಯವರೆಗೆ ನಾವು ವಿಶ್ರಾಂತಿಯಲ್ಲಿ, ವಿರಾಮದಲ್ಲಿ, ನಮ್ಮದೇ ಆದ ವ್ಯವಹಾರದಲ್ಲಿದ್ದೆವು. ಸ್ವಲ್ಪ ಸಮಯ 2ನೇ ಅಲೆ ತಟ್ಟನೆ ಬಂದೋದಾಗಿದೆ, ಬಹಳ ಕಠಿಣ ಪರಿಸ್ಥಿತಿಯಲ್ಲಿ. ಇಂತಹ ಸಮಯದಲ್ಲಿ ಈ ಕೊರೋನಾವನ್ನು ಎದುರಿಸುವುದೇ ಒಂದು ದೊಡ್ಡ ಸವಾಲು. ಅದರ ಮಧ್ಯದಲ್ಲಿ ಕೊರೋನಾವನ್ನು ನಿಯಂತ್ರಿಸಬೇಕಿದ್ರೆ ಲಾಕ್ಡೌನ್ ಅನಿವಾರ್ಯ ಎನ್ನುವಂತಹ ಒಂದು ಕಾರಣ. ಈ ಲಾಕ್ಡೌನ್ ಮತ್ತು ಕೊರೋನಾ ಈ ಎರಡೂ ಕೂಡ ಸಮಸ್ಯೆಗಳೇ. ಇದನ್ನು ಎದುರಿಸುವಲ್ಲಿ ನಾವು ಎಷ್ಟು ಸಫಲರಾಗಿದ್ದೇವೆ ನೋಡಿ. ಕಳೆದ ವರ್ಷ ಕೊರೋನಾ ವೈರಸ್ ಪ್ರಪ್ರಥಮವಾಗಿ ಬಂತು. ತದನಂತರ 2 ಸಲ ಲಾಕ್ಡೌನ್ ಆಯಿತು. ಆ 2 ಲಾಕ್ಡೌನ್ಗಳ ಅಡ್ವಾಂಟೇಜ್, ಅದರ ಒಂದು ಪ್ರಯೋಜನ ಪಡೆಯಲು ನಾವು ವಿಫಲವಾದ ಕಾರಣ ಮತ್ತು 3ನೇ ಲಾಕ್ಡೌನ್ಗೆ ನಾವು ಬರಬೇಕಾಯಿತು. ನಾವು ಈ ಒಂದು 2ನೇ ಅಲೆಯಲ್ಲಿ ನಾವು ಲಾಕ್ಡೌನ್ ಮಾಡಬಾರ್ದಿತ್ತು. ಎಲ್ಲ ದೇಶದಲ್ಲಿ ಕೂಡ 2ನೇ ಅಲೆ ಬಂದಿದೆ, ಇಲ್ಲ ಲಾಕ್ಡೌನ್ ಆಗಿದೆಯಾ? ನಾವು ಮೊದಲ ಸಲ ನಮಗೆ ಕೊರೋನಾ ಬಂದಾಗ ಅದರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ದೇಶದಲ್ಲಿ 2ನೇ ಅಲೆ ಬಂದಿದೆ, ನಮ್ಮಲ್ಲಿ ಕೂಡ ಬರ್ತದೆ, ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯ, ವೈದ್ಯಕೀಯ ವ್ಯವಸ್ಥೆ ಮತ್ತು ಇನ್ನಿತರ ವಿಚಾರಗಳು ನಾವೆಲ್ಲವೂ ಕೂಡ ಸಮತಟ್ಟಾಗಿ ಬಂದ ಸಂದರ್ಭದಲ್ಲಿ ಬಂದದನ್ನು ಸಮರ್ಥವಾಗಿ ನಿಭಾಯಿಸ್ಬೋದಿತ್ತು. ಈಗೇನಾಗಿ 2ನೇ ಅಲೆಯಲ್ಲಿ ಬಂದ ಒಂದು ಜನ ಕಷ್ಟ ವಿಶ್ವದಲ್ಲಿ ಎಲ್ಲಿ ಕೂಡ ಬರಲಿಲ್ಲ. 16 ವರ್ಷಗಳಿಂದ ಭಾರತ ದೇಶ ಯಾವ ದೇಶ ಮುಂದೆ ಕೈ ಚಾಚಲಿಲ್ಲ. 16 ವರ್ಷದಿಂದ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಬಂದ ನಂತರ ಒಂದು ತೀರ್ಮಾನ ತೆಕ್ಕೊಂಡ್ರು, ಆದೇಶ ಆಯಿತು, ನಾವು ಯಾವುದೇ ರಾಷ್ಟ್ರದಿಂದ ನಾವು ಬೇಡಿಕೆ ನಾವು ತೆಕ್ಕೊಳ್ಳಿಕ್ಕಿಲ್ಲ, ನಾವೇನಾದರೂ ನಾವು ಕೊಡೋದು ಅಂತೇಳಿ. ಅದರ ನಂತರ 16 ವರ್ಷ ಕೂಡ ಭಾರತ ದೇಶ ಯಾರ ಕೂಡ ಬೇಡಲಿಲ್ಲ. ಅದು ಈ ಒಂದು 2ನೇ ಅಲೆಯನ್ನು ನಾವು ನಿಭಾಯಿಸುವಲ್ಲಿ ಇವತ್ತು ವಿಫಲವಾಗಿ, ಅದನ್ನು ಆಲೋಚನೆ ಮಾಡಿ ಅದಕ್ಕೆ ಅರ್ಥ ಮಾಡಿಕೊಂಡು ಬೇಗ ವ್ಯವಸ್ಥೆ ಮಾಡಿ ವಿಫಲವಾದ ಕಾರಣ ಕೇನ್ಯಾ ದೇಶ ಅಂತ ಅತ್ಯಂತ ಸಣ್ಣ ದೇಶ ಕೂಡ ಸಹಾಯಕ್ಕೆ ಮುಂದೆ ಬರುವಂಥ ಪರಿಸ್ಥಿತಿ ನಮ್ಮದಾಗಿದೆ. ಮಂಗಳೂರಿನಷ್ಟು ದೊಡ್ಡಿರುವಂಥ ಬೇರೆ ರಾಷ್ಟ್ರಕ್ಕೆ ಆಕ್ಸಿಜನ್ಗೆ ಬೇಕಾಗಿ ನಾವು ಕೇಳುವಂಥ ಪರಿಸ್ಥಿತಿ ಬಂದು ಒದಗಿದೆ. ಇದೆಲ್ಲವೂ ಕೂಡ ನಾವು ಯಾರು ಇವತ್ತು ಅತ್ಯಂತ ಕಷ್ಟದಲ್ಲಿದ್ದರೆ ಮಾತ್ರ ಇನ್ನೊಬ್ಬರಲ್ಲಿ ಬೇಡಲಿಕ್ಕೆ ಹೋಗ್ತೇವೆ. ದೇಶದ ಜನ ಸರ್ವರು ಕೂಡ ಆ ಕಷ್ಟದ ಪರಿಸ್ಥಿತಿಗೆ ಬಂದು ಒದಗಿದೆ. ಯಾಕೆ? ಇದರ ಆ ಒಂದು ಗ್ರಹಿಸುವಿಕೆ ಮತ್ತು ನಿಭಾಯಿಸಲಿಕ್ಕೆ ನಾವು ವಿಫಲವಾದಕ್ಕೆ. 1ನೇ ಅಲೆಯಲ್ಲಿ ಬಂದಾಗಲೇ ನಾವು ಮೂಲಭೂತ ಸೌಕರ್ಯ ಬೇಕು ಆಲೋಚನೆ ಮಾಡಬೇಕಿತ್ತು. ಅವತ್ತು ಎಷ್ಟು ವೆಂಟಿಲೇಟರ್ ಉಂಟು, ಅದಕ್ಕಿಂತ 5% ಮಾತ್ರ ಜಾಸ್ತಿ. ಆವಾಗ ಶವ ಸಂಸ್ಕಾರಕ್ಕೆ ಏನೆಲ್ಲ ಸಮಸ್ಯೆ ಆಗಿತ್ತು, ಆಗಲೇ ಅರ್ಥ ಮಾಡಿಕೊಂಡು 2ನೇ ಅಲೆ ಬಂದಾಗ ನಮಗೆ ಬೇಕಂತ ಆಲೋಚನೆ ಮಾಡಬೇಕಾ ಬೇಡವಾ? ಏನಾಯಿತು ಪರಿಸ್ಥಿತಿ? ಬದುಕಿಸಲಿಕ್ಕೆ ಹೇಗಾದರೂ ಆಗಲಿಲ್ಲ. ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ಮಾಡೋದು ವಿಚಾರ ಆಯಿತಾ? ಅಥವಾ ಗೌರವಪೂರ್ವಕವಾಗಿ ಅವರನ್ನು ಮನೆಗೆ ಬಿಟ್ಟು ಅದನ್ನು ತಗೊಂಡು ಗಾಡಿಯಲ್ಲಿ ಅವ್ರ ಕುಟುಂಬಸ್ಥರು ನೆಮ್ಮದಿಯಿಂದ ಒಂದು ಅಂತ್ಯ ಸಂಸ್ಕಾರ ಮಾಡೋದು ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಆಯಿತಾ? ಅದು ಕೂಡ ಇವತ್ತು ಸಾಧ್ಯ ಆಗದಂತಹ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಮತ್ತೆ 2ನೇ ಲಾಕ್ಡೌನ್. ಯಾಕೆ? ನಾವು ಅದನ್ನು ನಿಭಾಯಿಸಲು ವಿಫಲವಾಗಿದೆ ಅಂತೇಳಿ. ಈ ಲಾಕ್ಡೌನ್ ಕೊರೋನಾಕ್ಕೆ ಮದ್ದಲ್ಲ, ನಾನು ಫಸ್ಟಿಗೆ ಹೇಳಿದ್ದೇನೆ. ಕಳೆದ ವರ್ಷ ನಮ್ಮ ದೇಶದಲ್ಲಿರೋದು 3,000
2,000 ಕೇಸಸ್, ರಾಜ್ಯದಲ್ಲಿದ್ದದ್ದು 50,000 ಕೇಸ್. ಆವಾಗ ನಾವು 3 ತಿಂಗಳು ಕಂಪ್ಲೀಟ್ ಲಾಕ್ಡೌನ್ಗೆ ಹೋದೆವು. ಈ ಸಲ 3 ಲಕ್ಷ ಕೇಸ್, ರಾಜ್ಯದಲ್ಲಿ ದಿವಸಕ್ಕೆ 50,000 ಕೇಸ್. ನಾವೀಗ ಅರ್ಧಂಬರ್ಧ ಲಾಕ್ಡೌನ್ ಹೋದರೆ ಇದನ್ನೆಲ್ಲ ಮುಗಿತದ. ಕೇಸ್ ಕಡಿಮೆ ಆಗ್ತದೆ, ಕೇಸ್ ಕಡಿಮೆ ಆಗ್ತದೆ. ನಾಳೆ ಓಪನ್ ಆದಾಗ ಮೆಲ್ಲ 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 ಸ್ಪ್ರೆಡ್ ಆಗಿ 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 ಸಡನ್ ಮತ್ತೆ 3ನೇ ಅಲೆ ಬರುವಂತಹ ಪರಿಸ್ಥಿತಿ. ಅದು ನಾವು ಅದಕ್ಕೆ ಆ ಸಂದರ್ಭಕ್ಕೆ ನಾವು ಇದನ್ನು ಬರುವುದನ್ನು ತಿಳಿಸೋದು ಕಷ್ಟ ಆಗ್ತದೆ. ಅದನ್ನು ಜನಜಾಗೃತಿ ಮೂಡಿಸಿ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ಲಸ್ ಬಂದ ಸಂದರ್ಭದಲ್ಲಿ ಅದನ್ನು ಎದುರಿಸಲು ನಾವು ತಯಾರಾಗುವಂಥವೆಲ್ಲ ವ್ಯವಸ್ಥೆ ನಮ್ಮ ಕೈಯಲ್ಲಿ ಇರಬೇಕು. ಆಗ ನಾವು ಹುಡುಕಾಡೋದಲ್ಲ, ಆಕ್ಸಿಜನ್ ಅಲ್ಲಿ ಬೇಕು, ಇಲ್ಲಿ ಬೆಡ್ ಇಲ್ಲಿ ಬೇಕು, ಸ್ಮಶಾನಕ್ಕೆ ಆ್ಯಂಬುಲೆನ್ಸ್ ಬೇಕು, ಆಗ ಹುಡುಕಾಡೋದಲ್ಲ. ಏನೆಲ್ಲ ಬೇಕಾ ಅದಕ್ಕೆ ಬೇಕು ಮೂಲಭೂತ ಏನೆಲ್ಲ ಬೇಡಿಕೆ ಇದೆ ಅದನ್ನೆಲ್ಲ ನಾವು ನಿಭಾಯಿಸಿ ಇರೋದ ಕೆಲಸ ಆಗಬೇಕಾಗ್ತದೆ. ಯಾವಾಗ ಮೊದಲ ಅಲೆ ಬಂತು ಅದು ನಿಯಂತ್ರಣಕ್ಕೆ ಬರ್ತಿರುವಾಗಲೇ ನಾವು ಹಂತ ಹಂತವಾಗಿ ಲಾಕ್ಡೌನ್ ತೆರವುಗೊಂಡಾಗಲೇ ಇದಕ್ಕೆಲ್ಲ ವ್ಯವಸ್ಥೆಗಳು ಆಗಬೇಕಿತ್ತು. ಲಾಕ್ಡೌನ್ ಯಾವುದಕ್ಕೆ ಅಂತ ಹೇಳಿದರೆ ಬೇರೆ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಒಂದು ಸಮಯದ ಅವಕಾಶ. ಯಾಕೆ ಅಲ್ಲಿ ರಶ್ ಕಡಿಮೆ ಆಗ್ತದೆ, ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಯಾವ ಕೂಡ ಕೆಲಸಕ್ಕೆ ಬರೋದಿಲ್ಲ, ನಮಗೆ ಬೇರೆ ಬೇರೆ ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಇದು ನಮಗೆ ದಮ್ಮು ಕಟ್ಟೋ ಸಂದರ್ಭ ಸ್ವಲ್ಪ ಗಾಳಿ ತೆಗೊಳ್ಳಿ ಅವಕಾಶ ಸಿಗ್ತಲ್ಲ, ಅದು ವ್ಯವಸ್ಥೆ. ನಾನು ನಿಮ್ಮ ಹತ್ರ ಈಗ ನಾವು ಮಾತಾಡಿದರೆ ನಾವು ರಾಜ್ಯಕ್ಕೆ ಮಾತಾಡ್ತಂತ ಅಂತ ಹೇಳಿದ್ದಾರೆ, ಮತ್ತು ಜನರ ಪರವಾಗಿ ನಾವು ಮಾತಾಡಲೇಬೇಕಲ್ಲ. ನಾನು ಈ ಸರ್ಕಾರ ಹತ್ರ ಕೇಳ್ತೇನೆ ನಿಮ್ಮ ಮುಖಾಂತರ, ಫಸ್ಟ್ ಕೊರೋನಾ ವೈರಸ್ ಬಂತಲ್ಲ, 1 ವರ್ಷ ಆಯಿತು, ಸೆಕೆಂಡ್ ವೇವ್ ಬಂತು, ರಾಜ್ಯ ಸರ್ಕಾರ ಎಷ್ಟು ಆ್ಯಂಬುಲೆನ್ಸನ್ನು ಖರೀದಿ ಮಾಡಲಿ ಹೇಳಿ? ಯಾವುದೇ ಎಲ್ಲ ರಾಜ್ಯದವ್ರು ಮಾಡಿದಾರಲ್ಲ, ನಮ್ಮ ರಾಜ್ಯದಲ್ಲಿ ಯಾವುದೇ ನಿರ್ಧಾರ ಆಗಲಿಲ್ಲ, ಇದು ತಗೊಳ್ಳಿಲ್ಲಲ್ಲ. ಯಾವುದು ನಿಮ್ಮ ಆ್ಯಂಬುಲೆನ್ಸನ್ನು ಯಾಕೆ? ಅಲ್ಲಿ ಬೇಕಾದಷ್ಟು ಅನುದಾನ ಇರುವಾಗ ಅದಕ್ಕಾಗಿ ಯಾಕೆ ನಮಗೆ ಆ್ಯಂಬುಲೆನ್ಸ್ ಖರೀದಿ ಮಾಡಲಿಕ್ಕೆ ಆಗಲಿ? ಉದ್ದೇಶ ಏನು ಪ್ರಾಬ್ಲಮ್ ಇದರಲ್ಲಿ? ವೆಂಟಿಲೇಟರ್ಸ್ ಇವತ್ತು ಕೊಟ್ಟ ವೆಂಟಿಲೇಟರ್ಸ್ ಉಪಯೋಗ ಆದಂಥ ಪರಿಸ್ಥಿತಿ ಇದೆ, ಉಪಯೋಗ ಇಲ್ಲದೆ ಮೂಲೆಗೆ ಬಿದ್ದಿದೆ. ಇದಕ್ಕೆ ಯಾರು ಕಾರಣ ಕರ್ತವ್ರು? ಬರೀ ಮಿಷಿನ್ ಇದು ಸಾಕ್ತದ? ಆವಾಗಲೂ ಇದಕ್ಕೆ ಬೇಕಾಗುವಂಥ ಟ್ರೈನಿಂಗ್, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಅವರನ್ನು ನಾವು ಅವತ್ತು ಮಾಡಬೇಕಿದ್ರೆ ಡಾಕ್ಟರ್ಸ್ ತಗೊಂಡು ಎಮರ್ಜೆನ್ಸಿ ಕೇರ್ಗೆ ಅಂತೇಳಿ 6 ತಿಂಗಳು ಟ್ರೈನಿಂಗ್ ಕೊಡಬೇಕಿತ್ತು. ಟ್ರೈನಿಂಗ್ ಬಂದ ನರ್ಸ್ ಸ್ಟಾಫಾಗಿ ಇವರು ನಮಗೆ ಎಷ್ಟು ಸ್ಟಾಫ್ ಸಿಗ್ತದೆ? ನಮ್ಮ ಆಗೋದಿಲ್ಲ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕರೆಸಿ ಅವರಿಗೆ 10, 20, 30 ಫ್ರೀ ವೆಂಟಿಲೇಟರ್ ಕೊಡಬೇಕಿತ್ತು. ಅಲ್ಲಿ ಅವರ ಆಸ್ಪತ್ರೆಯಲ್ಲಿ ಜಾಗ ಇದೆ, ಅಲ್ಲಿ ಡಾಕ್ಟರ್ ಇದ್ದಾರೆ, ನರ್ಸ್ ಇದ್ದಾರೆ. ನಮಗೇನು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿದರೆ ಆಯಿತು. ಈ ನಾವೇನು ವೆಂಟಿಲೇಟರ್ ಕೊಡ್ತೇವೆ ಅದರ ದುಡ್ಡು ನಾವು ಆಯುಷ್ಮಾನದಲ್ಲಿ ಆಸ್ಪತ್ರೆ ಕಟ್ತೇವಲ್ಲ, ಬಿಲ್ ಸರ್ಕಾರ ಕಟ್ತದಲ್ಲ, ಕಟ್ ಮಾಡಿಕೊಡೋದು ಅವರಿಗೆ. ಆ ವ್ಯವಸ್ಥೆಯಲ್ಲಿ ಹಿಂದಿರುಗಿಸೋದಾಗ್ತದೆ. ನಮಗೆ ದುಡ್ಡು ರಿಟರ್ನ್ ಕೊಟ್ಟಂಗೆ ಆಗ್ತದೆ, ನಮಗೆ ಜನರಿಗೆ ಸವಲತ್ತು ಸಿಕ್ಕಿದಂಗೆ ಆಗ್ತದೆ. 1,000 ಇದ್ದದ್ದು ನಮಗೆ 5,000 ವೆಂಟಿಲೇಟರ್ ಆಗಿ ಪರಿವರ್ತನೆ ಮಾಡ್ಬೋದಿತ್ತು. ಸೊ ಭಾಳಷ್ಟು ಅವಕಾಶಗಳು ಸರ್ಕಾರ ಇತ್ತು. ಸರ್ಕಾರದ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿಯ ವಿಚಾರ ತಗೊಳ್ಳಿಕ್ಕೆ ಹೋಗಲಿಲ್ಲ. ಆದ ಕಾರಣ ಸರ್ಕಾರ ತಜ್ಞರ ವರದಿಯನ್ನು ನಿರ್ಲಕ್ಷಿಸಿದ್ದು ಮತ್ತು ಇದು ಬರುವುದಿಲ್ಲ ಎಂಬ ಭ್ರಮೆ ಮೂಡಿಸಿದ್ದು, ಏನು ಆಗುವುದಿಲ್ಲ ಎಂಬ ಬಿಟ್ಟದ್ದು. ಈ ರೀತಿಯ ಸಮಸ್ಯೆಯಿಂದಾಗಿ ಇವತ್ತೇನಾಗಿದೆ, 2ನೇ ಅಲೆ ಬಂದ ಏಟ್ನಲ್ಲಿ ಜನರೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಈ ದೇಶವೇ ತತ್ತರಿಸಿ ಅಲ್ವಾ? ಈಗೇನಾಗಿದೆ, ಆಟೋಮ್ಯಾಟಿಕ್ ಗ್ರಾಫ್ ಮೇಲೆ ಹೋಗಿ ಮತ್ತೆ ಗ್ರಾಫ್ ಕೆಳಗೆ ಬರಲೇ ಬೇಕು. ಆವಾಗ ಇದು ನಾವು ಅದು ಮಾಡಿದ ಕಾರಣ ಕಡಿಮೆ ಆಯಿತು, ಇದು ಕಡಿಮೆ ಆಯಿತು. ಈ ಮಧ್ಯೆ ಸತ್ತವರು, ಈ ಮಧ್ಯೆ ಕಷ್ಟಗೊಳಪಟ್ಟವರು, ಈ ಮಧ್ಯೆ ಬೀದಿಗೆ ಬಿದ್ದವರು, ಈ ಮಧ್ಯೆ ಸಂಕಷ್ಟಗೊಳಪಟ್ಟವರು ಅವ್ರ ಲೆಕ್ಕವೇ ಇಲ್ಲ ಏನಾಗಿದ್ದಾರೆ ಅಂತೇಳಿ. ಸೊ ನಾವು ಒಂದು ಅಧಿಕ ನಿಭಾಯಿಸಿಕೊಂಡು ಈ ಜನರನ್ನು ಈ ಸಂಕಷ್ಟಕ್ಕೆ ತರುವಂಥ ಅಗತ್ಯತೆ ಇತ್ತ. ಇದರ ಬಗ್ಗೆ ನಾವು ಸರ್ಕಾರ ಆಲೋಚನೆ ಮಾಡಬೇಕು. ಜನ ಕೂಡ ಇವತ್ತು ಆಲೋಚನೆ ಮಾಡ್ತಾರೆ. ಸಾಕಷ್ಟು ಮುಂಜಾಗ್ರತೆಯನ್ನು ಮಾಡಿಕೊಳ್ಳುವಂತಹ ಸಮಯ ಆಗ ಇತ್ತು. ಯಾಕೆಂದರೆ ದೀರ್ಘಾವಧಿ ಲಾಕ್ಡೌನ್ ಇತ್ತು. ಲಾಕ್ಡೌನ್ ನಂತರವೂ ಹಂತ ಹಂತವಾಗಿ ತೆರವುಗೊಳಿಸುವಾಗಲೂ ಸಾಕಷ್ಟು ವಿಶ್ರಾಂತಿ ಇತ್ತು, ಆಲೋಚನೆ ಮಾಡಲಿಕ್ಕೆ ಸಮಯ ಇತ್ತು. ಈ ಸಮಯದಲ್ಲಿ ಯಾವುದೇ ಆಲೋಚನೆ ಮಾಡದ ಕಾರಣ ಈಗ ಇಷ್ಟೆಲ್ಲ ನಾವು ಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳೋದು ನೀವು? ಖಂಡಿತವಾಗಿಯೂ ನಾವು ಅದನ್ನು ನಿಭಾಯಿಸಲು ವಿಫಲವಾಗಿದ್ದೇವೆ. ನೋಡಿ, ಲಸಿಕೆಗೆ ಸಂಬಂಧಪಟ್ಟಾಗೆ ಅಮೇರಿಕಾ, ಕೆನಡಾ, UK ಇವರಲ್ಲಿ ಯಾವಾಗ ಕಳೆದ ಆಗಸ್ಟ್ನಲ್ಲಿ ಆ ಕಂಪೆನಿಗಳಿಗೆ ಆದೇಶ ಕೊಟ್ಟರು, ಆರ್ಡರ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟು, ಎಷ್ಟು ಆ ದೇಶ ಜನಸಂಖ್ಯೆಯಿಂದ ಡಬಲ್, ದೇಶ ಜನಕ್ಕಿಂತ ಡಬಲ್ ಆಗಿ ಕೊಟ್ಟರು. ಅಂದರೆ ಅಷ್ಟು ಹೆಚ್ಚುವರಿ ಬೇಕು ಅಂತ ಹೇಳಿ ಮುಂಜಾಗ್ರತೆಯನ್ನು ಆಗಲೇ ಅವರು ಮಾಡಿ ದುಡ್ಡು ಕೊಟ್ಟಿದ್ದಾರೆ ಒಂದು ಕಂಪೆನಿಗೆ, ಇಂಟೆಂಟ್ ಹಾಕಿದ್ದಾರೆ.
ನಮ್ಮ ದೇಶದಲ್ಲಿ ನಮ್ಮಷ್ಟೇ ದೊಡ್ಡ ದೇಶ ಬ್ರೆಜಿಲ್. ಆ ಬ್ರೆಜಿಲ್ ರಾಷ್ಟ್ರ ಸೆಪ್ಟೆಂಬರ್ನಲ್ಲಿ 90 ಮಿಲಿಯನ್ಗೆ ಆರ್ಡರ್ ಕೊಟ್ಟಿದ್ದಾರೆ, 90 ಮಿಲಿಯನ್. ನಾವು ಭಾರತ ರಾಷ್ಟ್ರ ಜನವರಿ ಎಷ್ಟೇ ಕೊಟ್ಟದ್ದು? 16.1 ಮಿಲಿಯನ್. ಅಂದರೆ ನಮ್ಮ ದೇಶದ 5ನೇ1 ಜನಸಂಖ್ಯೆ 5ನೇ1 ಅಲ್ವಾ? ಹಾಗಾದರೆ ನೀವೊಂದು ಲಸಿಕೆ ಮಾಡೋ ಕಂಪನಿಗೆ ನೀವು ನನಗೆ ಬೇಕಂತ ಇಂಟೆಂಡು ಕೊಡೋದಿಲ್ಲ, ನೀವು ಅಲ್ಲಿ ದುಡ್ಡು ಕೂಡ ಕೊಡೋದಿಲ್ಲ. ಮತ್ತು ಅವ್ರು ನಿಮಗೆ ಬಂದು ಮುಟ್ಟೋದು ಹೇಗೆ? ನಾವು ಜನರಿಗೆ ಮುಟ್ಟಿಸೋದು ಹೇಗೆ? ಯಾರು ಹೇಳಿ ನೀವು ಕೊಡಬೇಡಿ ಅಂತೇಳಿ? ನಾನು ಅದಕ್ಕೆ ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದರೆ BJP ಆಡಳಿತ ಪಕ್ಷ ಲಸಿಕೆ ಸಂಬಂಧಪಟ್ಟಾಗೆ ಬರೀ ರಾಜ್ಯಕ್ಕೆ ಮಾತಾಡ್ತಾರೆ, ಅದರ ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಅದರ ವಿಜ್ಞಾನದ ಬಗ್ಗೆ ಅದು ಎಷ್ಟು ದಿವಸ ನಿಜವಾಗಿ ಕೊಡಬೇಕು, ಅದು 28 ದಿವಸದಲ್ಲಿ ಕೊಡದಿದ್ರೆ ಏನಾಗ್ತದೆ, ಅಥವಾ 68 ದಿವಸದಲ್ಲಿ ಕೊಡೋದು ಏನಾಗ್ತದೆ, ಅಥವಾ 80 ಕೊಡೋದು ಏನಾಗ್ತದೆ, ಅಥವಾ 1 ಡೋಸ್ ಬೇಕಾ? ಇವರು ಸೈನ್ಸ್ ಬಗ್ಗೆ ಮಾತಾಡೋದಿಲ್ಲ, ಬರೀ ಲಸಿಕೆ ಬಗ್ಗೆ ಪಾಲಿಟಿಕ್ಸ್ ಮಾಡ್ತಾರೆ, ಜನ ದಿಕ್ಕು ತಪ್ಪಿಸ್ತಿದ್ದಾರೆ. ಅದಕ್ಕೆ ನೀವು ರಾಜ್ಯಕ್ಕೆ ಬಿಡಿ, ನೀವು ಲಸಿಕೆ ಸೈನ್ಸ್ ಬಗ್ಗೆ ಮಾತಾಡಿ, ವ್ಯಾಕ್ಸಿನೇಷನ್ನ ಲಾಜಿಕ್ ಬಗ್ಗೆ ಮಾತಾಡಿ. ನಾನು ಅದಕ್ಕೆ ಕೇಳಿದ್ರೆ ಜಾಸ್ತಿ ಚರ್ಚೆ ಮಾಡೋದು ವಿಚಾರ ಇಲ್ಲ. ಇದಕ್ಕೆ ನಾವು ಕೇಳಿದ್ರು 3 ಪ್ರಶ್ನೆ, ಬರೀ 3. ನಮ್ಮ ಅಪಪ್ರಚಾರ ಮಾಡಿ ಯೂಟಿಕ್ ಹಾಗೆ ಹೇಳಿದ್ದಾರೆ, ಈಗ ಹೇಳಿದ್ದಾರೆ ಎಂಬ ಅಪಪ್ರಚಾರ. ಅದಕ್ಕೆ ಮುಂದೆ ಬರ್ತೇವೆ. ಅದಕ್ಕೆ 3 ಪ್ರಶ್ನೆ ಕೇಳೋದು ಜನರ ಪರವಾಗಿ. ಜನರಿಗೆಲ್ಲರಿಗೂ ಕೂಡ ಲಸಿಕೆ ಕೊಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ಜನ ಇನ್ನೂ ಕೂಡ ಬೆಳಿಗ್ಗೆ 3 ಗಂಟೆ 4 ಗಂಟೆ ಕಾದು ನಿಂತು ಮತ್ತೆ ರಿಟರ್ನ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ಲಸಿಕೆ ಕೊಡದಿದ್ದರೂ ಚಿಂತೆ ಇಲ್ಲ. ನೀವು ದಯವಿಟ್ಟು ದೇಶ ಜನತೆಗೆ ಹೇಳಿ, ಈ ದೇಶದಲ್ಲಿ ದಿವಸಕ್ಕೆ ಎಷ್ಟು ಲಸಿಕೆ ತಯಾರಾಗ್ತದೆ, ಯಾರಿಗೆ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ, ಈ 3 ನಮಗೆ ಜನರಿಗೆ ಹೇಳಿ. ಆವಾಗ ಗೊತ್ತಾಗ್ತದೆ ಯಾವ ದೇಶಕ್ಕೆ ಯಾವಾಗ ಹೋಗ್ತದೆ, ನಮಗೆ ಎಷ್ಟು ಬರ್ತದೆ, ಯಾರು ತಯಾರು ಮಾಡ್ತಾರೆ ಅಂತೇಳಿ ಭಾಳ ಸ್ಪಷ್ಟತೆಯಿಂದ ಜನರಿಗೆ ಗೊತ್ತಾಗ್ತದೆ. ಒಂದು ದೇಶದವ್ರು ಫಸ್ಟ್ ಹೇಳಿ ದುಡ್ಡು ಕೊಟ್ಟಿದ್ರೆ ಇವನು ಕೊಡೋದಿರ್ಲಿಕ್ಕೆ ಆಗ್ತದ? ದುಡ್ಡು ತಗೊಂಡ ನಂತರ ಅದನ್ನು ಒದಗಿಸುವ ಕರ್ತವ್ಯ ಇರ್ತದೆ ಅವರಿಗೆ, ಹೊಣೆಗಾರಿಕೆ. ದೇಶದಲ್ಲಿ ಈಗ ದಿವಸಕ್ಕೆ ಎಷ್ಟು ಲಕ್ಷ ತಯಾರಾಗ್ತದೆ, ಎಷ್ಟು ತಯಾರಾಗ್ತದೆ ಲಸಿಕೆ, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಈ ಒಂದು ಲೆಕ್ಕ ಅದು ದೇಶ ಜನತೆಗೆ ನಮಗೆ ಕೊಡಲಿ. ಹಾಗಾದ್ರೆ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಬರ್ತದೆ. ನಮ್ಮ ಗೊಂದಲಗಳು ಇವತ್ತು ದೂರ ಆಗುವಂಥ ವಿಚಾರ ಇವತ್ತು ಆಗ್ತದೆ. 22 ರಾಷ್ಟ್ರಗಳು ಲಸಿಕೆ ತಯಾರು ಮಾಡ್ತಾಯಿದೆ. ಕಂಪನಿ ವಿಶ್ವದಲ್ಲಿ 22 ಕಂಪನಿಗಳು, ಒಂದೊಂದು ದೇಶ 2-3 ಇದೆ. ಈ ಕಂಪನಿ ತಯಾರು ಮಾಡ್ತಿದ್ದಾರೆ ಲಸಿಕೆ. ನೀವೆಲ್ಲರನ್ನು ಬನ್ನಿ, ಯಾರು ಬೇಕಾದ್ರೂ ಮಾರ್ಕೆಟಿಂಗ್ ಮಾಡಿ ಔಷಧ ಕೊಡಿ ಅಂತ ನಾವೆಲ್ಲರದ್ದು ನಾವು ತಗೊಳ್ಬೇಕಲ್ಲ. ನಾವು ಯಾಕೆ ಬೇರೆಯವ್ರು ಬಿಡ್ತಾನೆ ಇಲ್ಲ? ಬರೀ 2 ಕಂಪನಿ ಪ್ಲಸ್ 1 ರಷ್ಯಾದ ಕಂಪನಿ, ಈ 3 ಬಿಟ್ಟು ಬೇರೆಯವ್ರು ನೀವು ಬರಲಿಕ್ಕೆ ಬಿಡೋದಿಲ್ಲ, ಒಳಗಡೆ ಅವಕಾಶವೇ ಇಲ್ಲ ಅವರಿಗೆ. ಯಾಕೆ ಇಲ್ಲ? ನಾನು ಫೀಸರ್ ಬೇಕಾದ್ರೆ ಫೀಸರ್ ತಗೊಳ್ತೇನೆ, ನಾನು ಆಸ್ಟ್ರಾಜೆನಿಕ್ ಬಂದರೆ ಆಸ್ಟ್ರಾಜೆನಿಕ್ ತಗೊಳ್ತೇನೆ, ನಾನು ಜಾನ್ಸನ್ ತಗೊಳ್ತೇನೆ, ನಾನು ಸ್ಪುಟ್ನಿಕ್ ಬೇಕಾದ್ರೆ ಸ್ಪುಟ್ನಿಕ್ ತಗೊಳ್ತೇನೆ, ನಾನು ಕೋವಿಶೀಲ್ಡ್ ಬೇಕು ಕೋವಿಶೀಲ್ಡ್ ತಗೊಳ್ತೇನೆ, ನಾನು ಕೋವ್ಯಾಕ್ಸಿನ್ ಬೇಕಾದ್ರೆ ಕೋವ್ಯಾಕ್ಸಿನ್ ತಗೊಳ್ತೇನೆ. ನನ್ನ ಮಗ 10 ವರ್ಷ, ನನಗೆ ಬೇಕಾದ್ರೆ ಕೊಡ್ತೇನೆ, ಬೇಕಾದ್ರೆ ಕೊಡೋದಿಲ್ಲ. ಅರೆ ಈ ನೀವು ಫ್ರೀಯಾಗಿ ಅದನ್ನು ಬಿಟ್ಟು ಬಿಡೋ ಬದಲು ನೀವು ಬರೀ ಯಾಕೆ ಕಪ್ಪಿ ಮುಷ್ಟಿಲಿ ಇಟ್ಕೊಂಡಿದ್ದೀರಿ ಅದನ್ನಾದರೂ ಹೇಳಿ. ಅಮೇರಿಕಾದ ದೇಶ ಆಸ್ಟ್ರಾಜೆನಿಕ್ ಮತ್ತು ಇದಕ್ಕೆ ಕೂಡ ನಿನ್ನೆ ಪರ್ಮಿಷನ್ ಕೊಟ್ಟಿದ್ದೆ 2 ಕಂಪನಿಗೆ. ಮತ್ತು ನಾವು ಯಾಕೆ ತಡೆಯಿಟ್ಟಿದ್ದೇವೆ? ಗೌರ್ಮೆಂಟ್ಸ್ ಬಿಸ್ನೆಸ್ ಈಸ್ ನಾಟ್ ಟು ಡೂ ಬಿಸ್ನೆಸ್. ಗೌರ್ಮೆಂಟ್ಸ್ ಬಿಸ್ನೆಸ್ ಮಾಡೋದಲ್ಲ. ಗೌರ್ಮೆಂಟ್ ಬಿಸ್ನೆಸ್ ಜನರಿಗೆ ಸದಾವಕಾಶ ಮಾಡಿ ಜನ ಬಿಸ್ನೆಸ್ ಮಾಡಿಕೊಂಡು ಹೋಗ್ತಾರೆ. ಆ ವ್ಯವಸ್ಥೆಗೆ ಇವತ್ತು ತರಬೇಕು. ಅದಕ್ಕಾಗಿ ಈ ಲಾಕ್ಡೌನ್ ಒಂದು ಸಮಯ ಅವಕಾಶ, ಆದಷ್ಟು ಲಸಿಕೆ ದೇಶಕ್ಕೆ ಖರೀದಿಸಿ ಮಾಡೋ ಕೆಲಸ ಇವತ್ತು ಸರ್ಕಾರದಿಂದ ಆಗಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ಕೊರೋನಾ ಮತ್ತು ಲಾಕ್ಡೌನ್ ಇದರ ಮಧ್ಯೆ ಲಸಿಕೆಯಲ್ಲಿ ಆಗುವಂತಿರುವಂತಹ ರಾಜಕೀಯ, ಲಸಿಕೆಯಲ್ಲೂ ಅವಕಾಶಗಳು ಬೇಕು, ಜನರಿಗೆ ಅವಕಾಶಗಳು ಬೇಕು ಆಯುವುದಂತಹ. ಅದನ್ನು ಯಾವುದೇ ಕಂಪನಿಗಳು ಪೂರೈಕೆ ಮಾಡಲಿ, ಆ ಪೂರೈಕೆ ಮಾಡಿದಾಗ ಜನರಿಗೆ ಅದನ್ನು ಖರೀದಿಸುವಂತಹ ಮುಕ್ತ ಅವಕಾಶ ಬೇಕು. ಈ ಮಾತುಗಳ ಮೂಲಕವಾಗಿ ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಅವರು. ಈ ಮಾತುಕತೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಅವಕಾಶವಿದೆ, ನಿಮ್ಮ ಅಭಿಪ್ರಾಯಗಳಿಗೆ ಅವಕಾಶವಿದೆ. ನಮ್ಮ ದೂರವಾಣಿ ಸಂಖ್ಯೆ 0824297650. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿಕೊಳ್ಳುತ್ತಾ ಇದೀಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ನಿಮ್ಮ
ವೀಕ್ಷಕ ಬಂಧುಗಳ ದೂರವಾಣಿಗಾಗಿ ಶಾಸಕರು ನಮ್ಮೊಂದಿಗಿದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ. ಸಾಕಷ್ಟು ಸಮಯ ಇಲ್ಲಿದ್ದು ಈ ಪ್ರಶ್ನೆಗಳನ್ನೆಲ್ಲ ಅವರು ಉತ್ತರಿಸುವವರಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ವಿರಾಮ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೊರೋನಾ ಮತ್ತು ಕೊರೋನಾದಿಂದ ಬಂದಂತಹ ಲಾಕ್ಡೌನ್ಗಳು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ ಯು ಟಿ ಖಾದರ್ ಅವರು ಒಂದೇ ಮಾತು ಹೇಳೋದು, ಇದು ರಾಜಕೀಯ ಅಲ್ಲ, ವಿರೋಧ ಪಕ್ಷವಾಗಿ ಜನಗಳ ಸರ್ಕಾರಕ್ಕೆ ಹೊಣೆಗಾರಿಕೆ ಅದು ಯಾವತ್ತೂ ವಿರೋಧ ಪಕ್ಷಗಳಿಗೆ ಇದೆ, ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸಲೇಬೇಕು. ಇಂತಹ ಸಂದರ್ಭದಲ್ಲಿ ನೀವೀಗ ಹೇಳಿದ್ರಿ ಕೊರೋನಾ ಮತ್ತು ನಾವು ಕೊರೋನಾವನ್ನು ಎದುರಿಸುವಲ್ಲಿ ಆದಂತಹ ವಿಫಲತೆಗಳು ಮತ್ತು ಕೊರೋನಾಕ್ಕಾಗಿ ಬಂದಂತಹ ಲಸಿಕೆ, ಈ ಲಸಿಕೆಯಲ್ಲೂ ಕೂಡ ಸರಿಯಾದಂತಹ ನಿರ್ವಹಣೆ ಇಲ್ಲ. ಬೇರೆ ಬೇರೆ ದೇಶಗಳ ಕಂಪನಿಗಳಿಂದ ಖರೀದಿಸುವಂತಹ ಅವಕಾಶ ಇದ್ದರೂ ಆ ಮುಕ್ತ ಅವಕಾಶವನ್ನು ಸರ್ಕಾರ ಕೊಡ್ತಾ ಇಲ್ಲ, ತನ್ನ ಕಪ್ಪಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದೆ. ಕೇವಲ 2 ಕಂಪನಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿದೆ, ಒಂದು ಹೊರದೇಶದ ಕಂಪನಿಗೆ ಅವಕಾಶ ಕೊಟ್ಟಿದೆ ಅಂತ ಮಾತನ್ನು ಹೇಳ್ತಾ ಇದ್ರಿ. ಇಲ್ಲಿ ಕೊರೋನಾದ ವಿಷಯ ಮಾತನಾಡುವಾಗ ಮೊದಲಾಗಿ ನಾವು ಕೊರೋನಾ ಬಂದಾಗ ಕಾಂಗ್ರೆಸ್ಸಿಗರೇ ಕೊರೋನಾದ ವಿರುದ್ಧ ಅಪಪ್ರಚಾರ ಮಾಡಿದರು, ವಿರುದ್ಧ ಮಾತಾಡಿದರು. ನಿಮ್ಮ ಬಗ್ಗೆಯೂ ಅದನ್ನು ಹೇಳ್ತಾ ಇರ್ತಾರೆ. ನೀವು ಮೊನ್ನೆ ಅದನ್ನು ಹೇಳಿದ್ರಿ, ನನ್ನ ವಿರುದ್ಧ ಒಂದೇ ಒಂದು ದಾಖಲೆ ತೋರಿಸಿದರೆ ರಾಜಕೀಯ ನಿವೃತ್ತಿ ಮಾಡ್ತೇನೆ ಅಂತ ಹೇಳಿಕೊಂಡು. ಆದರೂ ಕೂಡ ಕಾಂಗ್ರೆಸ್ಸಿಗರ ಬಗ್ಗೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಎಲ್ಲರ ಬಗ್ಗೆ ಕೊರೋನಾ ಬಂದಾಗ ನೀವು ತುಂಬ ವಿರೋಧ ಮಾಡಿದಿರಿ, ಅಪಪ್ರಚಾರ ಮಾಡಿದಿರಿ ಅಂತ ಹೇಳ್ತಾರೆ. ಈಗೊಂದು ಕರೆ ಇದೆ, ಮೊದಲು ಕರೆಗೆ ಉತ್ತರಿಸಿ ಮತ್ತೆ ಮಾತಾಡುವ. ಹಲೋ ಹಲೋ ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೆಸರು ಹೇಳಿ. ಕೊಣಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಹಲೋ, ಹೇಳಿ. ಸರ್ ಇದ್ದಾರೆ, ಮಾತಾಡ್ತಾರೆ, ಹೇಳಿ. ಮಾತಾಡ್ಬೋದು. ನಮಸ್ತೆ. ಹೇಗಿದ್ದೀರಿ? ಹುಷಾರಿದ್ದೇನೆ. ತಾವೇಗಿದ್ದೀರಿ? ಹಲೋ, ನಾನು ಹುಷಾರಿದ್ದೇನೆ ಸರ್, ನಾನು ಆರಾಮಾಗಿದ್ದೇನೆ. ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆ ಇದ್ರೆ ಕೇಳಿ, ಅವರು ಉತ್ತರಿಸ್ತಾರೆ. ನನ್ನ ಅಭಿಪ್ರಾಯ ಪ್ರಶ್ನೆ ಇಲ್ಲ ಸರ್, ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ. ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಎಲ್ಲಾ ಅವರ ಕ್ಷೇತ್ರಕ್ಕೂ ಉದ್ದಾಗಲಕ್ಕೂ ಅವರು ಕಾಲು ನೋವು ಇದ್ರೂ ಕೂಡ ಅವರ ಕೆಲಸ ಏನಿದೆಯಾ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಅವರ ಮೇಲೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ, ತುಂಬಾ ಸಂತೋಷವಿದೆ ಅವರ ಕೆಲಸದ ಬಗ್ಗೆ. ಮತ್ತೆ ಅವರಿಗೆ ಕಾಲು ನೋವು ಇದ್ರೂ ಕೂಡ ಅವರು ಎಲ್ಲಿ ಸಹ ಒಂದು ಗಳಿಗೆ ಇಲ್ಲಿ ಸ್ಟಾಪ್ ಮಾಡ್ಲಿಲ್ಲ. ನಂಗೆ ಕಾಲು ನೋವು, ನಾನು ಮನೇಲಿ ಕೂತ್ಕೊಳ್ತೇನೆ ಅಂತ ಹೇಳಿ ರೆಸ್ಟ್ ಮಾಡ್ಲಿಲ್ಲ ಅವರು. ಜನಗಳ ಕಾಳಜಿಯ ಬಗ್ಗೆ ಅವರು ಕೇರ್ ತಗೊಂಡು ಜನಗಳ ಪರವಾಗಿ ಅವರು ಈಗಲೂ ಓಡಾಟ ಮಾಡ್ತಿದ್ದಾರೆ. ಇವತ್ತು ಕೂಡ ನಮ್ಮ ಪಂಚಾಯತಿಗೆ ಬಂದಿದ್ರು, ಒಂದು ಕಾರ್ಯಕ್ರಮ ಇತ್ತು, ಬಂದಿದ್ರು. ಅವರು ಕಾಲು ನೋವಾದ್ರು, ಬ್ಯಾಂಡೇಜ್ ಹಾಕಿದ್ದಾರೆ, ಆದ್ರೂ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಮತ್ತೆ ಕೋವಿಡ್ ರೋಗದ ಬಗ್ಗೆ ನಮ್ಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ ನಮ್ಗೆ. ನಾನೀಗ ನನ್ನ ಕೊಣಾಜೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆಯಾಗಿದ್ದುಕೊಂಡು ನನ್ನ ಕೊಣಾಜೆ ಗ್ರಾಮದ ಸುತ್ತಮುತ್ತಲಿನಲ್ಲಿ ಯಾವ ರೀತಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ನಮ್ಗೆ ನಮ್ಮ ಕ್ಷೇತ್ರದ ಶಾಸಕರೇ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದ ಪ್ರಕಾರನೇ ನಾನು ನನ್ನ ಕೆಲಸವನ್ನ ಕೊಂಡೋಗ್ತಾ ಇದ್ದೇನೆ. ಜನರ ಅಭಿಪ್ರಾಯ ಕೂಡ ಒಳ್ಳೆ ರೀತಿಯಲ್ಲಿ ನನಗೆ ಬರ್ತಾ ಇದೆ. ಸೊ ನಾನು ಅವರಿಗೆ ಶಾಸಕರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರೇ ಆಗಿರ್ತಾರೆ. ಅವರಿಗೆ ನಾವು ಯಾವತ್ತೂ ಸಹಕಾರ ಕೊಡ್ತೇವೆ. ಅವರನ್ನೆಲ್ಲೂ ಸಹ ನಾವು ಕಾರ್ಯಕರ್ತರು ಬಿಟ್ಟು ಹಾಕುದಿಲ್ಲ. ಅವರ ಕೆಲಸ ಇನ್ನೂ ಕೂಡ ಮುಂದುವರಿಯಲಿ. ಅವರಿಗೆ ಏನೇ ಸಹಕಾರ ಬೇಕಿದ್ರು ನಾವು ಖಂಡಿತ ಅವರಿಗೆ ಕೊಡ್ತೇವೆ ಸರ್. ನಿಮ್ಮ ಬಹಳ ದೊಡ್ಡ ಅಭಿಮಾನಿ ಅವರು. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಖಂಡಿತ ಸರ್. ಯಾಕಂದ್ರೆ ಅವರ ಒಂದು ಮನಸ್ಥಿತಿ ಏನು ಅಂತಂದ್ರೆ, ಅವರು ಹೆಚ್ಚಾಗಿ ಶ್ರೀಮಂತರ ಪರವಾಗಿ ಇರುವುದಿಲ್ಲ. ಯಾರು ಬಡ ಜನರಿದ್ದಾರ ಅವರ ನೋವು ಏನಿದೆಯಾ, ಅವರ ವೇದನೆ ಏನಿದೆಯಾ, ಅವರ ಸಮಸ್ಯೆ ಏನಿದೆಯಾ ಅದನ್ನು ಜಾತಿ ಧರ್ಮ ಭೇದ ಇಲ್ಲದೆ ಮೊದಲು ಪರಿಹರಿಸ್ತಾರೆ. ಯಾವುದೇ ಶಾಸಕರಾಗ್ಲಿ ರೋಡಲ್ಲಿ ಯಾರಾದ್ರೂ ಒಂದು ಬಿದ್ದು ಏನಾದ್ರು ಹೋಗ್ತಾ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಗಾಡಿ ನಿಲ್ಲಿಸಿ ಅವರನ್ನ ಮದ್ದಿಗೆ ಕರ್ಕೊಂಡು ಹೋಗಿ ಬಿಡುವಂತ ಒಂದು ಮನಸ್ಥಿತಿ ಇರುವುದು. ಹೌದು, ಅದು ಬೇರೆ ಎಲ್ಲಿದ್ದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಂತ ಶಾಸಕರಿರುವುದು. ನಮ್ಗೆ ಅದಕ್ಕೆ ನಮ್ಗೆ ಹೆಮ್ಮೆ ಉಂಟು. ಮತ್ತೆ ಯಾರ ಬಗ್ಗೆ ಸಹ ಅವರಿಗೆ ಒಂದು ತಾತ್ಸಾರ ಭಾವನೆ ಆಗ್ಲಿ ಅಥವಾ ಕೀಳು ಮಟ್ಟದ ಭಾವನೆ ಆಗ್ಲಿ ಅವರಿಗಿಲ್ಲ. ಎಲ್ಲರನ್ನು ಸಹ ಯಾರು ಏನೇ ಹೇಳಿ ಎಲ್ಲರನ್ನು ಸಹ ಒಂದೇ ಸರಿ ಸಮಾನವಾಗಿ ಅವರು ಕೊಂಡೋಗ್ತಿದ್ದಾರೆ, ಒಂದೇ ದೃಷ್ಟಿಯಲ್ಲಿ ಸಹ ನೋಡ್ತಿದ್ದಾರೆ. ಇದೆಲ್ಲರಿಗೂ ನಮ್ಗೆ ಹೆಮ್ಮೆ. ನಮ್ಮಂತವರಿಗೆ ನಮ್ಮಂತ ಬಡವರಿಗೆ ಇದು ತುಂಬಾ ಹೆಮ್ಮೆ ಅವರದ್ದು. ಅವರ ಸೇವೆ ಇನ್ನೂ ಸಾಧಬೇಕು, ಇನ್ನೂ ಅದಕ್ಕೆ ಬಡ ಅವರ ಸೇವೆ ಮುಟ್ಟಬೇಕು. ಅವರ ಸೇವೆ ನಿಮ್ಮ ಅಭಿಪ್ರಾಯಗಳಿಗೆ ವಂದನೆಗಳು. ನಿಮ್ಮ ಒಳ್ಳೆಯ ಅಭಿಪ್ರಾಯಗಳಿಗೆ ಮತ್ತಷ್ಟು ಒಂದು ಒಳ್ಳೆಯ ವಂದನೆಗಳನ್ನು ಸಲ್ಲಿಸ್ತಾ
ಸಾಧಾರಣವಾಗಿ ನಾವು ಮಾತಾಡುವಾಗ ಹೇಳ್ತೇವೆ, ಅವರ ತಾಳ್ಮೆಯನ್ನು ನಾವು ಯಾವಾಗಲೂ ಎಲ್ಲರೂ ಮಾತಾಡೋದೆ, ಅವರಿಗೆ ಯಾರು ಬೈಲಿ ಅದನ್ನು ನೆಗಡಿಕೊಂಡು ಸ್ವೀಕರಿಸ್ತಾರೆ. ಯಾರು ಯಾವುದೇ ವಿಷಯ ಹೇಳಿ ಅದನ್ನೆಲ್ಲ ಸಮಾಧಾನವಾಗಿ ಸ್ವೀಕರಿಸಿಕೊಂಡು ಯಾವ ಸಮಸ್ಯೆಗೆ ಏನು ಪರಿಹಾರ ಆಗಬೇಕು ಅದನ್ನು ಕೊಡುವುದರಲ್ಲಿ ನಮ್ಮ ಶಾಸಕರು ಯಾವಾಗಲೂ ಖಂಡಿತವಾಗಿ ನಿಸ್ಸೀಮರು ಅಂತ ಹೇಳುವಂತಹ ಮಾತುಗಳನ್ನು ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಇದೀಗ ನಾವು ಕೊರೋನಾದ ವಿಷಯಕ್ಕೆ ಬರ್ತಾ ಇದ್ದೇವೆ. ಕೊರೋನಾದ ಆ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ದೊಡ್ಡ ಅಪಪ್ರಚಾರ ಮಾಡಿದೆ ಎನ್ನುವಂಥದ್ದು ಲಸಿಕೆಯ ವಿಷಯದಲ್ಲಿ. ಲಸಿಕೆ ತಗೊಂಡ್ರೆ ಹಾಗಾಗ್ತದೆ ಹೀಗಾಗ್ತದೆ, ಅದರಿಂದ ತೊಂದರೆಗಳಿವೆ ಏನೇನೋ ರೀತಿಯ ಒಂದು ಅಪಪ್ರಚಾರಗಳನ್ನು ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ಇದಕ್ಕೆ ಏನು ಹೇಳ್ತೀರಿ ಉತ್ತರ? ನೋಡಿ, BJP ಸರ್ಕಾರ ತನ್ನ ವೈಫಲ್ಯತೆಯನ್ನು ಒಪ್ಪಿಕೊಳ್ಳುವುದಿಲ್ಲ, ಅದರಿಂದಾಗಿ ಇದೆಲ್ಲ ಸಮಸ್ಯೆ. ತಪ್ಪು ಎಲ್ಲ ಆಡಳಿತದಲ್ಲಿ ಆಗುವಾಗ ಅಧಿಕಾರ ಆಗ್ತದೆ. ಆ ತಪ್ಪನ್ನು ಒಪ್ಪಿ ಸರಿಯಾಗಿ ಹೋಗೋದು ಒಂದು ಸರ್ಕಾರದ ಜವಾಬ್ದಾರಿ. ಇದು ತಮ್ಮ ವೈಫಲ್ಯವನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ. ಸಡನ್ನಾಗಿ ಏನಾದರೂ ಒಂದು ಅಟೆನ್ಷನನ್ನು ಡೈವರ್ಷನ್ ಮಾಡುವಂಥ ವಿಚಾರ ಇದು ಕೂಡ ಒಂದು ಅಂಶ. ಏನು ವಿಚಾರ? ಇವತ್ತು ಲಸಿಕೆ ಇವತ್ತು ಶಾರ್ಟೇಜ್ ಆಗಲಿಕ್ಕೆ ಕಾಂಗ್ರೆಸ್ ಕಾರಣ ಮತ್ತು ಲಸಿಕೆ ಜನ ಮುಂದೆ ಬರೋದಕ್ಕೆ ಅಪಪ್ರಚಾರ ಮಾಡಿದ್ದಾರೆ. ಯುಟಿಗಾದರೂ ಕೂಡ ಮಾಡಿದ್ದಾರೆ ಅಂತೇಳಿ ಇದೊಂದು ಅಪಪ್ರಚಾರ ಮಾಡುವಂಥ ವಿಚಾರ. ಯಾಕೆಂತ ಹೇಳಿದರೆ, ನೀವು ಲಸಿಕೆಗೆ ನೀವು ಆರ್ಡ್ರೇ ಮಾಡಲಿಲ್ಲ ಕಂಪನಿಗೆ, ಅವ್ರಿಗೆ ಲಸಿಕೆ ಕೊಡೋದು ಹೇಗೆ ಆಗ್ತದೆ? ಒಂದು. ಎರಡನೇದು, ಲಸಿಕೆ ತಗೊಳ್ಳಿಕ್ಕೆ ಹೇಳಿದಾಗ ನಾವು ಹೇಳಿದಾಗ ಜನ ಕೇಳ್ತಾರ? ಎಲ್ಲಿಯೂ ಕೂಡ ನಾನು ಏನಾದರೂ ಒಂದು ಮಾತು ಲಸಿಕೆ ಬಗ್ಗೆ ನೆಗೆಟಿವ್ ಆಗಿ ಒಂದು ಮಾತು ಎಲ್ಲಿಯಾದರೂ ಹೇಳಿದೆ ಅಂತ ಹೇಳಿದರೆ ನನಗೆ ಈ ಆರೋಪ ಮಾಡೋರು ತೋರಿಸಲಿ, ನನ್ನ ರಾಜ್ಯಕ್ಕೆ ಜೀವನ ಎಲ್ಲಿಗೆ ಕೊಡಗೊಳಿಸ್ತೇನೆ. ರಾಜ್ಯಕ್ಕೆ ಅನ್ನೋ ಅಗತ್ಯವೇ ಇಲ್ಲ. ಯಾಕೆ ಇಂಥ ಸಣ್ಣ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನಾನು ಅವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಫಸ್ಟಿಗೆ, ನೋಡಿ, ಹೊಸ ರೋಗ ಹೊಸ ಔಷಧ ಬಂದಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಸಂಶಯ ಇರೋದು ಸ್ವಾಭಾವಿಕ. ಆ ಸಂಶಯವನ್ನು ದೂರ ಮಾಡಿ ಜನಜಾಗೃತಿಗೊಳಿಸಿ ಜನರಿಗೆ ಆತ್ಮವಿಶ್ವಾಸ ಮೂಲಕ ಲಸಿಕೆ ಪಡಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡುವುದು ಎಲ್ಲ ಸರ್ಕಾರದ ಜವಾಬ್ದಾರಿ. ಅದರಲ್ಲಿ ಈ ಸರ್ಕಾರ ಇವತ್ತು ವಿಫಲವಾಗಿದೆ. ಯಾಕೆ? ನಾನು ಅವತ್ತು ಫಸ್ಟಿಗೆ ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಡೇ ಲಸಿಕೆ ಕೊಡೋ ಸಂದರ್ಭದಲ್ಲಿ ನಾನೇನು ಟ್ವೀಟ್ ಮಾಡಿದೆ ಅಂತ ಹೇಳಿದರೆ, ಯಾರು ಮಂತ್ರಿಗಳು, ಶಾಸಕರು, IAS ಅಧಿಕಾರಿಗಳು, ಡಾಕ್ಟರ್ಗಳು ಯಾರು ಉದ್ಘಾಟನೆ ಕಾರ್ಯಕ್ರಮ ಸ್ಟೇಜಲ್ಲಿ ಕೂತ್ಕೊಂಡಿದ್ದಾರೆ, ಇವರು ಒಬ್ಬರು ಕೂಡ ಇಂಜೆಕ್ಷನ್ ತಗೊಳ್ಳಿಲ್ಲ ಲಸಿಕೆ ಫಸ್ಟಿಗೆ. ಇವರು ಕೊಟ್ಟದ್ದು ಯಾರು? ಪಾಪ D ಗ್ರೂಪ್ ನೌಕರರಿಗೆ. ಆವಾಗ ಇಂಡಿಯಾದ ಜನರಿಗೆ ಏನಾಗ್ತದೆ, ಇವರು ಯಾಕೆ ತಗೊಳ್ಳಿಲ್ಲ, ಇವ್ರು ಬರೀ D ಗ್ರೂಪ್ ನೌಕರಿಗೆ ಯಾಕೆ ಕೊಡ್ತಾರೆ? ಜನರಿಗೆ ಅನ್ನಿಸ್ತದೆ ಇದೆಲ್ಲವೂ ಪ್ರಯೋಗ ಮಾಡ್ತಾ ಇದ್ದಾರೆ, ಪ್ರಯೋಗಕ್ಕಾಗಿ ಬರ್ತಾರೆ. ಮತ್ತೆ ಜನರಿಗೆ ಯಾರು ಮುಂದೆ ಬರ್ತಾರೆ? ಅದಕ್ಕೆ ನಾವು ತಗೊಳ್ಬೇಕು ಫಸ್ಟಿಗೆ. ನಾನೇನು ಹೇಳಿದೆ, ಮಂತ್ರಿಗಳು, ಮುಖ್ಯಮಂತ್ರಿ, ಶಾಸಕರು, ಅಧಿಕಾರಿಗಳು, IAS ಅಧಿಕಾರಿಗಳು, ದೊಡ್ಡ ದೊಡ್ಡ ಜನ ಯಾರಿದ್ದಾರ ಫಸ್ಟ್ ತಗೊಳ್ಬೇಕು. ಆವಾಗ ಎಲ್ಲರಿಗೊಂದು ಧೈರ್ಯ ಬರ್ತದೆ. ನಾವು ಯಾವಾಗ ತಗೊಂಡು ಮಂತ್ರಿಗಳೆಲ್ಲ 21 ದಿವಸ ನಂತರ, ಅಂದರೆ ಸಾಕಷ್ಟು ಪ್ರಯೋಗಗಳಾದ ನಂತರ. ಯಾಕೆ ಈ ಒಂದು ಅದಕ್ಕಾಗಿ ನಾನು ಹೇಳಿದ್ದೇನು, ಸರ್ಕಾರ ವಿಶ್ವಾಸ ಮುಖಾಂತರ ಲಸಿಕೆ ಕೊಡಿಸಲಿಕ್ಕೆ ವಿಫಲವಾಗಿದೆ. ಸ್ಟಾರ್ಟಿಂಗ್ ಬರುವಾಗಲೇ ಏನಾಗುವುದು, ನಾನು ತಗೊಂಡಿದ್ದೇನೆ, ಇವರು ತಗೊಂಡಿದ್ದೇನೆ, ನೀವು ಎಲ್ಲ ಮುಂದೆ ಬರುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಜನ ಯಾರು ಕೂಡ ಮುಂದೆ ಬರಲಿಲ್ಲ ಇದಕ್ಕೆ. ನೆಕ್ಸ್ಟ್ ಎಲ್ಲರೂ ಕೂಡ ಮಂತ್ರಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಶಾಸಕರು ನಾವೆಲ್ಲ ತಗೊಂಡು ಹೋಗಿ ಕೊಡುವಾಗ ಜನ ಆಟೋಮೆಟಿಕ್ ಆಗಿ ನಮ್ಗೆ ಇರಲಿ ಅಂತ ಮುಂದೆ ಈಗಲೂ ಕೂಡ ಅಷ್ಟು ಬರೋದಿದ್ರು ಕೂಡ ಮುಂದೆಗಿಂತ 50% ಬರ್ತಾರೆ. ಆಯಿತು, ಬಂದರೆ ಒಂದಾದ್ರೂ ಉಂಟ ಕೊಡಲಿಕ್ಕೆ? ಇವತ್ತು ಇವರು ಸ್ಟಾಕ್ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತದೆ ಇವರು ಜನರಿಗೆ ಹೇಳುವುದಿಲ್ಲ. ಉತ್ಪನ್ನ ಆಗೋದ್ರಲ್ಲಿ ಯಾರ್ಯಾರು ಕೊಡ್ತೀರಂತ ಕೂಡ ಮಾತನ್ನು ಕೂಡ ಕೊಡೋದಿಲ್ಲ. ಬೇರೆ ದೇಶದಲ್ಲಿರುವಂತಹ ಲಸಿಕೆ ನಮ್ಮ ದೇಶಕ್ಕೆ ಬರಲಿಕ್ಕೆ ತಯಾರಿದ್ದಾರೆ ಮಾರ್ಕೆಟ್ ಮಾಡಲಿಕ್ಕೆ, ಅದನ್ನು ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಲಸಿಕೆ ಕೊಡಿ ಅಂತೇಳಿ ನಾವು ಯಾರು ಹೇಳಿದ್ದೇವ? ಅಥವಾ ಅವರು ಒಂದು ದಮ್ಮೆ ಹಾಕಿ ಕೇಳಿದಾರ? ಯಾಕೆ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ನಮ್ಗೇನು ಕೊಡಲಿಕ್ಕೆ ನಮ್ಗೇನು ಅಗತ್ಯ ಇತ್ತು? ನಮ್ಮ ದೇಶದ ಜನರಿಗೆ ಲಸಿಕೆ ಇಲ್ಲ, ಪಾಕಿಸ್ತಾನಕ್ಕೆ ಕೊಡಲಿಕ್ಕೆ ಯಾರು ಹೇಳಿದ್ದಾರೆ? ಯಾರ ಹತ್ರ ಕೇಳಿ ಕೊಟ್ಟದ್ದು ಇವರು? ನಮಗೇನು ಅಗತ್ಯ ಉಂಟ ಕೊಡಲಿಕ್ಕೆ? ಇವತ್ತು ಇಂದಿರಾ ಗಾಂಧಿ ಅವರು ಅವತ್ತು ಸಿಡುಬು ರೋಗ ಆಯಿತು. ಆವಾಗ ಏನು ಮಾಡಿದ್ರು, ಎಲ್ಲರಿಗೂ ಕಂಪನಿಗೆ ದುಡ್ಡು ಕೊಟ್ಟು ಅದರ ಫಾರ್ಮುಲ್ ಎಲ್ಲರಿಗೂ ಕೂಡ ಕೊಟ್ಟು 7 ಕಂಪನಿಯನ್ನು ತಯಾರು ಮಾಡಿ ಇಡೀ ದೇಶಕ್ಕೆ ಫ್ರೀಯಾಗಿ ಲಸಿಕೆ ಮಾಡಿಸಿದ್ರು ಸಿಡುಬು ರೋಗಕ್ಕೆ.
ನಾವು ಕೂಡ ನನಗೆ ಇವತ್ತು ಕೇಂದ್ರ ಸರ್ಕಾರ BJP ಕೇಳುವಂಥದ್ದು, ಈ 2 ಕಂಪನಿ ಕೋಶಿವಿಲ್ಡ್ ಮತ್ತು ಕೋವ್ಯಾಕ್ಸಿನ್ 2 ಕಂಪನಿ ಇದೆ ನಮ್ಮ ದೇಶದಲ್ಲಿ. ಒಂದು ನಯ ಪೈಸೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅವರಿಗೆ ಸ್ಟಾರ್ಟಿಂಗ್ಗೆ, ಅಡ್ವಾನ್ಸ್ ಒಂದು ನಯ ಪೈಸೆ ಕೊಡಲಿಲ್ಲ. ನೀವು ಅವ್ರಿಗೆ ನಯ ಪೈಸೆ ಕೊಡಲಿಲ್ಲ, ಅವನು ಯಾರಿಗೆ ಬೇಕಾದ ಕೊಡ್ತಾನೆ. ನಾನು ಅದಕ್ಕೆ ನನಗೆ ಇಷ್ಟು ಬೇಕಪ್ಪ. ನಮ್ಮ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಇದ್ದಾರೆ. ಈ 135 ಕೋಟಿಯಲ್ಲಿ 35 ಕೋಟಿಯನ್ನು ಬಿಡಿ, 100 ಕೋಟಿ ಆಯಿತು. ಈ 100 ಕೋಟಿಗೆ 2 ಡೋಸ್ ಅಂತ ಕೊಡಬೇಕು, 200 ಕೋಟಿ ಓಡಬೇಕು. ನಾನು 200 ಕೋಟಿಗೆ ಬೇಕು ಅಂತ ಡೋಸ್ ಆರ್ಡರ್ ಮಾಡಿ ಅದಕ್ಕೆ 50% ನಾನು ಅಡ್ವಾನ್ಸ್ ಮಾಡಿದರೆ ನಮಗೆ ಕೊಡದವರು ಎಲ್ಲಿಗೆ ಕೊಡ್ತಾರೆ ಬೇರೆ? ಒಂದು ಕರೆ ನೋಡುವ. ಹಲೋ ಹಲೋ, ಕಟ್ಟಾಯಿತು. ನಮಗೆ ಅವ್ರು ಕೊಡಬೇಕು. ನಾವು ಇದನ್ನು ಯಾವುದನ್ನು ಕೂಡ ಮಾಡಲಿಲ್ಲ. ನಾವು ಜನವರಿಲಿ ಬರೀ ಲೈಟ್ ಆಗಿದೆ ಕೊಂಡು ನಮ್ಮದು ಬರುವುದಿಲ್ಲ ಅಂತ ಹೇಳಿ 14.1 ಮಿಲಿಯನ್ ಜನವರಿಲಿ ಕೊಟ್ಟು ಅವರೇ ಕೊಟ್ಟರಂತ ನಮಗೆ ಉತ್ತರ. ಈಗ ಅದು ಹೇಳಿ ಅಲ್ಲ. ಆದ ಕಾರಣ ಲಸಿಕೆಯಲ್ಲಿ ರಾಜ್ಯಕ್ಕೆ ಮಾತಾಡೋದು ಬಿಟ್ಟು ಬಿಡಲಿ, ಸೈನ್ಸ್ ಮತ್ತು ಲಾಜಿಕ್ ಮಾತಾಡಲಿ, ಅದರಿಂದ ಮಾತ್ರ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ. ಒಂದು ಕರೆ ನೋಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೆಸರು ಹೇಳಿ. ಮಡ್ಯಾರ ವಿಶ್ವನಾಥ್ ಅಂತ. ಎಲ್ಲಿಂದ? ಮಡ್ಯಾರಿಂದ ವಿಶ್ವನಾಥ್. ಹೌದು. ಹೇಳಿ ಹೇಳಿ ವಿಶ್ವನಾಥ್. ಸರ್ ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರು ಮಾತಾಡಿ. ಈ ಸರ್ತಿ ಕಾರ್ಬನ್ ಅದು ಮಾತ್ರೆಗಳ ತೊಂದರೆ ಆಪಣ ಇಲ್ಲ, ಟಿವಿದ ವಾಲ್ಯೂಮ್ ಕಮ್ಮಿ ಮನ್ಪುಳೆ. ಬಲ್ಲೆ ಜೋರು ಮಾತಾಡ್ಲೆ. ಕಾರ್ಬನ್ ಅದು ಕಾದರ್ ಸರ್ ಸೀಯರ್ನೆ ಅಪೂರ್ಪ ಆಗೋಣ. ದಾದಾಪು ಪುಣ್ಯ, ಇದಾಯನ ಪುಣ್ಯ. ಇಷ್ಟೇ ಆದ ದೊಡ್ಡ ವಿಚಾರ. ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರು ಕೂಡ ವಿರೋಧ ಪಕ್ಷ ಇರ್ತದೆ. ನಮ್ಮ ಉಳ್ಳಾಲ ವಿಧಾನಸಭೆ ಒಂಜಿ ವ್ಯಾಕ್ಸಿನ್ ಆಪದಕ್ಕೆ ಒಂಜಿ ಕರೆಕ್ಟ್ ರೀತಿಯಲ್ಲಿ ಕೊರಪಲಕ್ಕೆ ಒಂಜಿ ಮಲ್ಪವಡಿ. ಖಂಡಿತ ವಿಶ್ವನಾಥ್ ಕರೆಕ್ಟ್ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ನಮಗೆ ಬರೋದೇ ಕಡಿಮೆ. ಇದಕ್ಕೆ ಇವ್ರು ಹೇಳಿದಾಗೆ ಬಂದ ಸರಿಯಾಗಿ ನಾವು ವ್ಯವಸ್ಥೆ ಮಾಡ್ತಾ ಇಲ್ಲ. ನೀವೀಗ ಕೋಟೆಕಾರ್, ನಾನು ಅದಕ್ಕೆ ಇವತ್ತು DC ಮತ್ತು ಉಸ್ತುವಾರಿ ಸಚಿವ ಹೇಳಿದ್ದೇನೆ, ನೀವು PH ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡಿ ನೀವು ಲಸಿಕೆ ಕೊಡುವುದಲ್ಲ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದಲ್ಲಿ ನೀವು ಲಸಿಕೆ ಕೊಡಿ. ನಾವು ಇಲ್ಲಿಗೆ ಹೋದರೆ, ನಮ್ಮ ಅಮ್ಲಮುಗ ಲಸಿಕೆ ಕೇಂದ್ರಕ್ಕೆ ಹೋದರೆ ಅಲ್ಲಿ ಜನಸಂಖ್ಯೆ ಅವರಿಗೆ 10,000 12,000, ಅಲ್ಲಿ ಕೂಡ 150. ಕೋಟೆಗಾರಿಗೂ 150. ಕೋಟೆಕಾರ್ನಲ್ಲಿ ಸೋಮೇಶ್ವರ, ತಲಪಾಡಿ, ಕಿನ್ಯ, ಈ 3 ಸೋಮೇಶ್ವರ, ಕೋಟೆಕಾರ್, ತಲಪಾಡಿ ದೊಡ್ಡ ಗ್ರಾಮ, ಅದರಲ್ಲಿ ಕಿನ್ಯ, ಇವರಿಗೆ ಕೂಡ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಹಾಗಾದರೆ ಇವರಿಗೆ ಕೂಡ ನೀವು 150, ಅವ್ರಿಗೆ ಕೂಡ 150 ಕೊಟ್ಟರೆ ಈ 60,000 ಜನರಲ್ಲಿ ಯಾವಾಗ ಮುಗಲಿಕ್ಕೆ ಸಾಧ್ಯ? ವಾರಕ್ಕೆ 2 ಸಲ ಬರೋದು 150. ಸೊ ಜನಸಂಖ್ಯೆ ಆಧಾರಕವಾಗಿ ಇವತ್ತು ನಮಗೆ ಲಸಿಕೆಯನ್ನು ಕೊಡಬೇಕು, ಎಷ್ಟೇ ಬರಲಿ. ಕೋಟೆಕಾರಿನಲ್ಲಿ ಆರೋಪವನ್ನು ನಾವು ಕೇಳಿದ್ದೇವೆ, ನಮಗೆ ಸುದ್ದಿಗಾಗಿ ಬಂತು. ನಾವು ಹೋಗುವಾಗ ಅದು ಅಮ್ಲಮೊಗರಿಗೆ ಕೊಟ್ಟಾಗಿದೆ, 300ನವರಿಗೆ ಕೊಟ್ಟಾಗಿದೆ, ಕಿನ್ಯದವರಿಗೆ ಕೊಟ್ಟಾಗಿದೆ ಅಂತ ಹೇಳಿ ಕೋಟೆಕಾರನವರದ್ದು ದೂರ ಬರ್ತಾ ಇತ್ತು. ಈಗ ಈ ಸಮಸ್ಯೆ ಬಂದಂತ ಹೇಳಿ ಈಗ ಆ್ಯಪ್ ಅಂತ ಓಪನ್ ಮಾಡಿದ್ದಾರೆ. ಯಾರಿಗೆ ಜನಸಾಮಾನ್ಯರಿಗೆ ಈ ಆ್ಯಪ್ ಬಗ್ಗೆ ನಾಲೆಜ್ ಇದೆ? ನಮಗೆ ಕಷ್ಟ. ಯಾವಾಗ ಓಪನ್ ಮಾಡಬೇಕು? ಅವರು ನಮಗೆ ಇಂಜೆಕ್ಷನ್ ಇದೆ ಅಂತ ಗೊತ್ತಾದ ನಂತರ ಆವಾಗಲ್ಲಿ ಅವರು ಕಂಪ್ಯೂಟರ್ ಓಪನ್ ಮಾಡ್ತಾರೆ. ನಮಗೇನು ಗೊತ್ತಿದೆ ಯಾವ ಕಂಪ್ಯೂಟರ್ ಕೊಡು? ಅವ್ರದ್ದು ಕೆಲವು ಜನ ಇರ್ತಾರೆ, ಅವ್ರಿಗೆ ಗೊತ್ತಿದೆ ಇಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಇಲ್ಲಿಗೆ ಇಷ್ಟು ಇಂಜೆಕ್ಷನ್ ಇದೆ ಅಂತಿಲ್ಲ. ಆಗ ಅವ್ರು ಕೆಲವು ಕಾದು ಕೂತ್ಕೊಳ್ತಾರೆ ಮೊಬೈಲ್ ಹಿಡ್ಕೊಂಡು. ಅವ್ನು 200 ಜನ ಮಾಡಿ ಮುಗೀತು, ಮತ್ತೆ ಇಲ್ಲ. ಇದು ತತ್ಕಾಲ್ ಟಿಕೆಟಿನ ಹಾಗೆ. ಅದು 7 ಗಂಟೆಗೆ ಕೌಂಟರ್ ಓಪನ್ ಆಗ್ತದೆ, 7 ಗಂಟೆ 5 ನಿಮಿಷ ಆಗೋದು ಮುಗೀತು. ಈಗ ಇದೇ ಪ್ರಾಬ್ಲಮ್ ವಿಶ್ವನಾಥ್ ಅವರು ಹೇಳೋದು ಜನರ ಪ್ರಾಬ್ಲಮ್ ಇವತ್ತು. ಇದನ್ನು ನಾನು ಬೇರೆ ಬೇರೆ ಸಲಹೆ ಕೊಟ್ಟರು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ಮೊನ್ನೆ ಒಂದು ಸಮಸ್ಯೆಗೆ ಪರಿಹಾರ ಕಾಣಬೇಕು ಮತ್ತು ಅದನ್ನೇ ನಾವು ಆಸ್ಪತ್ರೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೆವು. ಯಾವುದು ಒಂದಿಲಿಗೆ ನಾವು ಸಮಸ್ಯೆ ಬಗ್ಗೆ ಅಂತ ಹೇಳಿದರೆ ಕೋಟೆಗೆ 150 ಇತ್ತು. ತಲಪಾಡಿಯವರು ಸೋಮೇಶ್ವರು ಹೇಳ್ತಾರೆ ನಾವು ನನ್ನ ತಾಯಿಯನ್ನು ಕರ್ಕೊಂಡು ಹೋಗೋ ಅಲ್ಲೆಲ್ಲ ಖಾಲಿಯಾಗಿದೆ. ಅದಕ್ಕೆ ನಾವು ಹೇಳಿ ಅದನ್ನು 3 ವಿಭಾಗ ಮಾಡಿ ಬಂದದ್ದನ್ನು ಕೋಟೆಕಾರಿಗೆ ಇಷ್ಟು, ಸೋಮೇಶ್ವರ ಇಷ್ಟು, ತಲಪಾಡಿ ಇಷ್ಟು, ಕಿನ್ನಿ ಇಷ್ಟು ಅಷ್ಟೇ ಕೊಡದ ವ್ಯವಸ್ಥೆ ಮಾಡಿ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಗ್ರಾಮದಲ್ಲಿ ಮಾಡ್ತಿದ್ದಾರೆ. ಸೋಮೇಶ್ವರದಲ್ಲಿ ನಾರಾಯಣ ಮಂದಿರದಲ್ಲಿ ಅಲ್ಲಿ ನಮ್ಮ ಪಂಚಾಯತ್ ವ್ಯವಸ್ಥೆ ಮಾಡಿದ್ದಾರೆ. ಕೋಟೆಕಾರ್ ಆಸ್ಪತ್ರೆಯಲ್ಲಿ, ತಲಪಾಡಿಯ ಪಂಚಾಯತ್ನಲ್ಲಿ, ಕಿನ್ಯದ ಪಂಚಾಯತ್ನಲ್ಲಿ. ಆದರೆ ಬರುವುದೆಷ್ಟು 40 ಬರುವಂಥದ್ದು. ಸೊ ಜನಸಂಖ್ಯೆ ಆಧಾರವಾಗಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ನಾನು ಯಾಕೆ ಸರಿಪಡಿಸ್ಬೇಕಂತ ಹೇಳಿ ಉಳ್ಳಾಳದಲ್ಲಿ ಮೊನ್ನೆ 150 ಅಂತ ಬಂತು, 170 ಜನರಿಗೆ ಕೊಡ್ಬೋದು. ಆವಾಗ ಚರ್ಚೆ ಆಯಿತು, 300 ಜನ ಬರ್ತಾರೆ, ಎಂತ ಮಾಡೋದು? ನಾನು ಡಾಕ್ಟ್ರಿಗೆ
170 300 ಜನ ಬಂದರೆ ನೀವು 170 ಆದ ನಂತರ ನಿಲ್ಲಿಸಬೇಡಿ. ಕೂಪನ್ 300 ಎಷ್ಟು ಜನ ಬಂದರೂ ಕೂಡ ಕೂಪನ್ ಕೊಡಿ. ಅವರ ಆಧಾರ್ ನಂಬರ್, ಅವರ ಫೋನ್ ನಂಬರ್ ತಗೊಳ್ಳಿ. ನಾಡಿದ್ದು ಅವನೇ ಬಂದರೆ ಬೇಗ ಫಸ್ಟ್ ಅವನಿಗೆ ಕೊಡಿ. ಸೊ ಅವ್ರಿಗೇನು, ನನಗೆ ಇವತ್ತು ಇಂಜೆಕ್ಷನ್ಸ್ ಲಸಿಕೆ ಸಿಕ್ಕದಿದ್ದು ಕೂಡ ನಾಳಿದ್ದು ಕೂಪನ್ ಅದು ನನ್ನ ಕೈಯಲ್ಲಿದೆ ಅಂತೇಳಿ ಅವನ ಸಂಬಂಧ ಹೋಗ್ತಾನೆ. ಇವತ್ತಲ್ಲ ನಾಳೆ ಆದರೂ ಸಿಗ್ತದೆ ಅನ್ನೋ ವಿಶ್ವಾಸ ಇರ್ತದೆ. ಹಾಂ, ವಿಶ್ವಾಸ ಇರ್ತದೆ. ಎಲ್ಲ ಕರೆಕ್ಟ್ ಖುಷಿಯಲ್ಲಿ ಹೋದರು. ನಾಳೆ 150 ಬರ್ತದೆ, ನಿಮ್ಮ ಕೂಪನ್ ತಗೊಂಡು ಬನ್ನಿ ಅಂತೇಳಿ ಎಲ್ಲರಿಗೆ ಆಸ್ಪತ್ರೆಯಿಂದ ಪಾಪ ಡಾಕ್ಟ್ರುಗಳು ಮೆಸೇಜ್ ಕೂಡ ಕಳಿಸಿದರು. 8 ಗಂಟೆಗೆ ನ್ಯೂಸ್ ಬರ್ತದೆ, ನಾಳೆ ಡೈರೆಕ್ಟ್ ಬಂದವರಿಗಿಲ್ಲ ಕೂಪನ್ ಅಲ್ಲ, ಅದು ಆ್ಯಪಲ್ಲಿ ಎಂಟ್ರಿ ಮಾಡಬೇಕಂತೇಳಿ. ಆ್ಯಪ್ ಎಂಟ್ರಿಗೆ ಹೋಗೋ ಆ್ಯಪ್ ಫುಲ್ಲು. ಈ ರೀತಿಯ ಕನ್ಫ್ಯೂಷನ್ ಮತ್ತು ಆಗಿಂದಾಗೆ ನಾಳೆಗೆ ಇವತ್ತು ಆದೇಶ ಏನಿದೆ ಅದು ಇವತ್ತು ನಾಳೆಗೆ ಏನು ಬರ್ತದೆ ಅಂತ ರಾತ್ರಿ 6 ಗಂಟೆ ತನಕ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ರೀತಿಯ ಸಣ್ಣ ಪುಟ್ಟ ವಿಚಾರಗಳು ಆಡಳಿತಾತ್ಮಕವಾಗಿ ಸರಿಪಡಿಸಿದರೆ ದೊಡ್ಡ ಮಟ್ಟದ ಪ್ರಯೋಜನ ತಳಮಟ್ಟದಲ್ಲಿ ಜನರಿಗೆ ಆಗ್ತದೆ. ಈ ಲಸಿಕೆ ಹಂಚಿಕೆಯಲ್ಲಿ ಕೂಡ ಸಾಕಷ್ಟು ಗೊಂದಲ. ಈಗ ನೀವು ಹೇಳಿದ ಹಾಗೆ 1,000 ಜನ ಅಲ್ಲಿ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಅಲ್ಲಿ ಬರುವುದು 50-100. ಇವತ್ತು ನಾವು ಒಂದು ಪತ್ರಿಕೆಯಲ್ಲಿ ಒಂದು ಚಿತ್ರ ನೋಡಿದೆವು, ಫೋಟೋ ನೋಡಿದೆವು. ಅಲ್ಲಿ ನಾವು ಅಂತರ ಹೇಳ್ತೇವೆ, ಮಾಸ್ಕ್ ಹೇಳ್ತೇವೆ, ಅಲ್ಲಿ ಯಾವುದಿಲ್ಲ. ಲಸಿಕೆಗಾಗಿ ಜಾತ್ರೆಗೆ ಸೇರಿದಾಗೆ ಜನ ಸೇರಿದ್ದಾರೆ. ಅಲ್ಲಿ ಲಸಿಕೆ ಇರುವುದು ಸೀಮಿತ. ಹಾಗಿದ್ರೆ ಇದು ಯಾಕೆ ಗೊಂದಲ, ಯಾಕೆ ಸರಿ ಇದನ್ನು ಒಂದು ನೋಡಿ ನಿಗದಿತವಾಗಿ ದಿನಕ್ಕೆ ಒಂದಿಷ್ಟು ಜನಕ್ಕೆ ಕೊಡುವಂತಹ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ? ನಮ್ಮಲ್ಲಿ ಸ್ಪಷ್ಟವಾದ ಒಂದು ಲಸಿಕೆ ನೀತಿ ದೇಶದಲ್ಲಿ ಮಾಡಲಿಲ್ಲ. ಒಂದು ಲಸಿಕೆ ಪಾಲಿಸಿ ಅಂತ ಬೇಕು. ಇದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಹಕ್ಕಿಲ್ಲ ಮಾತಾಡುವಂಥದ್ದು. ಮಾತಾಡಬೇಕು, ಮಾತಾಡಲಿಕ್ಕೆ ಹೆದರ್ತಾರೆ. ಆದರೆ ಅವ್ರ ಚಾಯ್ಸ್ ಅಂತ ರಾಜ್ಯ ಸರ್ಕಾರಕ್ಕಿಲ್ಲ. ಅವ್ರು ಎಷ್ಟು ಕೊಟ್ಟರು ಅಷ್ಟೇ ತಗೊಂಡು ನಾನು ಕೊಡಬೇಕು. ಪೇಪರ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ 12,000 ಲಸಿಕೆ ದೊಡ್ಡದ್ರಲ್ಲಿ ಲೆಕ್ಕ ನೋಡೋಗೇನು. ಈ 12,000 ಬಂದಾಗ ಇಲ್ಲಿ 125 ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. 50-55 ಕೂಡ 50 ನಮಗೆ ಸಾಕಾಗೋದು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರವಾಗಿ. ಸೊ ನಮಗೆ ಯಾವುದೇ ಇವತ್ತು ಅದಕ್ಕೆ ಪಾಲಿಸಿ ಇಲ್ಲ. ಫಸ್ಟ್ ನಮ್ಮದು ಬೇಕಾದ ಸ್ಟಾಕ್ ಆರ್ಡರ್ ಮಾಡಿರಬೇಕು, ಹಂತ ತಗೊಂಡು ವ್ಯವಸ್ಥೆ ಮಾಡಬೇಕಿತ್ತು. ಇದೆಲ್ಲ ಕೂಡ ವಿಫಲ ಆಗಿದ್ದೇವೆ. ಈಗ ಇದರಲ್ಲಿ ಕೂಡ ನಾವು ಇದ್ದದ್ದನ್ನು ಸಮರ್ಪಕವಾಗಿ ಕೊಡಲಿಕ್ಕೆ ನಾವು ಸಮಸ್ಯೆ ಮಾಡ್ತೇವೆ. ಒಮ್ಮೆ ಹೇಳಿದ್ದು 60 ನಂತರ ಆಯ್ತಪ್ಪ ಎಲ್ಲ ಮುಗಿಸ್ಬೇಕಾದಿಲ್ಲ, ಸಡನ್ 45 ಕೂಡ ಕೊಡಿ ಅಂತ ಹೇಳ್ತಾರೆ. 60ನವರಿಗೆ ಇಲ್ಲ, ಸಡನ್ 45 ಕೊಡಿ. 45 ಕೊಟ್ಟು ಒಂದು 2 ದಿವಸ ಆಗುವಾಗ ಸಡನ್ 18 ಕೊಡಿ. 18ರ ಮೇಲ್ಪಟ್ಟವರಿಗೆ ಎಲ್ಲರಿಗೆ ಏನದು ಒಂದು ಸಿಸ್ಟಮ್ ಮಾಡಿ 60 ಒಂದು ಟೈಮ್ ಬೌಂಡ್ ಬಿಟ್ಟು ಈ ಟೈಮ್ ಮಾಡಿ 60 ಎಲ್ಲ ಮುಗಿಸ್ಬೇಕು. ಆಗ ವಯಸ್ಸಾದವ್ರ ರಕ್ಷಣೆ ಆಗ್ತದೆ. ನಮಗೆ ಡೇಂಜರ್ ಆಗಿ ಆಸ್ಪತ್ರೆಯಲ್ಲಿ 60ರಿಂದ ಮೇಲ್ಪಟ್ಟವರಿಗೆ ಅವರೊಂದು ರಕ್ಷಣೆ ಆಗ್ತದೆ. ಅದೊಂದು ಮುಗಿದ ನಂತರ ನೆಕ್ಸ್ಟ್ 45 ತಗೊಳ್ಳಿ, ನೆಕ್ಸ್ಟ್ 18 ತಗೊಳ್ಳಿ ಅಂತ. ನಿಮ್ಮಲ್ಲಿ ಲಸಿಕೆ ಇದ್ದರೆ ನೀವೆಲ್ಲರಿಗೆ ಕೊಡಿ. ಲಸಿಕೆ ಇಲ್ಲದಿದ್ದರೆ ನೀವು ಪ್ಲ್ಯಾನ್ ಮಾಡಿ. ಈ ರೋಗ ಜಾಸ್ತಿಯಲ್ಲಿರೋದು ನಗರ ಮಟ್ಟದಲ್ಲಿ ಬೆಂಗಳೂರು, ಮಂಗಳೂರು, ಉಳ್ಳಾಲ, ಸೋತ್ಕಲ್, ಸ್ವಲ್ಪ ಸಿಟಿ, ಪುತ್ತೂರು ಸಿಟಿ, ಬಂಟ್ವಾಳ ಟೌನ್ ಅಂತಲ್ಲದೆ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಕಡಿಮೆ. ಹಾಗಾದರೆ ಇವರ ಟಾರ್ಗೆಟ್ ಫಸ್ಟ್ ನಗರವನ್ನು ಫಿನಿಷ್ ಮಾಡಬೇಕಲ್ಲ. ಎಲ್ಲೇ ಒಂದು ಜಿಲ್ಲೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿ ರೋಗವೇ ಇಲ್ಲ, ಅಲ್ಲಿ ಕೂಡ 150 ಇಂಜೆಕ್ಷನ್ ಕಳಿಸೋದು. ಅಲ್ಲಿ ಜನ ಇಲ್ಲ, ಇಲ್ಲಿಯವರು ಹೋಗಿ ಅಲ್ಲಿ ಹೋಗಿ ತಗೊಂಡು ಅಲ್ಲಿಂದ ಬರುವುದು, ಅಲ್ಲಿಗೆ ತಗೊಂಡು ಅಲ್ಲಿಗೆ ಯಾರು ಬರುವುದಿಲ್ಲ ಹೋಗ್ಲಿಕ್ಕೆ. ಅಲ್ಲ, ಇಲ್ಲಿಂದ ರೋಗವನ್ನು ಅಲ್ಲಿಗೂ ಹಂಚಿ ಬರ್ತಾರೆ. ಅದು ನೀವು ಫಸ್ಟ್ ಸಿಟಿಯನ್ನು ಕವರ್ ಮಾಡಿ. ಫಸ್ಟ್ ಹೇಳಿ ಮಂಗಳೂರು ನಗರ ಮತ್ತು ಉಲ್ಲಾರ ಸುತ್ತಮುತ್ತ ಫಸ್ಟ್ನ ಇದ್ದಂಥ ಈ ವ್ಯಾಕ್ಸಿನೇಷನ್ ನಾವು ಇಲ್ಲಿ ಕೊಡ್ತೇವೆ. ಫಸ್ಟ್ 65 ಮೇಲ್ಪಟ್ಟು ಕೊಡುವೆ. ಅಂಥದ್ದೇನಿದ್ದರೆ 50-100 ಜನ ಇದ್ರಲ್ಲ ಅವರು ಇಲ್ಲಿ ಬಂದು ಕೊಡಿಸುವಂಥದ್ದು. ಅದಾದ ನಂತರ 45ರಿಂದ ಕೊಡ್ತೇವೆ. ಅದಾದ 18. ಈ ಮಧ್ಯೆ ಎಮರ್ಜೆನ್ಸಿ ಇದ್ದರೆ ಫಾರಿನ್ಗೆ ಹೋಗ್ಲಿಕ್ಕಿದ್ರೆ ಇದನ್ನೆಲ್ಲ ಮಾಡ್ಬೋದು. ಸೊ ಒಂದು ಸಿಸ್ಟಮ್ಯಾಟ್ ಪಾಲಿಸಿ ಮಾಡಿ. ಅದಕ್ಕೆ ಅದು ಈಗಲ್ಲ, ಅದು ಯಾವಾಗ ಆಗಬೇಕು, ಆಗಸ್ಟಲ್ಲಿ ನಾವು ಪ್ಲ್ಯಾನ್ ಮಾಡಬೇಕಿತ್ತು. ನಮ್ಮ ದೇಶದಲ್ಲಿ 200 ಕೋಟಿ ಜನಸಂಖ್ಯೆ ಇದ್ದ 100 ಕೋಟಿ 200 ಕೋಟಿ ಡೋಸ್ ಬೇಕು. ಇದಕ್ಕೆ ಇಷ್ಟು ದುಡ್ಡು ಆಗ್ತದೆ. ನಾವು 50% ದುಡ್ಡು ಕೊಟ್ಟು 100% ಆರ್ಡರ್ ಮಾಡಬೇಕು. ಹಂತವಾಗಿ ಅದನ್ನು ನಾವು ತಗೊಂಡು ಬರಬೇಕು. ಫಸ್ಟ್ ಈ ಏರಿಯಾವನ್ನು ಕವರ್ ಮಾಡಬೇಕು. ಈ ಏಜ್ ಲಿಮಿಟ್, ಈ ಏಜ್ ಇದು ಮಾಡುವಂಥದ್ದಲ್ಲ. ಅಥವಾ ಬೇರೆ ನೀವು ಪ್ರೈವೇಟ್ ಅವರಿಗೆ ಬೇಕಾದರೂ ಬೇರೆ ಇದು ಬರಲಿ. ಇದು ಪ್ರೈವೇಟ್ ಅವರಿಗೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಸಿಗ್ತದೆ, ನಮ್ಮ PS ಅಲ್ಲಿ ಸಿಕ್ಕುವುದಿಲ್ಲ. ಮತ್ತು ಜನರಿಗೆ ಕೋಪ ಬರೆದು ಇರ್ತದ. ದುಡ್ಡು ಕೊಟ್ಟಾಗ ಪ್ರೈವೇಟ್ನ ನನಗೆ ಸಿಗ್ತದೆ ವ್ಯಾಕ್ಸಿನ್, ಅದೇ ಕಂಪನಿ. ಇಲ್ಲಿ ಯಾಕೆ ಇಲ್ಲ? ಒಂದು. ಎರಡನೇದು, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ 18 ಮೇಲ್ಪಟ್ಟವರಿಗೆ 18 ವರ್ಷ ಆದವ್ರಿಗೆ ಇಲ್ಲ ಅಂತ ಕಾನೂನು.
ಅದೇ ನಾನು ಅಲ್ಲಿ ಪಕ್ಕದ ಪ್ರೈವೇಟ್ ಹಾಸ್ ಹೋದರೆ ಅಲ್ಲಿ ನನಗೆ 18ಕ್ಕೆ ನನಗೆ ಸಿಗ್ತದೆ, ಲಸಿಕೆ ಕೊಡ್ತಾರೆ. ಹಾಗೇನಾಗ್ತದೆ 18ಕ್ಕೆ ಇಲ್ಲಿಲ್ಲ ನೀವು ಅಲ್ಲಿ ಹೋಗಿ ಅಂದ್ರೆ ನಾವು ಕಲಿಸುವಂಥ ಪರಿಸ್ಥಿತಿ. ಶ್ರೀಮಂತರ ತೊಂದರೆ ಇಲ್ಲ, ಅನುಕೂಲಸ್ಥರು ತೊಂದರೆ ಇಲ್ಲ. ಕಡು ಬಡವ 3 ಜನ ಮಕ್ಕಳಿದ್ರೆ ಎಷ್ಟಾಗ್ತದೆ ಅಲ್ಲಿ? 3,000 ರೂಪಾಯಿ ಆಗ್ತದೆ. ಅನುಕೂಲ ಇಲ್ಲದಿದ್ರೂ ಕೆಲವರಿಗೆ ಅಗತ್ಯ ಅಂತ ಅಗತ್ಯ ಅಲ್ಲ. ಸೊ ಇದಕ್ಕೊಂದು ಸಿಸ್ಟಮ್ ಮತ್ತು ಪಾಲಿಸಿ ಅಂತ ಮಾಡಿ ಒಟ್ಟಾರೆ ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಒಟ್ಟಾರೆ ಭಯ. ಏನು ಭಯ? ಹಾಗೆ ಮಾಡಿದ್ರೆ ಹೀಗೆ ಆಗ್ತದ, ಹೀಗೆ ಮಾಡಿದ್ರೆ ಹೀಗೆ ಆಗ್ತದ, ನಮ್ಗೆ ಹೆಸರು ಕೆಡ್ತದ, ಓಟು ಕಡಿಮೆ ಆಗ್ತದೆ, ಇದೇ ಲೆಕ್ಕಾಚಾರಲಿದ್ದಾರೆ ಹೊರತು ಇದನಿಗೆ ನಿಭಾಯಿಸಬೇಕಂತ ನಿಷ್ಠುರತೆಯಿಂದ ಆ ನಿಭಾಯಿಸುವಂಥ ಒಂದು ತೀರ್ಮಾನ ಇಲ್ಲಿಯವರೆಗೆ ಬರಲಿಲ್ಲ. ಅದರ ಜೊತೆಯಲ್ಲಿ ಇವರದ್ದು ಕಚ್ಚಾಟ ಯಾವುದಕ್ಕೆ, ಅದರ ವಿಷಯ ನಾವು ಮತ್ತೆ ಮಾತಾಡೋದು ಈಗ ಉಂಟು ಇಲ್ಲಿ. ಈಗ ಕೊರೋನಾದ ವಿಷಯದಲ್ಲೇ ಹೇಳೋದಿದ್ರು ಕೂಡ ಈಗ ನೀವು ಹೇಳಿದ್ರಿ 18ಕ್ಕೆ ಮತ್ತು 45 ಮೇಲ್ಪಟ್ಟು 60 ಮೇಲ್ಪಟ್ಟು ಅಂತೇಳಿ. ನಾವು ಕೇಳೋದು, ಕೆಲವರೆಲ್ಲ ಕೇಳ್ತಾರೆ ನಮ್ಮ ಹತ್ರ ಎಲ್ಲ, ಕೊರೋನಾ ನೋಡೇನೆ ಹೇಳಿಕೊಂಡು. ಅಂದರೆ ಖಂಡಿತವಾಗಿ ತೆಗೆದುಕೊಳ್ಳೇಬೇಕಾ, ಅದು ಐಚ್ಛಿಕವ ಕಡ್ಡಾಯವ, ಇದರ ಬಗ್ಗೆ ಕೇಳ್ತಾರೆ. ನೋಡಿ, ಇಂಥ ರೋಗ ಒಂದು ಹೊಸ ಮದ್ದು ಬಂದಾಗ ಜನರಿಗೆ ಸಂಶಯ ಜಾಸ್ತಿ. ಯಾಕೆ ತಗೊಳ್ಬೇಕು ಬೇಡ ಈ ಎಲ್ಲ ವಿಚಾರ ಇದೆ. ನಮ್ಮದೊಂದು ತೀರ್ಮಾನ ಮಾಡಬೇಕು ಅಲ್ವಾ? ನಾವು ಈಗ ಒಬ್ಬ ಇಲ್ಲಿಂದ ದುಬೈಗೆ ಹೋಗುವಾಗ ಇಲ್ಲಿದ್ದು ಬೇಡ ಅಂತ ಹೇಳ್ತಾನಲ್ಲ, ನಾಳೆ ಅವನಿಗೆ ದುಬೈಗೆ ಹೋಗಬೇಕು, ಬಂದು ತಗೊಂಡು ಹೋಗೋದಿಲ್ವಾ? ಅಲ್ಲಿ ಕಡ್ಡಾಯ ಹೌದಾ? ಆವಾಗ ತಗೊಂಡು ಹೋಗೋದು ಅವನು ಬೇಕೇ ಬೇಕಲ್ಲ. ಹಾಗಾದ್ರೆ ಅವರಿಗೆ ಬೇಕಾದಾಗ ತಗೊಳ್ತಾರೆ, ಇಲ್ಲದಿದ್ದರೆ ಅದು ಬೇಕಾ ಬೇಡವಾ ಈ ಚರ್ಚೆ. ನಾನು ಹೇಳಿದ ನಮ್ಮ ಸಿಸ್ಟಮ್ ಬೇಕು. ನನ್ನ ಅಭಿಪ್ರಾಯ ಅಂತಿದ್ರೆ ನಾವು ಒಂದು ಸೇಫ್ ನಮಗೆ ಗ್ಯಾರಂಟಿ ಆದಂದ್ರೆ ನಾವು ಕಡ್ಡಾಯ ಮಾಡಲೇಬೇಕು. ಯಾಕೆ ನಮ್ಗೆ ಇವತ್ತು ಬರೋ ಸ್ಪಷ್ಟತೆ ಬಂದಿದೆ, ಇದಕ್ಕೆ ವ್ಯಾಕ್ಸಿನ್ ಅಲ್ಲದೆ ಕೊರೋನಾಗೆ ಬೇರೆ ಮದ್ದು ಇಲ್ಲ. ನೀವು ಎಷ್ಟು ಬೆಡ್ ಹಾಕ್ಬೋದು, ಎಷ್ಟು ವೆಂಟಿಲೇಟರ್ ಆಗ್ಬೋದು, ಎಷ್ಟು ಆಸ್ಪತ್ರೆ ಕಟ್ಬೋದು. ವೆಂಟಿಲೇಟರ್ ಏನು ಸಂಜೀವಿನಿಯ ಬದುಕಿಸಲಿಕ್ಕೆ? ಡಾಕ್ಟ್ರುಗಳೇನು ದೇವರ? ಅವ್ರವ್ರ ತಂದೆ ತಾಯಿಯಂದೆ ಬದುಕಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ಬದುಕಿಸ್ಲಿಕ್ಕೆ ಅವ್ರಿಗೆ ಆಗ್ತದಾ? ಅವು 30-40 ವರ್ಷ ಡಾಕ್ಟ್ರ್ ನಮ್ಮ ಕಣ್ಣು ಮುಂದೆ ತೀರಿ ಹೋಗ್ತಾರೆ. ವೆಂಟಿಲೇಟರ್ಗೆ ಹೋದವರು ರಿಟರ್ನ್ 95% ಬರಲಿಲ್ಲ. ಒಂದು ಕರೆ ಇದೆ. ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮತ್ತು ಹೆಸರು ಹೇಳಿ. ನಾನು ಬಬ್ಬುಕಟ್ಟೆಯಿಂದ ಇಸ್ಮಾಯಿಲ್ ಶಾಫಿ ಅಂತ. ಹೇಳಿ ನನಗೆ ನಮ್ಮ ಯುಟಿಕರ್ ಸರ್ ಹತ್ರ ಮಾತಾಡ್ಲಿಕ್ಕಿತ್ತು. ಮಾತಾಡಿ ಸರ್. ಅಸ್ಲಾಂ ಅಲೈಕುಂ. ಅಸಲಾಂ, ಹೇಳಿ ಸರ್. ಎಂತ ಗೊತ್ತುಂಟ ಸರ್, ಈಗ ಈ ಕೊರೋನಾದ ಬಗ್ಗೆ ಜನರಿಗೆ ತುಂಬಾ ಒಂದು ಕನ್ಫ್ಯೂಸ್ ಇದೆ. ಯಾಕೆಂದ್ರೆ ಜನರು ಹಾಸ್ಪಿಟಲ್ಗೆ ಹೋಗುವಾಗ ನಾವು ರಿಟರ್ನ್ ಬರ್ತೇವೆ ಎಂಬ ಒಂದು ನಂಬಿಕೆ ಇರುವುದಿಲ್ಲ. ಹಾಸ್ಪಿಟಲ್ ಹೋದರೆ ನಾವು ಅಲ್ಲಿ ನಮ್ಮ ಜೀವ ಹೋಗ್ತದೆ ಎಂಬ ಒಂದು ಜನರ ಇದರಲ್ಲಿದೆ. ಅದಕ್ಕೆ ಈಗ ಸರ್ಕಾರ ಜನರಿಗೆ ಅದರ ಬಗ್ಗೆ ಒಂದು ಯಾವ ರೀತಿ ಜನರಿಗೆ ಒಂದು ಭಯವನ್ನು ಹೋಗಲಾಡಿಸ್ಲಿಕ್ಕೆ, ಈಗ ತಾವು MLA ಆಗಿದ್ದೀರಿ, ಅದೇ ರೀತಿ ಕರ್ನಾಟಕದಲ್ಲಿ ಅತ್ಯುತ್ತಮ ಒಂದು ಸಚಿವರಾಗಿ ಕೂಡ ನೀವು ಹೆಸರು ಗಳಿಸಿದ್ದೀರಿ. ಹಾಗಿರುವ ಈ ಜನರಿಗೆ ಇರುವ ಒಂದು ಭಯವನ್ನು ತಾವು ಯಾವ ರೀತಿ ಜನರಿಗೆ ಇದರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀರಿ ಸರ್, ಈ ಕೊರೋನಾದ ಬಗ್ಗೆ? ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಶಾಫಿ ಅವರೇ. ನಿಮ್ಮ ಪ್ರಶ್ನೆಗೆ ಈಗ ಉತ್ತರಿಸ್ತಾರೆ. ಶಾಫಿ ಅವರು ಒಬ್ಬರು ಒಂದು ಉತ್ತಮವಾಗಿ ಜನರ ಪ್ರಶ್ನೆ ಕೇಳಿದರು. ಜನರಿಗೆ ಒಂದು ಸೈಕಾಲಜಿ ಇವತ್ತು ಬಂದ ತಕ್ಷಣ 50% ಮಾನಸಿಕವಾಗಿ ಕುಗ್ಗುವಂಥ ಪ್ರಶ್ನೆ. ನಾವು ಅದನ್ನು ಹೇಳಿದ್ವಿ. ನಾವು ಯಾವಾಗ 1 ವರ್ಷದ ಟೈಮಿನಲ್ಲಿ ನಾವು ತಳಮಟ್ಟದಿಂದ ಜನಜಾಗೃತಿ ಮೂಡಿಸಬೇಕು. ಕೊರೋನಾದ ಏನು, ಹೇಗೆ, ಯಾವಾಗ ನೋಡಿ. ಯಾವಾಗ ನಮ್ಮ ಪ್ರತಿಯೊಂದು ಮನೆಗೆ ಅವತ್ತು ನಾವು ಒಂದು ಆಕ್ಸಿಮೀಟರ್ ನಾವು ಮುಖಾಂತರ ಕೊಡಬೇಕಿತ್ತಂತ ಅವತ್ತೇ ನಾವು ವಾರ್ನ್ ಮಾಡಿದ್ದೇವೆ. ಒಂದು ಡಿಜಿಟಲ್ ಥರ್ಮೋಮೀಟರ್ ನಾವು ಅವ್ರು ಇಡಬೇಕು, ಒಂದು ಅವರ ಮನೆಯಲ್ಲಿ ತೆಗೆದಿಡಬೇಕು. ಅಥವಾ ಇಲ್ಲಿ ಏನಿದೆ, ಈ ವೈರಸ್ ಬಂದು ನಮ್ಗೆ ಸ್ವಲ್ಪ ಅಸೌಖ್ಯ ಆದಾಗ ನಾವೆಲ್ಲರೂ ಕೂಡ ನಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಅದು 94ಇಂದ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ. 94ಇಂದ 90 ಬಂದರೆ ಅದು ಡೇಂಜರ್ ಝೋನ್, ಸ್ವಲ್ಪ ಜಾಗ್ರತೆ ಇರಬೇಕು. ಯಾವಾಗ 90ಇಂದ ಕಡಿಮೆ ಬರ್ತದೆ ತಕ್ಷಣ ನೀವು ಹೋಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ನಲ್ಲಿ ಮಾತ್ರ ಅಡ್ಮಿಟ್ ಆದರೆ ನೀವು ಅಡ್ಮಿಟ್ ಆಗಲೇಬೇಕು. ಸಾಧಾರಣ ಇವಾಗ ಪೇಷಂಟ್ ಇವತ್ತು ತೀರಿ ಹೋಗುವಂಥ ಪರಿಸ್ಥಿತಿ ಯಾವುದು ಅಂತ ಹೇಳಿದರೆ, ಸ್ಟಾರ್ಟಿಂಗ್ 90 ಹೋಗಿ ತೀರೋದವ್ರು ಕಡಿಮೆ. ಸಾಧಾರಣ ಆಗ್ತದೆ, ನನಗೇನಾಗಲಿಲ್ಲ, ಹುಷಾರಿದ್ದೇನೆ, ಆಸ್ಪತ್ರೆ ಕರ್ಕೊಂಡು ಅವ್ರಿಗೆ ಎದರಿಗೆ ಏನು ಮಾಡ್ತಾರೆ, ಸಪ್ರೇಟ್ ರೂಮಲ್ಲಿ ಆಗ್ತದೆ, ಬೇಡ. ಅದಕ್ಕೆ ಶಾಫಿ ಅವರು ಹೇಳಿದ ಮಾತು ಒಂದು ಒಳ್ಳೆ ಉದಾಹರಣೆ. ಆಸ್ಪತ್ರೆಗೆ ಹೋದರೆ ಮತ್ತೆ ಹಿಂದಿರುಗಿ ಬರ್ತೇವೆ ನಂಬಿಕೆ ಇದಕ್ಕೆ. ಅದಕ್ಕೆ 70-80 ಆದ ನಂತರ ಆಕ್ಸಿಜನ್ ಲೆವೆಲ್ 80 ಬಂದು 70 ಬರ್ತದೆ. ಆವಾಗ ಇವರು ದಮ್ ಕಟ್ಟುವಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅನಿವಾರ್ಯ. ಒಮ್ಮೆಲೆ ಈ 70ನಲ್ಲಿ ಎಷ್ಟು ವೆಂಟಿಲೇಟರ್ ಇರ್ಬೋದು? ಇವರು ಆಸ್ಪತ್ರೆ ಹುಡುಕುವಾಗ, ಆಂಬ್ಯುಲೆನ್ಸ್ ಹಿಡ್ಕೊಂಡು ಹುಡುಕುವಾಗ ಇವರು 70 ಇದ್ದದ್ದು 40-50 ಬಂದು ಮುಡ್ತದೆ.
ಮತ್ತೆ ವೆಂಟಿಲೇಟರ್ ಹಾಕಿದರೆ ಬರಲಿಕ್ಕೆ ಯಾಕೆ ಲಂಗ್ಸ್ ಸಪೋರ್ಟು ಕೊಡೋದಿಲ್ಲ ಆ ಇದರಲ್ಲಿ. ಒಮ್ಮೆ ವೆಂಟಿಲೇಟರ್ ಹೋಗಿ ಮತ್ತೆ ಬದುಕಿ ಬಂದರೆ ಅದು ದೇವರ ಆಯುಷ್ಯದಿಂದ ಬದುಕಿಸ್ಕೊಂಡು. ಎಷ್ಟೇ ದೊಡ್ಡ ಶ್ರೀಮಂತ ಕೋಟ್ಯಾಧಿಪತಿ ನಾವು ಇವತ್ತು ಇದನ್ನು ತೀರಿ ಹೋಗೋದನ್ನು ನೋಡಿದ್ದೇವೆ. ಎಷ್ಟೋ ಕಡು ಬಡವರು ಇದನ್ನ ತೀರಿ ಹೋಗಿದ್ದೇವೆ. ಎಷ್ಟೋ ಸುದೃಢವಾದ ಯುವಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಸೊ ಅಲ್ಲಿ ಹೋದನ ಏನಾಗ್ತದೆ ಯಾರು ಕೂಡ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನಮ್ಮದೇನು ಅಲ್ಲಿ ಹೋಗ್ಲಿಕ್ಕೆ ನಾವು ಯಾಕೆ ಬಿಡಬೇಕು? ಇದು ಅಷ್ಟು ದೊಡ್ಡ ಡೈರೆಕ್ಟಾಗಿ ಬಂದು ಕೊಲ್ಲುವಂಥ ರೋಗವ? ಖಂಡಿತ ಅಲ್ಲ. ನಾವು ಮುಂಜಾಗ್ರತೆ ವಹಿಸಿದ್ರೆ ಇದಕ್ಕೆ ಮದ್ದು ಮನೆಯಲ್ಲೇ ಇದೆ. ಮುಂಜಾಗ್ರತೆ ವಹಿಸಿದ್ರೆ ಇದನ್ನು 90% ನಿಭಾಯಿಸ್ಬೋದು. ಬಂದಾಗ 90% ಆಕ್ಸಿಜನ್ ಬಂತ, ಆಕ್ಸಿಜನ್ ತೆಕ್ಕೊಳ್ಳಿ, ಆಸ್ಪತ್ರೆ ಬೆಡ್ಡಲ್ಲಿ ಆಕ್ಸಿಜನ್ ತೆಕ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ. ಅದು ಮೀರಿ ಹೋದರೆ ಮತ್ತೆ ಬಹುಶಃ ಇವತ್ತು ನಮಗೆಲ್ಲರಿಗೂ ಕೂಡ ಕಷ್ಟದ ಪರಿಸ್ಥಿತಿ ಆಗ್ಬೋದು. ಸೊ ಈ ಒಂದು ಜನಜಾಗೃತಿ ಇವತ್ತು ಪ್ರತಿಯೊಬ್ಬರನ್ನು ಕೂಡ ಇವತ್ತು ಆಗಬೇಕಾಗ್ತದೆ. ಮತ್ತು ಆಸ್ಪತ್ರೆಗೆ ಶಾಪ ಹೇಳಿದಾಗ ಈಗ ನನಗೆ 80% ನನಗೆ ಹೋಗ್ಲಿಕ್ಕೆ ಇದ್ದಾರೆ. ಯಾಕೆ ಬರುವಾಗ ಕೆಲವು 1 ಲಕ್ಷ, ಇನ್ನೊಬ್ಬರು 2 ಲಕ್ಷ, ಇನ್ನು 10 ಲಕ್ಷ. ಆ ಬಿಲ್ಲೇ ಕೊಲ್ತದೆ ಅವರನ್ನು. ಆ ಬಿಲ್ಲೆ ಇಡೀ ಕುಟುಂಬನೇ ನಾಶ ಮಾಡಿ ಇವತ್ತು ಬಿಡ್ತದೆ. ಅಂದರೆ ಸರ್ಕಾರಕ್ಕೆ ನಾನು ಕೇಳ್ತೇನೆ, ನೀವು ಒಂದು ಆಸ್ಪತ್ರೆಗೆ ಹೋದರೆ ನಿಮ್ಮನ್ನು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ಬಿಡ್ತಾರೆ. ನೀವು ಇನ್ನೊಂದು ಆಸ್ಪತ್ರೆಗೆ ಹೋದರೆ 1.5 ಲಕ್ಷ ಬಿಲ್ ಅಂತ ಹೇಳ್ತಾರೆ. ನೀವು ಒಂದು ಆಸ್ಪತ್ರೆಗೆ ಹೋದಾಗ ನಿಮ್ಮ ಮನೆಯವ್ರು ತೀರಿ ಹೋದರೆ ನಿಮಗೆ PP ಕಿಟ್ ಫ್ರೀ ಕೊಡ್ತಾರೆ. ಇನ್ನೊಂದು ಆಸ್ಪತ್ರೆ ತೀರಿ ಹೋದರೆ ಇವ್ರು PP ಕಿಟ್ ಕೂಡ 1,000-2,000 ರೂಪಾಯಿ ದುಡ್ಡು. ಆಗ ಜನರಿಗೆ ಸಂಘರ್ಷ 3,000ದವರೆಗೆ ತಗೊಂಡದ್ದು. ಅದು ಏನಾಗುತ್ತೆ? ಸರ್ಕಾರದ ನೋಡ್ಲಿಕ್ಕೆ ಆಗೋದಿಲ್ವಾ? ಒಂದು ಸಿಂಗಲ್ ಪಾಯಿಂಟ್ ಸಿಸ್ಟಮ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಎಲ್ಲ ಒಂದು ಸಿಸ್ಟಮ್ ಸರ್ಕಾರದ ಇದ್ದಾಗ ಇದನ್ನೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಅಧಿಕಾರಿ ಇದನ್ನು ನೋಡಲಿಕ್ಕೆ ಬೇಕಾ ಬೇಡವಾ? ಒಂದು ಆ ಸಿಸ್ಟಮ್ ಇದಕ್ಕೆ ಮಾಡಬೇಕಲ್ಲ. ಅದನ್ನು ಇವತ್ತು ಮಾಡಿ ನೆಮ್ಮದಿಯಿಂದ ಚಿಕಿತ್ಸೆ ತಗೊಳ್ಳೋ ವ್ಯವಸ್ಥೆ ನಾವು ಮಾಡಿಸ್ಬೇಕು. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೆಸರು ಹೇಳಿ. ಸರ್, ನಾನು ಮಂಗಳೂರಿಗೆ ಆದಂತ ಉಳ್ಳಾಲ ಹುಲಿಯ ವಾರ್ಡ್ನಿಂದ. ಹೇಳಿ ಹೇಳಿ ಸರ್, ಇದು ಈ ವ್ಯಾಕ್ಸಿನೇಷನ್ ಬಗ್ಗೆ ಹೌದು ಒಂದು ತೀರಾ ಗೊಂದಲ. ಯಾಕೆಂದ್ರೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಲಭ್ಯತೆ ಇಲ್ಲ ಅಂತ ಇದೆ. ಮತ್ತೆ ಅದೇ ರೀತಿಯಲ್ಲಿ ಅದೇ ಸಂದರ್ಭದಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಗಳನ್ನು ವಿವಿಧ ಮೌಲ್ಯಗಳ ಮೇಲೆ ಆಧಾರಿತವಾಗಿ ಮಾರಾಟ ಕೂಡ ಮಾಡಲಾಗ್ತಾ ಇದೆ. ಸೊ ಹೀಗಿರುವಾಗ ಸರ್ಕಾರ ಯಾವ ತರ ಕೊರೋನಾಕ್ಕೆ ಜನರಿಗೆ ಸ್ಪಂದಿಸಬೇಕು, ಆ ಒಂದು ಸ್ಪಂದನೆ ಸಿಗದ ಕಾರಣ ಮತ್ತು ಜನರು ಈಗ ಲಾಕ್ಡೌನ್ ನಿಂದ ತೀರಾ ಸಂಕಷ್ಟಕ್ಕೀಡಾಗಿದ್ದು ತುಂಬಾ ಗೊಂದಲದಲ್ಲಿದ್ದಾರೆ. ಈ ಒಂದು ಗೊಂದಲವನ್ನು ನಿವಾರಿಸಬೇಕು ಸರ್. ಖಂಡಿತ ನಾವು ಅದು ನೀವೇ ಊರ ಪರವಾಗಿ ವಿಚಾರ ಮಾತಾಡುವಂಥದ್ದು. ನೋಡಿ, ಜನರಿಗೆ ಕನ್ಫ್ಯೂಸ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಾ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೇಗೆ ಸಿಗ್ತದೆ ಅಂತ ಕನ್ಫ್ಯೂಷನ್. ಪ್ರೈವೇಟ್ ಆಸ್ಪತ್ರೆ ದುಡ್ಡು ಕೊಟ್ಟು ಫಸ್ಟಿಗೆ ನಮ್ಗೆ ಇಷ್ಟು ಲಕ್ಷ ಡೋಸ್ ನಮಗೆ ಬೇಕಂತ ಹೇಳಿ ದುಡ್ಡು ಕೊಟ್ಟು ಆರ್ಡರ್ ಮಾಡಿ ತಗೊಂಡು ಈಗ ಅವ್ರು ಕೊಡ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಮಾಡಬೇಕಲ್ಲ. ನಮ್ಮ ರಾಜ್ಯದಲ್ಲಿ 20,000ಕ್ಕಿಂತಲೂ ಜಾಸ್ತಿ ನಮ್ಮ ಹತ್ರ ಇದು ಇರುವಾಗ, ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಾಗ, ನಾವು ನಮಗೆ ಇಷ್ಟು ಜನಸಂಖ್ಯೆ ಇರುವಾಗ ಇಷ್ಟು ಡೋಸ್ ಬೇಕಂತ ಫಸ್ಟೇ ದುಡ್ಡು ಕೊಟ್ಟಿದ್ರೆ ಅವ್ರು ನಮಗೆ ಡೋಸ್ ವೈಸ್ ಬೇಕಿದ್ದಷ್ಟು ಪೂರೈಕೆ ಆಗ್ತದೆ. ನಮಗೆ ಒಂದು ಜಿಲ್ಲೆಗೆ ಬೇಕಂತ ಕೋಲ್ಡ್ ಸ್ಟೋರ್, ಯಾಕಂದ್ರೆ ಇಷ್ಟು ಕೋಲ್ಡಲ್ಲಿ ಇರಬೇಕು, ಆ ಕೋಲ್ಡ್ ಸ್ಟೋರೇಜ್ ನಾವು ತಯಾರು ಮಾಡಿಕೊಂಡು ನಮ್ಮ ಜಿಲ್ಲೆಗೆ ಪ್ರತಿಯೊಂದು ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಆರ್ಡರ್ ಪ್ರಕಾರ ಬಂದರೆ ಸಮಸ್ಯೆ ಇಲ್ಲ. ಈಗಿನಲ್ಲಿ ಆರ್ಡ್ರೇ ಕೊಡೋದು ನಾವು ಕಡಿಮೆ. ಇದು ಈಗ ಪ್ರಾಬ್ಲಮ್ ಆಗುವಂಥದ್ದು. ಸೊ ಇದನ್ನು ಈ ಒಂದು ಸಮಸ್ಯೆ ನಿಭಾಯಿಸಿ ಸರ್ಕಾರ ಯಾಕೆ ಜನರ ಈ ರೀತಿಯ ಸಮಸ್ಯೆ ನಿಭಾಯಿಸಲಿಕ್ಕೆ ಸರ್ಕಾರ ಜನ ಆಯ್ಕೆ ಮಾಡಿಕೊಡೋದು. ಇವತ್ತು ಲಸಿಕೆ ಬೇಕಾ, ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು. ನಿಮಗೆ ಆಕ್ಸಿಜನ್ ಬೇಕಾ, ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು. ನೋಡಿ ಎಲ್ಲಿಯ ತನಕ ಅಂತ ಹೇಳಿದರೆ ನಮ್ಮ ರಾಜ್ಯಕ್ಕೆ ಆಕ್ಸಿಜನಲ್ಲಿ ಸತ್ತೋದ್ರು ಕಡಿಮೆ ಇದೆ. 1,200 ಮೆಟ್ರಿಕ್ ಟನ್ ಬೇಕಂತ ಚರ್ಚೆ ಆಯಿತು, ಕೊಡ್ತಾ ಇಲ್ಲ. ಹೈಕೋರ್ಟ್ ಆದೇಶ ಮಾಡಿದ್ದು ಕೊಡಿ ಅಂತೇಳಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಹೇಳಿ ಸರ್. ಖಾದರ್ ಸರ್ ಜೊತೆಗೆ ಮಾತಾಡಿ. ನಿಮ್ಮ ಹೆಸರು ಹೇಳಿ ಮತ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ. ಶ್ರೇಯಸ್ ಅಂತ ಹೇಳಿ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಹಲೋ ಹಲೋ, ಹೇಳಿ. ಖಾದರ್ ಸರ್ ಅವರು ಇದ್ದಾರೆ, ಮಾತಾಡ್ತಾರೆ, ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಏನಿಲ್ಲ, ಹುಷಾರಿದ್ದೇನೆ, ಹೇಳಿ. ಲಸಿಕೆ ಕೊಡ್ತಿದ್ದಾರಲ್ಲ? ಹೌದೌದು ಸರ್, ಪ್ರೈವೇಟಿಗಾದ್ರೆ ಕೋವಿಡ್ ಲಸಿಕೆ ಲಭ್ಯ ಇದೆ. ಸರ್ಕಾರದಿಂದ ಯಾರೊಬ್ಬರಿಗೂ ಲಸಿಕೆ ಸಿಗ್ತಾ ಇಲ್ಲ 18ರಿಂದ 44 ವರ್ಷದವರಿಗೆ. ಇನ್ನೊಂದೇನಾಗ್ತದೆ ಅಂದ್ರೆ ಸರ್, ಕೋವಿಡ್ ಲಸಿಕೆಯಲ್ಲಿ ಇವರು ಆನ್ಲೈನ್ ಮಾಡಿರೋದ್ರಿಂದ ಪ್ರತಿಯೊಬ್ಬರ ಬಳಿಯೂ ಸ್ಮಾರ್ಟ್ ಫೋನ್ ಇರೋದಿಲ್ಲ. ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ ಅಟ್ ಎ ಟೈಮ್ ಎಲ್ಲ ಬ್ಲಾಕ್ ಆಗ್ತದೆ, ಯಾರಿಗೂ ಸರ್ವರ್ ಸಿಗೋಲ್ಲ. ಕೆಲವರಿಗೆ ವ್ಯಾಕ್ಸಿನ್ ಲೈಕ್ ಪ್ರಯಾರಿಟಿ ಬೇಸಿಸ್ ಮೇಲೆ ಕೊಟ್ರೆ ತುಂಬಾ ಒಳ್ಳೇದಾಗ್ತದೆ. ಈಗ ಎಕ್ಸಾಂಪಲ್, ನೀವು ರೇಷನ್ ಕಾರ್ಡ್ ಯಾವ ತರ
ಫಸ್ಟ್ ಅಪ್ಲೈ ಮಾಡಿದವ್ರಿಗೆ ಕೊಡ್ತೀರಾ ಆ ಥರ ಅಪ್ಲಿಕೇಶನ್ ನಂಬರ್ ಮೇಲೆ ಕೊಟ್ಟರೆ ವ್ಯಾಕ್ಸಿನ್ಸ್ ಈ ದಿನ ಇಂಥವ್ರಿಗೆ ಇಂಥ ಅಪ್ಲಿಕೇಶನ್ ನಂಬರಿಂದ ಇಂಥ ಅಪ್ಲಿಕೇಶನ್ ನಂಬರ್ ಅವರಿಗೆ ಅಂತೆಲ್ಲ ಅಲಾಟ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ ಸರ್. ಕರೆಕ್ಟ್. ಬಹಳ ಒಳ್ಳೆಯ ಅಭಿಪ್ರಾಯ ಕೊಟ್ಟರೆ ಶ್ರೇಯಸ್ ರವರೇ. ನಿಮ್ಮ ಅಭಿಪ್ರಾಯಕ್ಕೆ ಈಗ ಉತ್ತರಿಸ್ತಾರೆ ನಮ್ಮ ಸಚಿವರು, ಮಾಜಿ ಸಚಿವರು, ಈಗ ಶಾಸಕರು ಶ್ರೀಯುತ UT ಖಾದರ್ ಅವರು. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಆಗಲಿ. ಬಹುಜನರ ಒಂದು ಪ್ರಶ್ನೆ ಮತ್ತು ಬೇಡಿಕೆ ಇದೆ, ಸಿಸ್ಟಮೆಟಿಕ್ ಆಗಿ ಮಾಡಿ. ಎಲ್ಲರೂ ಹೇಳುವುದು ಒಂದೇ, Systematic ಆಗಿ ಲಸಿಕೆ ಮಾಡಿ. ಕೊಡುವುದನ್ನು ಸರಿಯಾಗಿ ಸರಿ, ಕೊಡುವುದನ್ನು ಜಾಸ್ತಿ ಕೊಡಿ, ಇಲ್ಲ ಕೊಡುವಷ್ಟಾದ್ರೂ ಸರಿಯಾಗಿ ಕೊಡಿ. ಅದಕ್ಕಾಗಿ ನಾವು ನಮ್ಮ ಸಲಹೆ ನೀವು ಸರ್ಕಾರಕ್ಕೆ ಹೇಳಿದ್ದೇವೆ. ನೋಡಿ, ಮುಂದೆ ಅದು ಔಷಧ ಒಂದು ತರ್ಬೋದು. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ಐಡಿಯಾ ಇದೆ. ನಾವು ಜನರ ಹತ್ರ ಕೇಳಿ ಒಂದು ಅಭಿಪ್ರಾಯ ತೆಗೆದುಕೊಂಡು ಪ್ಲಾನ್ ಮಾಡಿದರೆ ಎಂಥ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೆ. ಆ ಕೆಲಸ ಮತ್ತು ಆ ಒಂದು ಕಮಿಟ್ಮೆಂಟ್ ಸರ್ಕಾರಕ್ಕೆ ಇರಬೇಕು. ನಾನು ನಿಮ್ಮ ಆಕ್ಸಿಜನ್ ಬಗ್ಗೆ ಮಾತಾಡ್ತಿದ್ದೆ. ನೋಡಿ, ನಮಗೆ 1200 ಮೆಟ್ರಿಕ್ ಟನ್ ಬೇಕು. ಮುಂಚೆ 800 ಸಾಕು. ಯಾಕೆ? ಎಲ್ಲ ವೆಂಟಿಲೇಟರ್ ಹಾಸ್ಪಿಟಲ್, ಎಲ್ಲ ICU ಅಲ್ಲಿ ಆಕ್ಸಿಜನ್ ಮಿಷಿನ್ ಎಲ್ಲ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಒಂದು ಆಸ್ಪತ್ರೆಯಲ್ಲಿ 5 ವರ್ಕ್ ಆಗ್ತಿದೆ, ಪೇಷಂಟ್ ಅಷ್ಟೇ ಇದ್ದದ್ದು. ಸಡನ್ ಎಲ್ಲ ಕೂಡ ಬಂದಾಗ ನಮಗೆ 1200ರಿಂದ 1300 ಮೆಟ್ರಿಕ್ ಟನ್ ಪರ್ ಡೇ ಬೇಕು. ಇದಕ್ಕೆ ನಮಗೆ ಫಸ್ಟ್ ಅಲಾಟ್ಮೆಂಟ್ ಇರುವುದೆಷ್ಟು? 800. ಅಲಾಟ್ಮೆಂಟ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ನಮ್ಮಲ್ಲಿ ಎಷ್ಟೇ ಲಿಕ್ವಿಡ್ ಆಕ್ಸಿಜೇಷನ್ ನಮ್ಮ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಇದೆ, ನಾವು ಬೇರೆ ರಾಜ್ಯಕ್ಕೆ ಕಲಿಸ್ತೇವೆ. ಅದು ನಮಗೆ ಸಿಕ್ಕೋದು 800 ಮಾತ್ರ ಲಿಕ್ವಿಡ್ ಆಕ್ಸಿಜೇಷನ್. ಯಾಕೆ? ಅಲಾಟ್ಮೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು. ನಾವು ಹೋಗಿ ಅದನ್ನು ಜಾಸ್ತಿ ಮಾಡಬೇಕು. ಅದು ಜಾಸ್ತಿ ಆಗಲಿಲ್ಲ, ಚಾಮರಾಜಲ್ಲಿ ಸಾಯ್ತಾರೆ, ಇಲ್ಲಿ ಮಂಗಳೂರಿನಲ್ಲಿ ICUಗೆ ಪೇಷಂಟ್ ತಗೊಳ್ಬೇಡಿ, ಆಕ್ಸಿಜನ್ ಬಲ ಬ್ಯಾಲೆನ್ಸಲ್ಲಿದೆ ಅಂತೇಳಿ ಪೇಷಂಟನ್ನು ತಡೆ ಹಿಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಯಾರೊಬ್ಬರು ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದಾಗ ಹೈಕೋರ್ಟ್ ಹೇಳ್ತದೆ 1200 ಮೆಟ್ರಿಕ್ ಟನ್ ರಾಜ್ಯಕ್ಕೆ ಕೊಡಿ. ಇದರ ವಿರುದ್ಧ ಕೇಂದ್ರ ಸರ್ಕಾರ ಅಪೀಲ್ ಹೋಗ್ತದೆ ಸುಪ್ರೀಂ ಕೋರ್ಟಿಗೆ. ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಜನರಿಗೆ ಆಕ್ಸಿಜನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇದರ ವಿರುದ್ಧ BJP ಒಂದು ಸಂಸದರಾಗಿ ಡೆಲ್ಲಿಯಲ್ಲಿ ಹೋಗಿ ಮಾತಾಡಿದ್ರ? ಯಾಕೆ ನೀವು ಜನರಿಗೆ ಕರ್ನಾಟಕ ಆಕ್ಸಿಜನ್ ಕೊಡಬೇಡಿ ಅಪೀಲ್ ಹಾಕಿದ್ದೀರಿ? ಏನಾದರೂ ಅಲಾಟ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಟ್ರ? ತಮಿಳುನಾಡುವರೆಗೆ ಒತ್ತಡ ಹಾಕಿ ಒಂದು ಅಲಾಟ್ಮೆಂಟ್ ಮಾಡಿಕೊಂಡು ಬಂದರು. ತಮಿಳುನಾಡಿಗೆ ಹೋಗುವುದೆಲ್ಲಿಂದ? ಕರ್ನಾಟಕದಿಂದ. ನಮ್ಮಲ್ಲಿರುವಂಥ ಲಿಕ್ವಿಡ್ ಆಕ್ಸಿಜನ್ ನಾವು ತೆಕ್ಕೊಳ್ಳಿಕ್ಕೆ ವಿಫಲ ಆದರೆ ಅದು ನಮ್ಮ ಆಡಳಿತ ವೈಫಲ್ಯ ಹೌದಾ ಅಲ್ವಾ? ಖಂಡಿತವಾಗಿ ಅದನ್ನು ವೈಫಲ್ಯ ಅಂತ ಹೇಳಬೇಕು. ಇದನ್ನು ಬಿಟ್ಟು ನಾವು ಕುವೈಟಿಂದ ಬೇರಿನಿಂದ ನಾವು ಸ್ವಾಗತಿಸಿಕೊಂಡು ಬರ್ತಂದ್ರೆ ಈ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ನಮಗೆ ಲಸಿಕೆ ಬೇಕಾದರೂ ಕೋರ್ಟ್ ಹೇಳಬೇಕು, ಆಕ್ಸಿಜನ್ ಹೇಳಬೇಕಾದ್ರೂ ಕೋರ್ಟ್ ಹೇಳಬೇಕು, ನಿಮಗೆ ಇನ್ನು ಸ್ಕೂಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾ ಅದನ್ನು ಕೂಡ ಕೋರ್ಟು ಪ್ರಶ್ನೆ ಮಾಡಿ ಯಾವಾಗ ಮಾಡ್ತೀವಿ ಅಂತ ಕೇಳಬೇಕು. ಆದರೆ ಈ ರೀತಿಯ ಪರಿಸ್ಥಿತಿ ಆದರೆ ಮತ್ತು ಸರ್ಕಾರದ ಯಾವ ರೀತಿ ಆಡಳಿತ ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ತದೆ? ಸಮಸ್ಯೆ ಬರುವಾಗ ಸಮರ್ಥ ನಿಭಾಯಿಸಿಕೊಂಡು ಜನರ ಟೆನ್ಷನನ್ನು ಕಡಿಮೆ ಮಾಡಿಕೊಂಡು ಆಡಳಿತ ನಡೆಸುವುದೇ ಸರ್ಕಾರ. ಅದು ಬಿಟ್ಟು ಇವರ ರಾಜಕೀಯದ ಟೆನ್ಷನ್ ಎಲ್ಲ ತಂದು ತಲೆ ಮೇಲೆ ಹಾಕಿದರೆ ಇದು ಜನಪರವಾಗಿ ಸರ್ಕಾರ ಅಂತ ಹೇಳಲಿಕ್ಕೆ ಆಗ್ತದ? ಆಯ್ತು, ಇವರು ಇದನ್ನೆಲ್ಲ ಮಾಡುವಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ? ನಿಮ್ಮಂಥವ್ರು ಪ್ರಶ್ನೆ ಕೇಳ್ತಾರೆ, ಯಾಕೆ ಕಾಂಗ್ರೆಸ್ ಅವರು ಮಾತಾಡೋದಿಲ್ಲ? ವಿರೋಧ ಪಕ್ಷದವರು ಮೌನವಾಗಿದ್ದಾರೆ ಅಂತ ಹೇಳ್ತಾರೆ. ಮಾತಾಡಿದರೆ ಇವರೆಲ್ಲಿ ಕೇಳಿದ್ರು? ಕಾಂಗ್ರೆಸ್ ಅವರು ಈ ಟೈಮ್ ರಾಜಕೀಯ ಮಾಡ್ತಾರಂತೇಳಿ ಈ ಎಲ್ಲ ಪರಿಸ್ಥಿತಿ. ಸೊ ನಮಗೆ ಮಾತಾಡಲಿಕ್ಕೇನು ಅವಕಾಶ ಕೊಡಬಾರ್ದು. 5 ವರ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾರಿಗಾದರೂ ಒಂದಾದರೂ ಕೂಡ ಕಷ್ಟ ಆಗಿದೆಯಾ? ಯಾವುದೇ ಒಂದು ವರ್ಗಕ್ಕೂ ಒಂದು ಸ್ಟ್ರೈಕ್ ಹೋಗಿದೆಯಾ? ಒಂದು ಲಾಠಿ ಚಾರ್ಜ್ ಮತ್ತು ಗೋಲಿಬಾರ್ ಎಲ್ಲಿಯಾದರೂ ಹೋದ ನಾವು ಕೇಳಿದ್ದೇವಾ? ಯಾಕೆ? ಏನೆಲ್ಲ ಕೇಳ್ತಾ ಇದ್ದ ಸರ್ಕಾರ ಅದು ನೋಡಿಕೊಂಡು ಕೊಡಿದ ವ್ಯವಸ್ಥೆ ಇತ್ತು. ಸೊ ಆದ ಕಾರಣ ಆಡಳಿತ ಜನರಿಗೆ ಬೇಕಾಗುವ ರೀತಿಯಲ್ಲಿ ತೊಂದರೆ ನಿಭಾಯಿಸುವಂಥ ನೇತೃತ್ವವನ್ನು ಅಧಿಕಾರ ಇದ್ದವರು ವಹಿಸ್ಕೊಳ್ಬೇಕಂದ್ರೆ ನಾವು ಒತ್ತಾಯ ಪಡಿಸುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಕೊರೋನಾ ಲಸಿಕೆ ಗೊಂದಲಗಳು ಮತ್ತು ಜನರ ಅಪೇಕ್ಷೆ ಸಾಧಾರಣ ಪ್ರಶ್ನೆಗಳು ಕೂಡ ಇದೇ ವಿಷಯವಾಗಿಯೇ ಬಂತು. ಯಾಕೆಂದರೆ ಕೊರೋನಾವನ್ನು ಸರಿಯಾಗಿ ಕೊಡಿ, ಸಮರ್ಪಕ ರೀತಿಯಲ್ಲಿ ಕೊಡಿ ಎನ್ನುವಂತಹ ಅಭಿಪ್ರಾಯಗಳು, ಪ್ರಶ್ನೆಗಳು ಬಂತು. ಈ ಮಾತುಕತೆ ಇನ್ನಷ್ಟು ಮುಂದುವರಿಯುತ್ತದೆ. ಕೊರೋನಾ ಲಸಿಕೆಯ ಗೊಂದಲಗಳನ್ನು ನಾವು ಸಾಕಷ್ಟು ಮಾತಾಡಿದ್ದೇವೆ. ಮುಂದಕ್ಕೆ ಬೇರೆ ರೀತಿಯ ಮಾತು ಮತ್ತು ಪ್ರಶ್ನೆಗಳು ಇವೆ ಅಂತ ಹೇಳಿಕೊಳ್ಳುತ್ತಾ, ಇದೀಗ ನಿಮ್ಮ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 0824298760 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಶಾಸಕರು ಅದಕ್ಕೆಲ್ಲ ಉತ್ತರಿಸ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಬಹಳ ತಾಳ್ಮೆಯಲ್ಲಿ ಇವತ್ತು ನಮ್ಮೊಂದಿಗೆ ಫೋನಿನ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ, ಇದೀಗ ಒಂದು ಸಣ್ಣ ಒಂದು ಕರೆ ಇದೆ. ಆ ಕರೆಯನ್ನು ಕೇಳಿ ಮತ್ತೆ ವಿರಾಮ ಕೊಡುವ. ಹಲೋ 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 ಕಟ್ಟಾಯಿತು.
ಸಣ್ಣ ವಿರಾಮ, ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿತದೆ ಅಂತ ಹೇಳಿಕೊಳ್ಳುತ್ತಾ ನಿಮ್ಮ ಪ್ರಶ್ನೆಗಳನ್ನೆಲ್ಲ ತಯಾರು ಮಾಡಿಟ್ಟುಕೊಳ್ಳಿ. ವಿರಾಮದ ನಂತರ ಮತ್ತೆ ಬರ್ತೇನೆ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಸಾಕಷ್ಟು ಕೊರೋನಾದಿಂದ ಆದ ಗೊಂದಲಗಳು, ಲಾಕ್ಡೌನ್ ಸಮಸ್ಯೆ ಮತ್ತು ಲಸಿಕೆಯ ಗೊಂದಲಗಳ ಬಗ್ಗೆ ಬಹಳಷ್ಟು ಮಾತಾಡಿದ್ದೇವೆ. ಬಹಳಷ್ಟು ಪ್ರಶ್ನೆಗಳಿಗೆ ನಮ್ಮ ಶಾಸಕರು ಉತ್ತರಿಸಿದ್ದಾರೆ, ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಅವರು. ಇದೀಗ ಲಸಿಕೆಯ ಮಾತುಗಳು ಸಾಕಷ್ಟು ಆದವು ಅಂತ ಹೇಳಿಕೊಳ್ಳುತ್ತಾ, ಇದೀಗ ಶಿಕ್ಷಣದ ವಿಷಯದಲ್ಲೂ ಕೂಡ ಇದೇ ರೀತಿಯ ಗೊಂದಲಗಳನ್ನು ನಾವು ಕೇಳ್ತಾ ಇದ್ದೇವೆ. ಮಕ್ಕಳಿಗೆ ಮೊನ್ನೆವರೆಗೆ ಪರೀಕ್ಷೆ ಉಂಟು, ಇಲ್ಲ, ಮಾಡ್ತೇವೆ, ಮಾಡುವುದಿಲ್ಲ ಎಲ್ಲ ಇತ್ತು. ಒಂದು ಕೇಂದ್ರ ಸರ್ಕಾರ ಮೊನ್ನೆ CBSE ಮತ್ತು ICSE ಪರೀಕ್ಷೆಗಳನ್ನು ರದ್ದು ಮಾಡಿದ ನಂತರ ಇದೀಗ ನಿನ್ನೆ ರಾಜ್ಯ ಸರ್ಕಾರ ನಮ್ಮ PUC ಪರೀಕ್ಷೆಯನ್ನು, ದ್ವಿತೀಯ PUC ಪರೀಕ್ಷೆಯನ್ನು ರದ್ದು ಮಾಡಿದೆ. SSLC ಪರೀಕ್ಷೆ ಮಾಡ್ತೇವೆ, 2 ದಿನದ ಪರೀಕ್ಷೆ, ಅದರಲ್ಲಿ ಒಂದು ದಿನ 3 ವಿಷಯ, ಮತ್ತೊಂದು ದಿನ 3 ವಿಷಯ ಅಂತ ಹೇಳಿಕೊಂಡು ನಿನ್ನೆ ಶಿಕ್ಷಣ ಸಚಿವರು ಪ್ರಕಟಿಸಿದ್ದಾರೆ. ಈ ಹಂತದಲ್ಲಿ ಶಿಕ್ಷಣದ ರೀತಿ ನೀತಿಯಲ್ಲಿ ಯಾಕೆ ಇಷ್ಟು ಗೊಂದಲಗಳು? ನಾನು ನಿಮಗೆ ಫಸ್ಟ್ ಹೇಳಿದ್ದೇನೆ, ಈ ಸರ್ಕಾರ ಧೈರ್ಯದಿಂದ ಸಮಸ್ಯೆ ಎದುರಿಸ್ತಾ ಇಲ್ಲ, ಭಯ ಮತ್ತು ಗೊಂದಲದಿಂದ ಸಮಸ್ಯೆಯನ್ನು ಇವತ್ತು ಪರಿಹಾರ ಕಾಣ್ತಾ ಇದೆ. ನೀವು ಯಾವುದೇ ಒಂದು ಸಮಸ್ಯೆಯನ್ನು ಭಯ ಮತ್ತು ಗೊಂದಲದಿಂದ ಅದನ್ನು ತಯಾರು ಮಾಡಲಿಕ್ಕೆ ಹೋದರೆ, ಬಗೆಹರಿಸಲಿಕ್ಕೆ ಹೋದರೆ ನಿಮಗೆಲ್ಲವೂ ಕೂಡ ಇವತ್ತು ಭಾಳ ಗೊಂದಲ ಪರಿಸ್ಥಿತಿ ಆಗ್ತದೆ. ಅದೇ ಇವತ್ತು ಕೇಂದ್ರ ಸರ್ಕಾರ ಆಗಿದ್ದು. ಧೈರ್ಯದಿಂದ ಸಮಸ್ಯೆ ನೋಡಿ ಪರಿಹಾರ ಕೊಂಡು ಹುಡುಕಿ ಜವಾಬ್ದಾರಿ ಅವ್ರದ್ದು, ಸರ್ಕಾರದ್ದು. ಸರ್ಕಾರ ತನ್ನ ಜವಾಬ್ದಾರಿಯನ್ನು ಬದಿಗೊತ್ತಿ, ನನಗೆ ಯಾರು ಹೆಚ್ಚು ಕಮ್ಮಿ ಆದರೆ ನಾಳೆ ನನ್ನ ಹೆಸರು ಕೆಟ್ಟ ಹೆಸರು ಬರ್ತದೆ, ನಾಳೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ನನ್ನ ಜವಾಬ್ದಾರಿಯನ್ನು ನುಸುಳಿಕೊಂಡು ಇವತ್ತೆಲ್ಲ ಸಮಸ್ಯೆ ಕೂಡ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ನೋಡಿ 10th ನೀವು ಎಕ್ಸಾಮ್ ಮಾಡ್ತೀವಿ, 2 ದಿವಸ ಮಾಡ್ತಾರೆ. 2 ದಿವಸ ಒಂದು ಎಕ್ಸಾಮ್ ಮಾಡ್ತಾರೆ, ಅದು ಪರೀಕ್ಷೆ. ಪರೀಕ್ಷೆ ನೀವು ಮತ್ತೆ PUC ಯಾಕೆ ಮಾಡೋದಿಲ್ಲ? ಒಂದು 10th ಆಗದಿದ್ದರೂ ಕೂಡ ಚಿಂತೆ ಇಲ್ಲ. ಯಾಕೆ? ನನ್ನ ಮಗ 10th ಅವನು ಹುಷಾರಿದ್ರೆ ಸೈನ್ಸ್ ತಗೊಳ್ತಾನೆ, ಅಥವಾ ಹುಷಾರಿದ್ರೆ ಆರ್ಟ್ಸ್ ತಗೊಳ್ತಾನೆ, ಯಾವುದು ಅಲ್ಲಿ ಹುಷಾರಿದ್ರೆ ಮತ್ತೆ ಕಲಿತು ಸೆಕೆಂಡ್ PUCಗೆ ಏನಾದರೂ ಬರ್ಬೋದು. ಸೆಕೆಂಡ್ PUC ಒಬ್ಬ ವಿದ್ಯಾರ್ಥಿನಿಯರ ಜೀವನದ ದಿಕ್ಸೂಚಿಯನ್ನು ತೋರಿಸುವಂಥ ಒಂದು ಕಾಲಘಟ್ಟ. ಅದೊಂದು ಸಂದು, ಅದು ಸಂದು. ಅಲ್ಲಿಂದ ನಾನು ಮೆಡಿಕಲ್ ಹೋಗ್ತೇನೆ, ನನ್ನ ಮಗಳು ಇಂಜಿನಿಯರ್ ಹೋಗ್ತಾಳೆ, ನನಗೆ CA ಮಾಡಬೇಕು, CA ಹೋಗ್ತೇನೆ, ನಾನು ಅಡ್ವೊಕೇಟ್ ಆಗಬೇಕು, ಅಡ್ವೊಕೇಟ್ ಹೋಗ್ತೇನೆ, ನಾನು ಫಿಸಿಯೋಥೆರಪಿ ಬೇಕು, ಫಿಸಿಯೋಥೆರಪಿ ಹೋಗ್ತೇನೆ. ನಾನು 100 ಕೋರ್ಸ್ಗಳಿದೆ, 100 ಕೋರ್ಸ್ಗಳು, ಆಯುರ್ವೇದಿಕ್ ಈ ರೀತಿ. ಈ ಕಾಲಘಟ್ಟದಲ್ಲಿ ನೀವು ಎಲ್ಲರೂ ಪಾಸ್ ಅಂತ ಮಾಡಿದರೆ ಯಾರ್ಯಾರು ಎಲ್ಲಿಗೆಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ, ಹೇಗೆ ಹೋಗುವಂಥದ್ದು ಪರಿಸ್ಥಿತಿ. ಆದ ಕಾರಣ 10th ಎಕ್ಸಾಮ್ನಿಗೆ ಮಾಡ್ಬೋದಂತೆ. ಆಗ ನಿಮಗೆ ಇದನ್ನು ಅದೇ ರೀತಿಯಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಯಾಕೆ ಇಲ್ಲಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹೇಳಿ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ. ನಾನು ಮಂಜನಾಡಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಹೆಸರು ಮೊಹಮ್ಮದ್ ಅಶ್ರಫ್ ಅಂತ. ಹೇಳಿ ಅಶ್ರಫ್ ಅವರೇ. ಸರ್, ಇದು ಖಾದರ್ ಸರ್ ಇದ್ದಾರಾ? ಇದ್ದಾರೆ, ಮಾತಾಡ್ತಾ ಇದ್ದೀನಿ ಸರ್. ನಾನು 3-4 ದಿವಸದಿಂದ ಒಂದು ವ್ಯಾಕ್ಸಿನ್ಗೋಸ್ಕರ ಅಲೆದಾಡ್ತಾ ಇದ್ದೀನಿ ಸರ್. ಆನ್ಲೈನ್ ಮುಖಾಂತರ 4-5 ಬಾರಿ ಇದು ಮಾಡಿದೆ, ಆದ್ರೂ ಬರ್ತಾ ಇಲ್ಲ ಸರ್. ಆನ್ಲೈನ್ ಬಲ್ಕ್ ತೋರಿಸ್ತಾ ಇದೆ. ಇದೇ ನಿಮ್ಮ ಬಹುತೇಕ ನಮ್ಮ ಜಿಲ್ಲೆ ಮತ್ತು ನಮ್ಮ ಜನರ ಇದೊಂದು ಸಮಸ್ಯೆ ಇದೆ. ಆದ ಕಾರಣ ಬಹುಶಃ ಎಲ್ಲ ವಿಚಾರ ನಾವು DC ಅವರಿಗೆ ನಾವು ಮಾತಾಡಿದ್ದೇವೆ. ಎಲ್ಲಿಯ ತನಕ ಹೆಚ್ಚುವರಿ ಲಸಿಕೆಯಾಗಿ ಇದಕ್ಕೆ ನಾವು ನಮ್ಮ ಪ್ರಯಾರಿಟಿ ಬೇಸ್ನಲ್ಲಿ ಫಸ್ಟ್ ಕಮ್ ಫಸ್ಟ್ ಒಂದು ಕೊಡೋದಿಲ್ಲ, ಅಲ್ಲಿ ತನಕ ಎಲ್ಲ ಕೂಡ ಸಮಸ್ಯೆ ಹೊತ್ತು ಬರ್ತಾ ಇದೆ. ಅದಕ್ಕಾಗಿ ನಾವೀಗ ಸರ್ಕಾರ ಒತ್ತಾಯ ಮಾಡ್ತೇವೆ, ಆದಷ್ಟು ಬೇಗ ಸರಿಪಡಿಸೋ ಮಾತನ್ನು ಕೂಡ ಹೇಳಿದ್ದಾರೆ. ಖಂಡಿತವಾಗಿ ಕೆಲವು ದಿವಸದಲ್ಲಿ ಬಗೆಹರಿಸುವಂಥ ವಿಶ್ವಾಸ ಇದೆ. ನಾವು ನೋಡು ಏನಾಗ್ತಂತೇಳಿ. ಆಗದೇ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಅಶ್ರಫ್ ಅವರೇ, ನಿಮ್ಮ ಪ್ರಶ್ನೆಗೆ ವಂದನೆಗಳು. ಇದೀಗ ಶಿಕ್ಷಣದಲ್ಲಿ PUC ಅನ್ನೋದು ಬಹಳ ಮುಖ್ಯ ಘಟ್ಟ. ಅದು ಹೌದಾ? ಈಗ ಇವರು 10th ಒಂದು ಎಕ್ಸಾಮ್ ಮಾಡಿದ್ರು, ಅದೇ ರೀತಿ ನಿಮಗೆ ಸೆಕೆಂಡ್ PUCಗೆ ಮಾಡ್ಬೋದು. ನಾಳೆ ನೀಟಿಗೆ ಎಕ್ಸಾಮ್ ಮಾಡೋದಿಲ್ಲ, ಮಾಡಲೇಬೇಕಲ್ಲ. ನೀಟ್ ಆದರೆ ಸಪ್ರೇಟ್ ನೀಟ್. ನೀವು ಇಂಜಿನಿಯರ್ ಹೋಗ್ಬೇಕಾದ್ರೆ 50% ಸೆಕೆಂಡ್ PUC ಮಾರ್ಕ್ಸ್, 50% CET ಮಾರ್ಕ್ಸ್ ಅಲ್ವಾ? ನಾನು ಇವತ್ತು ಕೇಳಿದಿಷ್ಟೇ, ವಿಶ್ವದ ಎಲ್ಲ ಕಡೆ ಇವತ್ತು ಕೊರೋನಾ ಬಂದಿದೆ, ಭಾರತದಲ್ಲಿ ಮಾತ್ರ ಬಂದದ್ದ? ಎಲ್ಲ ಕಡೆ. ಹೌದು. ಯಾವುದೋ ಒಂದು ದೇಶದಲ್ಲಿ ಕೂಡ ಹೋಲ್ಸೇಲ್ ಪಾಸ್ ಆದ ಎಲ್ಲಿಯದಿದೆಯಾ? ಈ ರೀತಿ ಪಾಸ್ ಮಾಡಿದ ಅವಕಾಶ ಹೋಲ್ಸೇಲಲ್ಲಿ ಪಾಸ್ ಅಂತ ಸರ್ಕಾರ ಹೇಳಿ ಕಲಿಸೋದು ಎಲ್ಲಿಯಾದ್ರೂ ಇದೆಯಾ? ನಾಳೆ ನನ್ನ ಮಗನ ತಗೊಳ್ಳಿ, ಇವಾಗ ಕೆಲವರಿಗೆ ಏನಾಗಿದೆ, ಒಂದು 20% ಮಕ್ಕಳಿಗೆ ಅಷ್ಟು ಹುಷಾರಿಲ್ಲದ ಚಾನ್ಸ್ ಎಕ್ಸಾಮ್ ಇಲ್ಲ, ನಾನು ಪಾಸ್ ಆಗಿ ಬಂದಿದ್ದೇನೆ ಎಂದು ಓದುವ ತಲೆ ಬಿಸಿ ಖುಷಿಯಲ್ಲಿದ್ದಾರೆ. ಇದರಲ್ಲಿ ಚೆನ್ನಾಗಿ ಕಲಿತು ತಯಾರಾಗಿದ್ದುಕೊಂಡು ನಾನು ಫ್ರೀಯಲ್ಲಿ ಇದು ಬರಬೇಕು, ನಾನು ಇದನ್ನಾಗಬೇಕಂತೇಳಿ ಯಾರು ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಕಮಿಟಲ್ಲಿ ಕೆಲಸ ಮಾಡಿದ
ಸ್ಟಡಿ ಮಾಡಿದಾನ, ಅವನ ಮಾನಸಿಕವಾದ ಪರಿಸ್ಥಿತಿ ಏನಾಗ್ಬೋದು. ನಾಳೆ ನನ್ನ ಮಗ ಸೆಕೆಂಡ್ ಪಿ ಯು ಸಿಯಲ್ಲಿ ಹೋಲ್ಸೇಲ್ ಪಾಸ್, ಅವನು ಇಂಜಿನಿಯರ್ ಆಗ್ತಾನೆ. ಇಂಜಿನಿಯರ್ ಆಗಿ ಫಾರಿನ್ ಯೂನಿವರ್ಸಿಟಿ ಹೋಗ್ತಾನೆ ಅವನು. ಯಾವುದಕ್ಕೆ? ಫಾರಿನ್ಗೆ ಕೆಲಸಗಳಿಗೆ ಅಲ್ಲ. ಕೆಲಸಕ್ಕೆ ನೀವು ಫಾರಿನ್ ಹೋದಾಗ ನಿನ್ನ 10th ಮಾರ್ಕ್ ಆಡ್ತಾ ಸೆಕೆಂಡ್ ಮಿಡಿಕ್ ಮಾರ್ಕ್ ಆಡ್ತಾ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಮಾಸ್ ಪಾಸ್ ಅಂತ ಬರೆದು ಬಿಟ್ಟರೆ ನಿಮಗೆ ಕೆಲಸವೇ ಕೊಡೋದಿಲ್ಲ, ನಿಮಗೆ ಬೇರೆ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟು ಸಿಕ್ಕುವುದಿಲ್ಲ. ಯಾಕೆ? ನಿಮ್ಮದು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ, ಹೋಲ್ಸೇಲ್ ಮಾರ್ಕ್ ಅಂತ ಹೇಳಿದರೆ. ಮತ್ತು ನಾವು ಫಸ್ಟ್ ಪಿ ಯು ಸಿ ತಗೊಳ್ತೇವೆ. ಅರೆ ಫಸ್ಟ್ ಪಿ ಯು ಸಿ ನಾನು ಹುಷಾರಿಲ್ಲದಿರ್ಬೋದು, ನಾನು ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ನನಗೆ ಕಲಿತು ನಾನು ಬರ್ತೇನೆ. ನಾನು ಫಸ್ಟ್ ಪಿ ಯು ಸಿ ವಿಚಾರ ಬೇರೆ, ನನ್ನ ಸೆಕೆಂಡ್ ಪಿ ಯು ಸಿ ವಿಚಾರ ಬೇರೆ. ನೀವು ಇಲ್ಲಿ ಕಬಡ್ಡಿ ಮ್ಯಾಚ್ಗೆ ಇವರನ್ನು ತಯಾರು ಮಾಡಿ ಒಂದು ದಿವಸ ಮುಂಚೆ ನೀವು ಕ್ರಿಕೆಟ್ ಆಡಿ ಅಂತ ಹೇಳಿದರೆ ಇವನೇನು ಮಾಡಲಿಕ್ಕೆ ಸಾಧ್ಯ? ಆ ಬೇಸ್ನ ನೀವು ಮಾರ್ಕ್ ಕೊಟ್ಟು ಈ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಜಸ್ಟಿಸ್ ಕೊಟ್ಟಂಗೆ ಆಗ್ತದಂತ ನಾವು ಕೇಳಬೇಕು. ನಾವು ಮಕ್ಕಳನ್ನು ಸಮಾಧಾನ ಮಾಡಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ ಹೋಲ್ಸೇಲ್ ಮಾಡಿದ್ದೇವೆ, ಎಷ್ಟೋ ತರ್ಬೋದು. ಲಾಂಗ್ ರನ್ನಲ್ಲಿ ದೇಶದ ಭವಿಷ್ಯ. ಸೊ ಬರೀ 10th ಸೆಕೆಂಡ್ ಪಿ ಯು ಸಿ ಡಿಗ್ರಿ ಅಂತಲ್ಲ, ಇಡೀ ಶೈಕ್ಷಣಿಕ ಅಕಾಡೆಮಿಕ್ ವ್ಯವಸ್ಥೆಯ ಒಂದು ಪೂರ್ವ ತಯಾರಿ ಯೋಚನೆ ಈ ಸರ್ಕಾರಕ್ಕಿಲ್ಲ. ಒಂದು ಸರ್ಕಲ್ ಇಟ್ ಇಸ್. ನಾನು ಪಿ ಯು ಸಿ ಪಾಸ್ ಆದರೆ ನಾನು ಡಿಗ್ರಿಗೆ ಹೋಗ್ತೇನೆ, ಡಿಗ್ರಿಗೆ ಹೋದರೆ ನಾನು ಬೇರೆ ಹೋಗ್ತೇನೆ, ನಾನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ. ಈ ಒಂದು ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಒಂದು ಆ್ಯಕ್ಷನ್ ಪ್ಲ್ಯಾನ್, ಅಕಾಡೆಮಿಕ್ ಆ್ಯಕ್ಷನ್ ಪ್ಲ್ಯಾನೇ ಇಲ್ಲ. ಒಂದು ಸ್ಕೂಲ್ ಇವತ್ತು ಕಷ್ಟದಲ್ಲಿದ್ದಾರೆ, ಅವರು ಬದುಕಿಸಲಿಕ್ಕೆ ಏನಾದರೂ ಒಂದು ಸ್ಕೀಮ್ ಮಾಡಿಸ್ಬೇಕು. ನಾನು ಅವತ್ತು ಫಸ್ಟಿಗೆ ಹೇಳಿದೆ, ಯಾರೆಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿದ್ದಾರ ಅವ್ರಿಗೆಲ್ಲರೂ ಕೂಡ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ. ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್. ಅವ್ರು ಏನು ಮಾಡ್ತಾರೆ, ಆ ದುಡ್ಡನ್ನು ಟೀಚರ್ಗೆ ಕೊಡ್ತಾರೆ. ಮತ್ತೊಂದು ಕರೆ ಇದೆ. ಹಲೋ 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 ಹೇಳಿ. ಹಲೋ ಸರ್, ಇದು ಭಾಸ್ಕರ್ ಅಂತ. ಎಲ್ಲಿಂದ? ಕೊಣಜಿಯಿಂದ. ಕೊಣಜೆಯಿಂದ. ಹಲೋ, ಹೆಸರು ಹೇಳಿ. ಕೊಣಜೆಯಿಂದ. ಜೋರ್ ಪಾತಿರ್ಲೆ. ಹಲೋ, ಜೋರ್ ಭಾಸ್ಕರ್ ಜೋರ್ ಪಾತಿರ್ಲೆ. ಭಾಸ್ಕರ್ ಬಂದು ಕೊಣಜಿ ಎಡ್ಡನ್ ಪನ್ಲೆ ಇಂದು ಪ್ರೋಗ್ರಾಮ್ ಓಪನ್ ಆಗೋಯ್ತು, ಲೈವ್ ಓಪನ್ ಅಂದ ಅಂದ ನಮ್ಮ ಶಾಸಕರನ್ನ ಅಂದ ಅಂದ ಶಾಸಕರು ಅಂದ್ರೆ ನಮ್ಮ ಲಸಿಕೆದ ವಿಷಯ ಸರ್ಕಾರ ದೂರ ಸುಮಾರು ಪಾತಿರಿಯರು ಬಂದಿರು ಆರು ಬಂದು ಹೋಗಿ ತೊಂದ್ರೆ ತೊಂದ್ರೆ ನಾನು ಒಂಜಿ ವಿಷಯ ಬಂದ ಇನ್ನಿತ ಪ್ರೋಗ್ರಾಮ್ ಶೆಡ್ಯೂಲ್ ಆಗ್ತೀನಿ 5 ಗಂಟೆಗೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ 5:15. ಮೋಸ್ಟ್ಲಿ ಶಾಸಕರು ಬಂದಾನೆ ಅಂತ ಲೇಟ್ ಆದದ್ದು ಅಂದದೆ ಬಲ್ಲೆ ಹಂಚಪ್ಪನಾಗ ಆಯ್ತಾ. ಈ ಕಾಲಿನ ಈ ಪ್ರೋಗ್ರಾಮ್ ಬಂದ್ರೆ ಬೇರೆ ಇದು ಅರ್ಧ ಗಂಟೆ ಲೇಟ್ ಆಗ್ಬಿಡು ನನಗ. ನಮ್ಮ ಕೋಟಿಗಟ್ಟಲೆ ಜನತಾಕಲ್ನ ಇಡೀ ದೇಶದ ಇಡೀ ಹನುಮಂತನಾಗ ಸರ್ಕಾರದ ವಿಷಯ ನಮ್ಮ ಪೂರ ಒಟ್ಟಿಗೆ ಸೇರ್ಕೊಂಡು ಬೋರ್ಡ್ ಹತ್ತಂದ್ರೆ ಇಂಥ ದೂರನ ಪೂರ ಸರಿಯಾಗ್ಬಿಡೆ ಸರ್. ಇಲ್ಲಿ ಏನು ಯಾರು ಕೂಡ ಅದನ್ನು ಇಲ್ಲ ಅಂತ ಹೇಳಿಲ್ಲ. ಈಗ ನಾನು ಲೇಟಾಗಿ ಬಂದಿದ್ದೇನೆ, ಯಾಕೆ? ನಂದಲ್ಲಿ ಏನೋ ಮಿಸ್ಟೇಕ್ ಇರಬೇಕು, ಅಲ್ಲಿ ನಾನು ಲೇಟಾಗಿ ಇಲ್ಲಿ ಬಂದಿದ್ದೇನೆ. ನಾನು ಬಂದಾಗ ಏನು ಇರಬೇಕು, ಗಡಿಬಿಡಿ ಆಯ್ತು ಮಾತ್ರ, ಸಾರಿ ತಪ್ಪಾಗಿದೆ, ಲೇಟಾಗಿದೆ ಬರುವಾಗ ಅಂತ ಮಾತು. ಅದನ್ನಾದ್ರೂ ಸರ್ಕಾರ ಹೇಳ್ಬೇಕಲ್ಲ. ಆಯ್ತು, ಇನ್ನು ಮುಂದಕ್ಕೆ ನಾನು ಸರ್ಕಾರ ಆ ಕೆಲಸ ಮಾಡ್ತಾ ಇದೆ ಅಲ್ಲ, ನೀವು ಸೇರ್ಕೊಂಡು ವಿರೋಧ ಪಕ್ಷದವರು ಸೇರ್ಕೊಂಡು ಆ ಕೆಲಸ ಮಾಡ್ಬೇಕಲ್ವಾ? ಇದ್ರಲ್ಲಿ ಇದು ಮಹಾಮಾರಿ ಇಡೀ ಜಗತ್ತಿಗೆ ಬಂದಿರುವಂತ ಮಹಾಮಾರಿ. ಕರೆಕ್ಟ್ ಅವರೇ. ಆ ಟೈಮಲ್ಲಿ ಹೌದು. ಅಲ್ಲ, ನೀವು ಹೇಳಿದ ಅರ್ಥ ಆಯ್ತು. ಈಗ ನಿಮ್ಮ ಪ್ರಶ್ನೆಗೆ ಅವರು ಉತ್ತರಿಸ್ತಾ ಇದ್ದಾರೆ. ಅವರು ಬಂದದ್ದು ತಡ ಆದದಕ್ಕೆ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ನಮ್ಮ ಎಲ್ಲರೂ ಮನುಷ್ಯರೇ, ತಪ್ಪು ಎಲ್ಲರಿಂದ ಆಗ್ತದೆ. ಆದ್ರೆ ತಪ್ಪು ಆದಾಗ ಅದನ್ನು ಹೇಗೆ ಸರಿ ಮಾಡುವುದು? ಸರ್ಕಾರದಲ್ಲಿರುವವರು ಕೂಡ ಮನುಷ್ಯರೇ, ಅದನ್ನೇ ಹೇಳುದು. ಅದನ್ನೇ ಆರೋಪ ಮಾಡಿಕೊಂಡು ಕೂತ್ಕೊಳ್ಳೋದನ್ನು ಹೊರತು ನೋಡಿ ಸರ್ಕಾರದೊಟ್ಟಿಗೆ ಸೇರ್ಕೊಂಡು ಆ ಕೆಲಸ ಮಾಡ್ಬೇಕಲ್ಲ ಸರ್. ಹೌದು, ಈಗ ಅವರು ಅದಕ್ಕೆ ಉತ್ತರಿಸ್ತಾರೆ, ನೋಡಿ ಕೇಳಿ. ಈಗ ನಾನು ಕರೆಕ್ಟ್, ಅವರು ಜನರಲ್ ಆಗಿ ಕೆಲವತ್ತು ಸರ್ಕಾರ ಜವಾಬ್ದಾರಿ ಇದೆ, ನನಗೆ ಜವಾಬ್ದಾರಿ. ನಾನು ಅಲ್ಲಿಂದ ಲೇಟ್ ಆದ ಬರುವಾಗ ನಾನು ಲೇಟ್ ಆದಾಗ ನನ್ನ ತಪ್ಪಿನಿಂದಾಗಿ ನಾನು ಇಲ್ಲಿ ಮುಟ್ಟುವಾಗ ಲೇಟ್ ಆಯಿತು. ಸೊ ಸರ್ಕಾರದ ಅವತ್ತು ತಪ್ಪೇನು? ನಾವು ಬೇಕಾದಷ್ಟು ಲಸಿಕೆ ನಾವು ಆದೇಶ ಮಾಡಲಿಲ್ಲ. ಹಲೋ 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 ಬೇಕಾದಷ್ಟು ನಾವು ದುಡ್ಡು ಕೊಡಲಿಲ್ಲ, ರೈಟ್ ಟೈಮಲ್ಲಿ ಆರ್ಡರ್ ಮಾಡಲಿಲ್ಲ. ಇದರಿಂದಾಗಿ ಇವತ್ತೆಲ್ಲ ಈ ಸಂಕಷ್ಟ, ಎಲ್ಲ ಗೊಂದಲಗಳು. ಲಸಿಕೆ ಕಡಿಮೆ ಬರ್ತದೆ, ಬಂದವರಿಗೆ ಅದು ಸರಿ ಕೊಡಬೇಕಲ್ಲ. ಮತ್ತೊಂದು ಕರೆ ಇದೆ. ಹಲೋ 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 ಹೆಲೋ. ಹೇಳಿ, ಜೋರ್ ಮಾತಾಡಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಏನು ಹೆಸರು ಹೇಳಿ? ನನ್ನ ಹೆಸರು ಶ್ರುತಿ ಅಂತ ಹೇಳಿ, ಮೈಸೂರಿಂದ ಮಾತಾಡ್ತಾ ಇದ್ದೇನೆ. ಎನ್ವಿರಾನ್ಮೆಂಟಲ್ ಇಂಜಿನಿಯರ್. ಎಲ್ಲಿ? ಶ್ರುತಿ ಅವರು ಮೈಸೂರು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅವರು. ಜೋರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ನನ್ನ ಪ್ರಶ್ನೆಗೆ ಮೊದಲು
ಮೊದ್ಲು ನಾನು ನಿಮ್ನ ಏನಕ್ಕೆ ಕೇಳ್ತಾ ಇಲ್ಲ. ಹೆಲೋ, ಜೋರ್ ಮಾತಾಡಿ, ಕೇಳ್ತಾ ಇಲ್ಲ. ಈಗ ಕೇಳ್ತಿದೆ ಸರ್. ಸರಿ, ಹೇಳಿ. ಪ್ರಶ್ನೆಗೆ ಮೊದ್ಲು ನಾವೇನ ಯುಟಿ ಕದಂ ಸರ್ನ ಯಾಕೆ ನೆನ್ಸ್ಕೋಬೇಕು ಅಂದ್ರೆ, ಇವತ್ತು ಅವ್ರೇನೋ ಹೆಲ್ತ್ ಮಿನಿಸ್ಟರ್ ಆಗಿದ್ರೆ ಅವರು PPE ಕಿಟ್ ಹಾಕೊಂಡು ಪ್ರತಿ ಹಾಸ್ಪಿಟಲ್ ಅಲ್ಲಿ ನೋಡ್ತಿದ್ವಿ. ಮತ್ತೆ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಲಸಿಕೆ ಬಗ್ಗೆ ನಿಮ್ಮ ಮೇಲೆ ಅಪಪ್ರಚಾರ ಆಗ್ತದೆ ಅಂದ್ರೆ, ಈಗ ಕೈಲಾಗದ ಇದ್ದವರು ಮೈ ಪರ್ಸ್ಕೊಂಡ್ರು ಆತರ ಹೇಳ್ತಾರಲ್ಲ, ಆತರ ಲಸಿಕೆ ಪ್ರೊಡಕ್ಷನ್ ಮಾಡಿಸದೆ ಜನತೆಗೆ ಉಚಿತವಾಗಿ ಕೊಡದೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ದುಡ್ಡು ತಗೊಂಡ್ ಕೊಡ್ತಿದ್ದಾರೆ. ದಯಮಾಡಿ ತಾವು ಇದಕ್ಕೆಲ್ಲ ಕಿವಿ ಕೊಡದೆ ನಿಮ್ಮ ಕೆಲಸನ ನೀವು ಮುಂದುವರ್ಸ್ಕೊಂಡು ಹೋಗಿ ಸರ್. ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆಯ ಮಾತು ಹೇಳಿದರು. ಕೈಲಾಗದವರು ಮೈ ಪರಚಿಕೊಂಡ್ರು ಅಂತ ಹೇಳಿಕೊಳ್ಳುವಂತಹ ಒಂದು ಮಾತನ್ನು ಈ ಬಗ್ಗೆ ಲಸಿಕೆಯ ಬಗ್ಗೆ ಅವರು ಹೇಳುದು. ಅದಕ್ಕೆ ಪಾಲಿಸಿ ಅಂತ ಆಗಬೇಕು. ಈಗ ನಾನು ಸರ್ಕಾರ, ಈಗ ನಾವು ಪ್ರತಿಪಕ್ಷ, ನಾವಿರೋ ವಿಚಾರ ಹೇಳಲೇಬೇಕು. ಆಗ ನೀವು ಸಹಕಾರ ಕೊಡಿ. ಮನಮೋಹನ್ ಸಿಂಗ್ ಅವರು 15 ಪಾಯಿಂಟ್ ಪ್ರಶ್ನೆ ಹಾಕಿ ಒಂದು ಪೇಜ್ ಈ ರೀತಿ ಮಾಡಿ ಅಂತೇಳಿ ಆದೇಶ ಅಲ್ಲ, ಸಲಹೆ ಕೊಟ್ಟರು. ಅದನ್ನು ಯಾರಿಗೂ ಗಣನೆಗೆ ತೆಕ್ಕೊಳ್ಳಿಲ್ಲ. ರಾಹುಲ್ ಗಾಂಧಿಯವರು ಅವತ್ತು ಹೇಳಿದ್ದಾರೆ, ನೋಡಿ ದೊಡ್ಡ ಮಟ್ಟ ಸಮಸ್ಯೆ ಆಗ್ತದೆ, ಜಾಗೃತಿ ಅಂತೇಳಿ ಅದೇ ಒಂದು ತಮಾಷೆ ಮಾಡಿ ತೆಕ್ಕೊಂಡ್ರು. ಕೊಟ್ಟಂಥ ಸಲಹೆಯನ್ನು ಇವತ್ತು ತೆಕ್ಕೊಳ್ತಾ ಇಲ್ಲ. ತಪ್ಪು ಮಾಡಿದಾಗ ನಾವು ಮಾತಾಡಿದರೆ ನೀವ್ಯಾಕೆ ಟೀಕೆ ಮಾಡ್ತೀರಿ? ಈ ರೀತಿ ಆದರೆ ಈ ದೇಶ ಯಾವುದು ಮುಂದೆ ಹೋಗ್ಲಿಕ್ಕೆ ಹೇಗೆ ತಪ್ಪನ್ನು ನಾವು ಸರಿಪಡಿಸಿದಾಗೆ ನಾವೀಗ ಹೇಳುವಂಥ ವಿಚಾರ ಯಾಕೆ? ಅವರು ಅಧಿಕಾರದಲ್ಲಿರುವವರು ತಪ್ಪನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಿಸಿಕೊಂಡು ಮುಂದೆ ಹೋಗಬೇಕು. ಈ ವಿಚಾರ ಹೇಳಿದ್ರೆ ನಮ್ಮ ಧರ್ಮ, ರಾಜ್ಯಕ್ಕೆ ಧರ್ಮ ಅದು. ಹಲೋ ಸೊ ಎಜುಕೇಶನ್ ಸಂಬಂಧಪಟ್ಟ ಚರ್ಚೆ ಮಾಡ್ತಿದ್ದೆ. ಶಿಕ್ಷಣದಲ್ಲಿ ಈ ವಿದ್ಯಾರ್ಥಿಗಳ ಗೊಂದಲಗಳು. ಈಗ ನೀವು ನೋಡಿ, ಅವರ ಭವಿಷ್ಯ ಏನಾಗ್ತದೆ? ನೀವು ಮೊನ್ನೆ ತನಕ ಕ್ರಿಕೆಟ್ ಮ್ಯಾಚಿಗೆ ಅಥವಾ ಕಬಡ್ಡಿ ಮ್ಯಾಚಿಗೆ ಅಂತ ಮಕ್ಕಳನ್ನ ತಯಾರು ಮಾಡಿ ಮರುದಿವಸ ಕ್ರಿಕೆಟ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್ ಅಥವಾ ಇನ್ನೊಂದು ಆಡ ಅಂತ ಹೇಳಿದರೆ ಅವನು ಎಷ್ಟು ಆಡಲಿಕ್ಕೆ ಸಾಧ್ಯ? ಅವನಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಈ ಪರಿಸ್ಥಿತಿ ಆಗಿದೆ. ನಾನಿಲ್ಲಿ ಇವತ್ತು ನಿಮಗೆ ಕೇಳ್ತೇನೆ, ನಿಮ್ಮ ಈ ಉದ್ದೇಶ ಇದ್ದಿದ್ರೆ ನೀವು ಆನ್ಲೈನ್ ಅಂತ ಯಾಕೆ ಎಲ್ಲರಿಗೆ ಪಾಪ ಬಡವರೆಲ್ಲ ಸ್ಮಾರ್ಟ್ಫೋನ್ ತೆಗೆದು ಮಕ್ಕಳಿಗೆ ಕೊಟ್ಟದ್ದು? ಇದೇ ಪರಿಸ್ಥಿತಿ ಆಗೋದಾದರೆ ಕಲೀಲಿಕ್ಕೆ ಬೇಡ ಪಾಸ್ ಅಂತ ಹೇಳಿದರೆ ನೀವು ಯಾಕೆ ಬಡ ಮಕ್ಕಳ ಹತ್ರ ನೀವು ಫೀಸ್ ಕಟ್ಟಿಸಿದ್ದು ಶಾಲೆಗೆ? ನಾನು ಅವತ್ತು ಹೇಳಿದ್ದೇನೆ, ನನ್ನ ಹತ್ರ ಕೇಳಿದಾಗ 6 ತಿಂಗಳ ಹಿಂದೆ 0 ಇಯರ್ ಮಾಡಿ 1 to 9th 10th ಮತ್ತು 2nd PUC ಕ್ಲಾಸ್ ಮಾಡಿ ದೂರ ಕೂತ್ಕೊಳ್ಳಿಸಿ 5ರಲ್ಲಿ ಅದನ್ನು ಎಕ್ಸಾಮ್ ಮಾಡಿ ಮುಂದೆ ಹೋಗಿ ಅಂತ. ಆವತ್ತು ಇಲ್ಲ ನಾವು ಫಸ್ಟಿಂದ ಸ್ಟಾರ್ಟ್ ಅಂತ ಮಾಡಿಕೊಂಡು, ಇಲ್ಲ ಸಲ ಅಂತ ಬಡವರು ಹೋಗಿ ಫೀಸಲ್ಲಿ ಕಟ್ಟಿ ಮಕ್ಕಳಿಗೆ ಆನ್ಲೈನಲ್ಲಿ ನೀವು ಇದನ್ನು ತಗೊಂಡು, ಯಾವುದು ನೀವು ಮೊಬೈಲಿಗೆ ಅವರಿಗೆ ಕೊಟ್ಟು ಸ್ಮಾರ್ಟ್ಫೋನು ಎಲ್ಲ ಆಗಿ ಅವನ್ನೆಲ್ಲ ಕಷ್ಟದಲ್ಲಿ ಕಲ್ತು ಬಂದು ಇಲ್ಲಿಗೆ ಬಂದಾಗ ಪರೀಕ್ಷೆ ಇಲ್ಲ. ನನಗೆ ಹೆದರಿಕೆನು, ಅಲ್ಲಿ ಸೇರಿದರೆ ಕೊರೋನಾ ಬಂದರೆ ನಮ್ಮ ಹೆಸರು ಬರ್ತದೆ. ಇಷ್ಟಕ್ಕೆಲ್ಲ ಹೆದರಿದ್ದು ವಿಚಾರ ಏನು? ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿ ಬೇರೆನಲ್ಲ, ಮಕ್ಕಳು ಕಲಿಯುವುದಿಲ್ಲ, ಮಕ್ಕಳು ಬರುವುದಿಲ್ಲ, ಆ ವಿಚಾರ ಅಲ್ಲ. ಎಕ್ಸಾಮ್ ಕಂಡಕ್ಟ್ ಮಾಡಿ ಯಾರಿಗಾದ್ರ ಬಗ್ಗೆ ರೋಗ ಬಂದರೆ ನಮ್ಮ ಹೆಸರು ಕೆಡ್ತದೆ. ಅದಕ್ಕಾಗಿ ಜವಾಬ್ದಾರಿ ನಮ್ಮೆಲ್ಲ ಮುಸ್ಲಿ ಹೋಗಿ ಎಲ್ಲ ಟೆನ್ಷನನ್ನು, ಈಗ ಎತ್ತವರಿಗೆ ಟೆನ್ಷನ್, ಕಾಲೇಜ್ನವರಿಗೆ ಟೆನ್ಷನ್, ನಿಮ್ಮ ಮಕ್ಕಳಿಗೆ ಟೆನ್ಷನ್, ಎಲ್ಲ ನನ್ನ ಟೆನ್ಷನ್. ನಾನು ಟೆನ್ಷನ್ ತೆಗೆದು ಈ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಅಧಿಕಾರದಲ್ಲಿದ್ದು ನನ್ನ ಟೆನ್ಷನ್ ಎಲ್ಲ ತೆಗೆದು ಅವ್ರ ತಲೆಗೆ ಹಾಕಿ ಮುಂದುವರಿದ್ದೇನೆ. ಮುಗೀತಾ? ನನಗೆ ಇದು ರದ್ದು ಮಾಡುವುದು ಕೆಲಸವ ಎಲ್ಲ ರದ್ದ? ನೀವು ಹೇಳುವ ಹಾಗೆ ಒಂದು ದೃಢ ನಿರ್ಧಾರದಲ್ಲಿ ಸಮಯ ಅವಕಾಶ, ಒಂದು ದೃಢ ನಿರ್ಧಾರ ಬೇಕು. ನಾವು ಯಾವುದೇ ಕೂಡ ರೋಗ ನಾವು ಎಕ್ಸಾಮ್ ಮಾಡಿಸ್ತೇವೆ, ಬಂದರೆ ಅದಕ್ಕೆ ಪರಿಹಾರ ಇದೆ. ಈಗ ಇದೇ ಮಕ್ಕಳು ಈಗ ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ, ಇನ್ನೊಂದು ಹೊರಗಡೆ ಆಡಲಿಕ್ಕೆ, ಇನ್ನೊಂದು ಕಡೆ ಹೋಗ್ತಾ ಇಲ್ವಾ ಮಾರ್ಕೆಟಿಗೆ, ಆಗ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಅವ್ರು ಬಂದು ಎಕ್ಸಾಮಲ್ಲಿ ಬಂದು ಕೂತ್ಕೊಂಡಾಗ ಅವರಿಗೆ ಪ್ರಾಬ್ಲಮ್. ಈ ಸರ್ಕಾರ ಅದು ಆಲೋಚನೆ, ಸರ್ಕಾರದ ಈ ರೀತಿ ಆಲೋಚನೆ. ಇವರಿಗೆ ಏನಾಗಿದೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ CBSE ಕ್ಯಾನ್ಸಲ್ ಮಾಡಿದ್ರು ಎಕ್ಸಾಮ್. ಸೊ ಕೇಂದ್ರ ಸರ್ಕಾರ 2nd PUC ರದ್ದುಪಡಿಸಿದಾಗ ನಾವು ರದ್ದುಪಡಿಸದಿದ್ದರೆ ನಮ್ಮ ಮೇಲೆ ಅವರು ಕೆಂಗನಿಗೆ ನಾವು ಗುರಿ ಆಗ್ತೇವೆ ಅಂಥೇಳಿ ಮುಗೀತು. ಇವರದ್ದು ನಮ್ಮ ಸ್ಟೂಡೆಂಟ್ನ ಸಮಸ್ಯೆ ಏನು, ಎತ್ತವರ ಪ್ರಾಬ್ಲಮ್ ಏನು, ಮ್ಯಾನೇಜ್ಮೆಂಟ್ನ ಸಮಸ್ಯೆ ಏನು, ಯಾವುದನ್ನು ಕೂಡ ಇಲ್ಲದೆ ಏಕ್ದಮ್ ಇವರು ಕೂಡ ಪೋಸ್ಟ್ಪೋನ್. ಈ ರೀತಿ ಹೆದರಿಕೆ ಮತ್ತು ಭಯದಿಂದ ಒಂದು ಸರ್ಕಾರ ಒಂದು ಕೊರೋನಾ ವೈರಸ್ ಅಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ? ಒಮ್ಮೆಗೆ ನಾನು ಸಮಾಧಾನ ಇರ್ಬೋದು. ದಿಸ್ ವಿಲ್ ಬಿ ಎ ಕಂಟಿನ್ಯೂಸ್ ಪ್ರೋಸೆಸ್. ಈಗ ಇನ್ನು ನೀಟಾಗಿ ಎಕ್ಸಾಮ್ ಮಾಡೋದು, ಇನ್ನು ಯಾರು ಇಂಜಿನಿಯರಿಂಗ್ ಕಲಿಸೋದು, ಯಾರು ಇವತ್ತು ಇದಕ್ಕೆ ಹೋಗೋದು, ಈ ರೀತಿ ಆಗುವಂಥ ವಿಚಾರ ಬರ್ತದೆ. ನಾಳೆ ಇವರು ಫಸ್ಟ್ PUC ನಾವು ಮಾರ್ಕ್ ಹಾಕ್ತೇವೆ, ನಾನು 2nd PUC ಚೆನ್ನಾಗಿ ಕಲ್ತಿದ್ದೇನೆ, ನನಗೆ ಫಸ್ಟ್ PUC ಮಾರ್ಕ್ ಕಡಿಮೆ ಇದೆ, ನನಗೆ ಅದೇ ಮಾರ್ಕ್ ಕೊಟ್ಟರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ, ನಾನು ಕೋರ್ಟಿಗೆ ಹೋಗ್ತೇನೆ.
ಯಾರಿಗೆ ಗೊತ್ತು ಯಾರಿಗೆ ಕೋರ್ಟಿಗೆ ಹೋಗ್ತಾರೆ ಅಂತೇಳಿ. ಕೋರ್ಟ್ ಒಂದು ಆದೇಶ ಕೊಡ್ತದೆ. ಅದಕ್ಕೂ ಮುಕ್ತ ಅವಕಾಶ ಇದೆ. ಇದೆಯಲ್ಲ ಅವಕಾಶ. ನನಗೆ ಅನ್ಯವಾದಾಗ, ನನಗೆ ಸರ್ಕಾರದ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದಾಗ ನಾನು ಕೋರ್ಟಿಗೆ ಹೋಗೋದು. ನಾನು ನಾಳೆ ಹೇಳ್ತೇನೆ, ನಾನು ಚೆನ್ನಾಗಿ ಕಲ್ತಿದ್ದೇನೆ, ನನಗೆ ಫಸ್ಟ್ ಪಿ ಯು ಸಿ ನಾನು ಕಲಿಯಿಲ್ಲ, ನನಗೆ ಸೆಕೆಂಡ್ ಪಿ ಯು ಸಿಗೆ ಎಕ್ಸಾಮ್ ಉಂಟು, 3 ಗಂಟೆ ಎಕ್ಸಾಮ್, ನನಗೆ ಇಷ್ಟಿಷ್ಟು ಕೇಳ್ತಾರೆ, ಈ ರೀತಿ ನಾನು ಬರೀಬೇಕು, ಈ ರೀತಿ ನಾನು ಅದಕ್ಕೆ ಅನುಗುಣವಾಗಿ ನಾನು 1 ವರ್ಷ ನಾನು ತಯಾರು ಮಾಡಿದ್ದೇನೆ. ಈಗ ನನಗೆ ಈ ರೀತಿ ಆದರೆ ನನಗೆ ಅನ್ಯಾಯ ಆಗ್ತದೆ ಅಂತೇಳಿ ಅವನು ಹೋದರೆ ಕೋರ್ಟಾಗಿ ಏನು ಮಾಡ್ತದೆ ಅವಾಗ? ಮತ್ತೆ ಇನ್ನೊಂದು ಗೊಂದಲ, ಒಬ್ಬನಿಗಾಗಿ ಪರೀಕ್ಷೆ ಮಾಡುವ ಹಾಗಿಲ್ಲ. ಇಲ್ಲ ಅಲ್ಲ, ಆದೇಶ ಕೊಟ್ಟರೆ ಎಲ್ಲರಿಗೂ ಆದೇಶ ಆಯ್ತಲ್ಲ, ಮತ್ತೆ ಎಲ್ಲರೂ ಬರಬೇಕು, ಎಲ್ಲರೂ ಬರ್ತದೆ. ಇದನ್ನೆಲ್ಲ ಆಲೋಚನೆ ಮಾಡದೆ, ಇದನ್ನು ಧೈರ್ಯವಾಗಿ ಒಂದು ಸರ್ಕಾರವಿದ್ದು ಸಮಸ್ಯೆ ಬಂದಾಗ ಧೈರ್ಯವಾಗಿ ಸ್ವೀಕರಿಸಿಕೊಂಡು ನಾವು ಮಾಡಿಸ್ತೇವೆ, ನೀವು ಬನ್ನಿ ಎಕ್ಸಾಮಿಗೆ ನಾವು ನೋಡ್ತೇವೆ ಅಂತ ಹೇಳಿಕೊಂಡು ಲಾಸ್ಟ್ ಟೈಮ್ ಮಾಡಲಿಲ್ವಾ? ಕಳೆದ ವರ್ಷ ಪರೀಕ್ಷೆ ಆಗಿದೆ. ಖಾಲಿ ಕೇಂದ್ರದಲ್ಲಿ CBSE ಅವರು ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ಪೋನ್ ಮಾಡಿದಂಥ ಪ್ರಧಾನಮಂತ್ರಿ ಹೇಳಿದ್ದು, ಇವರಿಗೆ ಎದರಿಗೆ ಇಲ್ಲಿ ಮಾಡಲಿಕ್ಕೆ ಪ್ರಧಾನಿಯನ್ನು ಧಿಕ್ಕರಿಸಿ ರಾಜ್ಯದಲ್ಲಿ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಅಂತ ಹೇಳಿದ್ದು ಇವರಿಗೆ, ಅವರೇನು ಬೈತಾರೆ ಅಂತೇಳಿ ಇವರಿಗೆ ಎದರಿಗೆ ಇಲ್ಲಿ. CBSE ಎಕ್ಸಾಮೇ ಅದು ಬೋರ್ಡ್ ಇದ್ದೇ ಎಕ್ಸಾಮ್, ಒಂದು ಸಿಸ್ಟಮೆಟಿಕ್ ಎಕ್ಸಾಮ್. ಅವರಿಗೆ ಒಂದು 3 ತಿಂಗಳಿಗೊಮ್ಮೆ ಅವ್ರು ಕರೆಕ್ಟಾಗಿ ಅವರಿಗೆ ಒಂದು ಎಕ್ಸಾಮ್ ಎಲ್ಲ ಇದೆ, ಒಂದು ಸಿಸ್ಟಮ್ ಇದೆ. ನಮ್ಮದು ಸ್ಟೇಟ್ ಬೋರ್ಡ್ ಎಕ್ಸಾಮ್ ಆ ರೀತಿ ಇಲ್ಲ. ನೀವು ಅವರು ಮಾಡಿದಾರೆ ಅಂತೇಳಿ ನಾವು ಮಾಡ್ಲಿಕ್ಕೆ ಹೋದರೆ ನೀವು ಇದು ಕಷ್ಟ ಯಾರಿಗೆ ಕೊಡ್ತೀರಿ? ಜನರಿಗೆ ಕೊಡೋದಲ್ವಾ? ಸೊ ಇಟ್ ಇಸ್ ಅನ್ ಇರ್ರೆಸ್ಪಾನ್ಸಿಬಲ್ ಡಿಸಿಷನ್ ಬೈ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾನು ಜವಾಬ್ದಾರಿಯಿಂದ ನುಸುಳಿ ನನ್ನ ಜವಾಬ್ದಾರಿ ತಪ್ಪಿಸಿಕೊಂಡು ನಾನೆಲ್ಲ ಟೆನ್ಷನ್ ಇವರ ತಲೆಗೆ ಹಾಕಿ, ಹೆತ್ತವರ ಮೇಲೆ, ಮಕ್ಕಳ ತಲೆ ಮೇಲೆ ಹಾಕಿ, ಮ್ಯಾನೇಜ್ಮೆಂಟ್ ತಲೆಗೆ ಸುಮ್ಮನೆ ಕೂತ್ಕೊಂಡಿದ್ದೇನೆ. ಮಕ್ಕಳ ಪೋಷಕರಿಗೂ ಇದು ಗೊಂದಲ. ಯಾಕೆಂತ ಒಂದು ಕಡೆಯಿಂದ ನಾವು ಕಡಿಮೆ ಆಗ್ತಾ ಅಂತ ಹೇಳ್ತೇವೆ, ಒಂದು ಕಡೆ ನಮಗೂ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ. ಇವರಿಗೆ ಆಗಸ್ಟಲ್ಲಿ ಎಕ್ಸಾಮ್ ಮಾಡ್ಬೋದಲ್ಲ, 1 ತಿಂಗಳು ಮುಂದೆ ಹಾಕಿ ನೋಡ್ಬೋದಲ್ಲ. ಯಾಕೆ ಗಡಿಬಿಡಿ ತೀರ್ಮಾನ? ನಾವು ಈ ಎಂಡ್ ತನಕ ನೋಡ್ತೇವೆ, ಇದು ಓನ್ಲಿ ಮೇ, ನೆಕ್ಸ್ಟ್ ಜೂನ್, ನಾವು ಮೇ ಎಂಡ್ ತನಕ ನೋಡ್ತೇವೆ, ಅಥವಾ ಜೂನ್ ಎಂಡ್ ಲಾಕ್ಡೌನ್ ಆಗಿ ನಾವು 10 ಡೇಸ್ ನೋಡ್ತೇವೆ. ನಾವು ಕಡಿಮೆ ಇದ್ದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ, ಅದಲ್ಲದಿದ್ದರೆ ನಾವು ಏನೋ ಮೇಲೆ ಪ್ಲ್ಯಾನ್ ಮಾಡ್ತೇವೆ. ಇದೆಲ್ಲ ಹೇಳಬೇಕಲ್ಲ. ಅಲ್ಲಿ CBSE ಅಂದರೆ 2 ದಿವಸ ಮುಂಚೆ 3 ದಿವಸ ಬೆಳಿಗ್ಗೆ ಇಲ್ಲಿ ಆದೇಶ ಮಾಡ್ತಾರೆ ಅಂತ ಹೇಳಿದರೆ ಏನಿದು? ಇದೆಲ್ಲ ಕೂಡ ಜನಸಾಮಾನ್ಯರ ನೋವನ್ನು ಅರ್ಥ ಮಾಡಿಕೊಳ್ಳದೆ ಮತ್ತು ಈ ಒಂದು ಕಷ್ಟ ಕಾಲದಲ್ಲಿ ಧೈರ್ಯವಂತ ಆಡಳಿತ ನಿಭಾಯಿಸದೆ ಭಯ ಮತ್ತು ಗೊಂದಲದಲ್ಲಿ ತಗೊಳ್ಳುವಂಥ ತೀರ್ಮಾನ ಇವತ್ತಾಗಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಶಿಕ್ಷಣದ ರೀತಿ ನೀತಿಯ ಗೊಂದಲಗಳು ಮತ್ತು ಇದರಿಂದ ಮಕ್ಕಳಿಗೆ, ಪೋಷಕರಿಗೆ ಆಗುವಂತಹ ಮಾನಸಿಕ ಒತ್ತಡಗಳು ಮತ್ತು ಮುಂದಕ್ಕೆ ಅವರು ಅನಿವಾರ್ಯವಾದರೂ ಒಂದು ಹಂತದಲ್ಲಿ ಪರೀಕ್ಷೆ ಎದುರಿಸಲೇಬೇಕು. ಬೇಕಲ್ಲ. ಇನ್ನೊಂದು ನೋಡಿ, ನಾನು ಅವತ್ತು ಹೇಳಿದ್ದೆ, ಎಂಟೈರ್ ಎಜುಕೇಷನ್ ಸಿಸ್ಟಮ್ ಮೇಯ್ನ್ ನಮ್ಮ ಸಮಾಜದಲ್ಲಿ. ಯಾಕೆ ಅದು ಇಷ್ಟು ಮಕ್ಕಳ ಈಗ ಹೆತ್ತವರು ಕಷ್ಟಪಡೋದು ಯಾಕೆ? ಹೆತ್ತವರು ಕಷ್ಟಪಡೋದು ಯಾಕೆ? ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಬೇಕಂತಲ್ಲ. ನನ್ನ ಮಗು ಒಳ್ಳೆಯದಾಗಬೇಕು, ಒಳ್ಳೆಯ ಭವಿಷ್ಯ, ನನ್ನ ಹಾಗೆ ಇರಬಾರ್ದು, ನಾನು ಕೂಲಿ ಕೆಲಸ ಮಾಡಿದ್ರು ಕೂಡ ನನ್ನ ಮಗ ಕಲಿಬೇಕು ಅಂತ ಹೋಗಬೇಕು. ನಾನು ರಿಕ್ಷಾ ಡ್ರೈವರ್ ಆಗಿದ್ದರೂ ಕೂಡ, ನಾನು ಮನೆ ಕೆಲಸಕ್ಕೆ ಹೋಗುವಂಥ ತಾಯಿ ಆಗಿದ್ದರೂ ಕೂಡ. ಹಾಗಾದರೆ ಸರ್ಕಾರ ಈ ಒಂದು ವಿಚಾರಕ್ಕೆ ಸಹ ಮಕ್ಕಳ ಶಿಕ್ಷಣ ಮತ್ತು ಎಜುಕೇಷನ್ ಸಿಸ್ಟಮ್ಗೆ 1 ವರ್ಷದ ಆಡಳಿತ ಅಕಾಡೆಮಿಕ್ ಆ್ಯಕ್ಟ್ ಪ್ಲ್ಯಾನಿಗೆ ನಾವು ಆಲೋಚನೆ ಮಾಡಿ ಕ್ರಮ ತಗೊಳ್ಬೇಕಿತ್ತಲ್ಲ. ನಾನು ಅವತ್ತು ಹೇಳಿದೆ ನೋಡಿ, ಯಾರೆಲ್ಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳಿಗೆ ಅನುಗುಣವಾಗಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ. ಇಂಟ್ರೆಸ್ಟ್ ಫ್ರೀ ಲೋನ್ 1 ವರ್ಷಕ್ಕೆ ಅವ್ರು ಮತ್ತೆ ಕೊಡಲೇಬೇಕು, ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಅದು ಕೊಡ್ತಿದ್ರೆ ಅವರಿಗೆ ದಮ್ಮು ತಗೊಳ್ಳಿಕ್ಕೆ ಟೈಮ್. ಅವ್ರೇನು ಮಾಡ್ತಿದ್ರು, ಲೆಕ್ಚರ್ನವರಿಗೆ ಸರಿಯಾದ ಸಂಬಳ ಕೊಡೋದು. ಲೆಕ್ಚರ್ನವರು ಸಮರ್ಪಕವಾಗಿ ಪಾಠ, ಆನ್ಲೈನ್ ಪಾಠ, ಇನ್ನೊಂದು ಪಾಠ ಮಾಡ್ತಾಯಿದ್ರು. ಅದನ್ನು ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿ ಎಲ್ಲ ಸಿಸ್ಟಮ್ ಆಗಿ ಹೋಗ್ತಿದ್ದೆ. ಒಂದು 90% ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಇವರು ಏನು ಕೊಡಲೇ ಇಲ್ಲ. ಇವರಿಗೆ ಸ್ವಲ್ಪ ಶಕ್ತಿಯುತವಾದ ಶಾಲೆ ಕಾಲೇಜುಗಳಿಗೆ ಅಲ್ಲಿ ಫೀಸ್ ಕಟ್ತಾರೆ, ಬದುಕಿದ್ರು. ಕೆಲವರು ಅರ್ಧಂಬರ್ಧ ಸಾಲ ತೆಕ್ಕೊಂಡು ಅರ್ಧಂಬರ್ಧ ಸ್ಯಾಲರಿ ಕೊಟ್ಟರು. ಕೆಲವರು ಅರ್ಧ ಮುಚ್ಚಿ ಆ ಟೀಚರ್ಗೆ ಸ್ಯಾಲರಿ ಇಲ್ಲ, ಅವರಿಗೆ ನಿನ್ನೆ ತನಕ ಪರಿಹಾರ ಇಲ್ಲ. ಶಿಕ್ಷಕರನ್ನು ಭಿಕ್ಷಕರ ಪರಿಸ್ಥಿತಿಗೆ ತಂದು ನಿಲ್ಲಿಸಿದರೆ ಅದು ಈ BJP ಸರ್ಕಾರ ತಂದು ನಿಲ್ಲಿಸಿದೆ. ಯಾರು ಶಿಕ್ಷಕರಿದ್ದರ ಪಾಪ ಅವರು ಶಿಕ್ಷೆ ಹೊರತು ಬಿಟ್ಟು ಯಾವ ಕೆಲಸಕ್ಕೆ ಮಾಸ್ಟರ್ಗಳು ಹೋಗಲಿಕ್ಕೆ ಪ್ರಾರಂಭ ಆಯಿತು. ಕೆಲವರು ತರಕಾರಿ ಅಂಗಡಿ ಓಪನ್ ಮಾಡಿದರು, ಕೆಲವರು ಇನ್ನೊಂದು ಅಂಗಡಿ ಓಪನ್ ಮಾಡಿದರು. ಯಾಕೆ ಕಾರಣ? ಇದಕ್ಕೆ ಜವಾಬ್ದಾರಿ ಯಾರು? ಈ 1 ವರ್ಷ ಸರ್ಕಾರ ಈ ಕಷ್ಟನ ಅರ್ಥ ಮಾಡಿಕೊಂಡು ಅವರಿಗೆ ಸಮರ್ಪಕವಾದ ನಾವು ವ್ಯವಸ್ಥೆ ಮಾಡಿದ್ದಲ್ಲಿ ಈ ಶಿಕ್ಷಕರು ಅವರ ಶಿಕ್ಷಾವೃತ್ತಿ ಬಿಟ್ಟು ಬೇರೆ ಕೆಲಸವನ್ನು ಪರಿಸ್ಥಿತಿ ನಾವು ನಿರ್ಮಾಣ ಮಾಡಲಿಕ್ಕಿತ್ತ. ನಿನ್ನೆ ತನಕ ನ್ಯಾಯ ಪೈಸೆ ಕೊಡಲಿಲ್ಲ 2 ವರ್ಷದಲ್ಲಿ. ಅವರು ಅನುದಾನಿತ ರೈತ ಶಾಲೆಯವರು ಮೊನ್ನೆ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆ ನಂತರ ಅವರಿಗೆ ಹೇಳಿದೆ ನೋಡಿ, ಎಲ್ಲ ಅನುದಾನಿತ ರೈತ ಶಾಲೆಯಲ್ಲಿ ಕೂಡ ಪ್ರತಿಯೊಂದು ಮಕ್ಕಳ ಮೇಲೆ 15 ರೂಪೀಸ್ ಅದು ಸ್ಟೂಡೆಂಟ್ ವೆಲ್ಫೇರ್ ಫಂಡ್.
7.5 rupees ಅವತ್ತು ಟೀಚರ್ ವೆಲ್ಫೇರ್ ಫಂಡ್ ಅನುದಾನ ರೈತವು ಕೂಡ. ನಮ್ಮಲ್ಲಿ 24 ಲಕ್ಷ ಮಕ್ಕಳು ಒಟ್ಟಿಗೆ ಇದ್ದಾರೆ, ಡಿಗ್ರಿ PUC ಮತ್ತು ಇದರಲ್ಲಿ. 24 ಇಂಟು 10 ವರ್ಷ ಅಂದರೆ 150 ಎಷ್ಟಾಯಿತು? ಈ ದುಡ್ಡೆಲ್ಲ ಇವತ್ತು ಬೋರ್ಡಲ್ಲಿ ಇವರು ಇಟ್ಟುಕೊಂಡು ಈ ಪ್ಯಾಂಡಮಿಕ್ ಮತ್ತು ಕಷ್ಟ ಕಾಲದಲ್ಲಿ ಈ ಶಿಕ್ಷಕರಿಗೆ ಇವರು ಅದ್ರ ಪರಿಹಾರ ಕೊಡದಿದ್ದರೆ ಮತ್ತೆ ಈ ವೆಲ್ಫೇರ್ ಫಂಡ್ ಯಾಕೆ? ಯಾವಾಗ ಅದಕ್ಕೆ ನಮ್ಮವರು ಯಾವ ಅಭಿವೃದ್ಧಿಗೆ? ಯಾರ ಅಭಿವೃದ್ಧಿಗೆ? ಇನ್ನು ಇಂಥ ಪ್ಯಾಂಡಮಿಕಲ್ಲಿ ಅದು ಬರಲಿಕ್ಕೆ ಉಂಟಾ? ಇದು ಕೊಡಲಿಕ್ಕೆ ಇವರು ಮನವಿ ಕೊಡಬೇಕು, MLAಗಳ ಮನೆ ಸುತ್ತಬೇಕು, ಮಂತ್ರಿಗಳ ಮನೆ ಕಾಯಬೇಕು, ಮುಖ್ಯಮಂತ್ರಿ ಮನವಿ ಕೊಡಬೇಕು, ಅದು ಕಿವಿಗೆ ಬೇಲಿಲ್ಲ, ರಸ್ತೆಯಲ್ಲಿ ಬಿದ್ದು ಪ್ರತಿಭಟನೆ ಮಾಡಬೇಕು, ಮತ್ತೆ ಹೆಚ್ಚು ಕೂತುವ ಪರಿಸ್ಥಿತಿ ಬರ್ತದೆ. ಅವರಿಗೆ ಹಕ್ಕನ್ನು, ಅವರ ವೆಲ್ಫೇರ್ ಫಂಡ್ ದುಡ್ಡನ್ನು ಕೊಡುವಾಗ ಈ ಗೌರವಿತ ಮತ್ತು ಸ್ವಾಭಿಮಾನದ ಕೆಲಸ ಮಾಡಿದಂಥ ಶಿಕ್ಷಕ ವರ್ಗವನ್ನು ನೀವು ಬೀದಿಗೆ ತಂದು ನಿಲ್ಲಿಸ್ತೀರ ಬೇಡಲಿಕ್ಕೆ? ಇದು ಆಡಳಿತ ಇದನ್ನು ನಾವು ಮೆಚ್ಚಬೇಕಾ? ಮತ್ತು ಇದಕ್ಕೆ ನಾವು ಹೇಳಬೇಕಾ ಚೆನ್ನಾಗಿ ಸಹಕಾರ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಎರಡು ಕ್ಲಾಪ್ ಹೊಡಿಬೇಕಾ? ಅಥವಾ ಅವ್ರ ತಪ್ಪನ್ನು ನಾವು ಹೇಳಬೇಕಾ? ಇದು ಇರುವಂಥ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ. ಸೊ ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೇ ಪರಿಸ್ಥಿತಿ ಇದೆ. ನಾವು ಹೇಳಲಿಕ್ಕೆ ಹೋದರೆ ವಿಷಯ ಮಾತಾಡೋದಿದ್ರೆ ಎಷ್ಟು ಇದೆ. ಇದೀಗ ಈ ಮಾತುಕತೆ ಮತ್ತಷ್ಟು ಮುಂದುವರಿತದೆ. ಇನ್ನೂ ಕೂಡ ಒಂದು ಹಂತದ ಮಾತುಕತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ನೂ ಬಾಕಿ ಇದೆ. ಮತ್ತಷ್ಟು ಮಾತನಾಡುವ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಭೇಟಿಯಾಗುವ.
ಅವರೇ, ಹೊಸಕುರಲ್ನ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜನರ ಪ್ರಶ್ನೆಗಳಿಗೆ, ಅಭಿಪ್ರಾಯಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಅವರು. ನಾವು ಕೊರೋನಾ ಲಸಿಕೆ, ಕೊರೋನಾ ಲಾಕ್ಡೌನ್ ಇದರ ವಿಷಯದಿಂದ ಆರಂಭಿಸಿ ಶಿಕ್ಷಣದ ಗೊಂದಲಗಳು ಮತ್ತು ಅದರ ಇರುವಂತಹ ಪರಿಣಾಮಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದೇವೆ. ನಿಮ್ಮ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 0824298765 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳ ಮೂಲಕವಾಗಿ ನಮ್ಮ ಶಾಸಕರನ್ನು ನೀವು ಮಾತನಾಡಬಹುದು, ಅವರಿಂದ ಉತ್ತರವನ್ನು ಪಡೆದುಕೊಳ್ಬಹುದು ಅಂತ ಹೇಳಿಕೊಳ್ತಾ, ಇದೀಗ ನಾವು 2 ವಿಷಯಗಳನ್ನು, ಅದು ಪೂರ್ಣ ಅಂತ ಅಲ್ಲದಿದ್ದರೂ ಒಂದು ಹಂತದವರೆಗೆ ನಾವು ಮಾತನಾಡಿದ್ದೇವೆ. ಇದೀಗ ಪ್ಯಾಕೇಜ್ ಘೋಷಣೆ, ಸರ್ಕಾರ ಮೊನ್ನೆಯಿಂದ 2-3 ಹಂತದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿತು. ಆದರೂ ಈ ಪ್ಯಾಕೇಜ್ ಘೋಷಣೆಯಲ್ಲಿ ಎಲ್ಲರಿಗೂ ಸಮಾಧಾನ ಇಲ್ಲ. ತಾರತಮ್ಯ ಆಗಿದೆ, ಅನ್ಯಾಯ ಆಗಿದೆ, ಇದನ್ನು ಪಡೆಯಬೇಕಿದ್ರೆ ಸಿಕ್ಕುವ ಹಣಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾಗಿದೆ, ಇದೆಲ್ಲ ಗೊಂದಲಗಳಿವೆ. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಈ ಲಾಕ್ಡೌನ್ನೇ ಅನ್ಪ್ಲ್ಯಾನ್ ಲಾಕ್ಡೌನ್, ಅಂದರೆ ಸಡನ್ನಾಗಿ ತರುವಂಥ ಪ್ಲ್ಯಾನ್ ಲಾಕ್ಡೌನ್ ಅಂತ ಹೇಳಿದರೆ ಇಷ್ಟು ತಾರೀಕಿನ ಇಷ್ಟು ಫಸ್ಟಿಗೆ ಹೇಳ್ತಾರೆ, ಅವ್ರಿಗೆ ಮನೇಲಿ ಬೇಕಾದ ವಸ್ತು. ಈಗ ಕೇರಳದ ಎಂಟೈರ್ ಒಂದು ದೊಡ್ಡ ಕಿಟ್ಟೆ ಕೊಡ್ತಾರೆ, ತಿಂಗಳು ಈ ಟೈಮ್ ಬಂದು ಮುಟ್ತದೆ. ಅವರ ಅಂಗವಿಕಲರ ಮತ್ತು ವಯಸ್ಸಾದ ಒಂದು 2,000-4,000 ಮಾಡಿದ್ದಾರೆ. ಈ ರೀತಿ ಪ್ಲ್ಯಾನ್ ಮಾಡಿ ಇಟ್ಸ್ ಅ ಪ್ಲ್ಯಾನ್ ಲಾಕ್ಡೌನ್, ಅಂದರೆ ಒಂದು ಯೋಜಿತವಾದಂತಹ ಒಂದು ಲಾಕ್ಡೌನ್. ನಮ್ಮದು ನಿನ್ನೆ ತನಕ ಮುಖ್ಯಮಂತ್ರಿ ಇರುವಾಗ ನಮ್ಮನೆ ಲಾಕ್ಡೌನ್ ಇಲ್ಲ, ಜನ ಎಲ್ಲ ಲಾಕ್ಡೌನ್ ಇಲ್ಲ ಅಂತಿದ್ರು. ಮಾರು ದಿವಸ 7 ಗಂಟೆಗೆ ಬಂದು ನಾಳೆದಿಂದ ಲಾಕ್ಡೌನ್ ಅಂತ ಹೇಳಿದರೆ ಜನ ಏನನ್ನು ಮಾಡೋದು? ಹಾಗೆ ಲಾಕ್ಡೌನ್ ಮಾಡೋದು ನೀವು ನೋಡಿ, ಇವರು ಬಟ್ಟೆ ಅಂಗಡಿ, ಶೂ ಅಂಗಡಿ, ಮೊಬೈಲ್ ಅಂಗಡಿ, ಅದು ಬೇರೆ ಯಾವುದನ್ನು, ಅದು ಎಸೆನ್ಷಿಯಲ್ ಕಮಾಡಿಟಿ ಅಲ್ಲ, ಅಗತ್ಯ ವಸ್ತು ಅಲ್ಲ ಅಂತೇಳಿ ಅದನ್ನು ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ. ನಾನು ಹೇಳಿದೆ ಕನಿಷ್ಠ 2 ದಿವಸಕ್ಕೆ ಒಮ್ಮೆ ಅದು ಓಪನ್, ಅದೇ ಬೆಳಿಗ್ಗೆ 6ರಿಂದ 10 ಗಂಟೆ ತನಕ ಅಲ್ವಾ. ಮಾರ್ಕೆಟ್ ಹೋದವನೇ ಅಲ್ಲ ಅಲ್ಲಿಗೆ ಹೋಗೋದು, ಮಾರ್ಕೆಟ್ ಹೋದವನೇ ಚಪ್ಪಲಿ ಅಂಗಡಿಗೆ ಹೋಗೋದು, ಮಾರ್ಕೆಟ್ ಹೋದವನೇ ಬಟ್ಟೆ ಅಂಗಡಿಗೆ ಹೋಗೋದು, ಮಾರ್ಕೆಟ್ ಹೋದವನೇ ಟೈಲರ್ ಅಂಗಡಿಗೆ ಹೋಗುವಂಥದ್ದು. ಅದೇ ಅವರಿಗೆ ಅದೊಂದು ಅವಕಾಶ ಮಾಡಿಕೊಡಿ 2 ದಿವಸಕ್ಕೆ ಒಮ್ಮೆ ಆದರೂ ಕೂಡ. ಅದರ ಬಗ್ಗೆ ಇಲ್ಲಿ ಅಗತ್ಯದ ವಸ್ತು ಇಲ್ಲ, ಅದು ಅಗತ್ಯ ವಸ್ತು ಅಲ್ಲ ಮೊಬೈಲ್ ಶಾಪ್ ಇದೆಲ್ಲ. ಮತ್ತು ಇವರು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಿಗೆ ಯಾಕೆ ಪರ್ಮಿಷನ್ ಕೊಟ್ಟದ್ದು? ಆನ್ಲೈನ್ನ ಮೂಲಕ ಅವರು ಎಲ್ಲಿಂದ ಏನು ಬೇಕಿದ್ರು ನಂದೊಂದು ಶೂ ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ ನಂದು. ನೀವು ನನ್ನ ಕಸ್ಟಮರ್, ಲಾಕ್ಡೌನ್ ನಿಮಗೆ ಬರಲಿಕ್ಕೆ ಆಗೋದಿಲ್ಲ, ನನಗೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಒಂದು ಸಮಾಧಾನ, ಇವತ್ತಲ್ಲ ನಾಳೆ ವಿದ್ಯಾರ್ಥಿಗಳು ನಮ್ಮಿಂದ ನಾನು ಓಪನ್ ಮಾಡಿದಾಗ, ಲಾಕ್ ಓಪನ್ ಮಾಡಿದಾಗ ಬಂದು ಪರ್ಚೇಸ್ ಮಾಡಿ ಹೋಗ್ತಾರೆ ನನ್ನ ಗ್ರಾಹಕರು, ನಾಲ್ದು ಬರ್ತಾರೆ ಅಂತೇಳಿ. ನನ್ನನ್ನು ನೀವು ಬಂದ್ ಮಾಡಿಟ್ಟು ನೀವು ಅಲ್ಲಿಂದ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮೇಲೆ ಅಮೆರಿಕ ಕಂಪನಿಯವ್ರಿಗೆ ನೀವು ಆನ್ಲೈನಲ್ಲಿ ನೀವು ಪರ್ಮಿಷನ್ ಕೊಟ್ಟರೆ, ನೀವು ಅಲ್ಲಿಂದ ನಿಮಗೆ ಬೇಕು ನೀವು ಆರ್ಡ್ರ್ ಮಾಡಿ ತಗೊಂಡ್ರೆ ನೀವು ನನ್ನ ಹತ್ರ ಬರ್ತೀರ ನಾಳೆ? ಅರೆ ಅಭ್ಯಾಸ ಆಗ್ತದೆ. ನನಗೆ ಇಲ್ಲಿ ಅಂಗಡಿ ಓಪನ್ ಮಾಡಲಿಕ್ಕೂ ಇಲ್ಲ, ನನ್ನ ಗ್ರಾಹಕರು ಇಲ್ಲ, ನಾನು ಅಂಗಡಿ ಮಾಡಿದ ಓಪನ್ ಮಾಡೋ ಯಾರು ಬರ್ತಾರೆ? ಈ ಸಂಕಷ್ಟ ಯಾಕೆ ಆಗಬೇಕು? ಲೋನ್ ಮಾಡಿಕೊಂಡು ಬಟ್ಟೆ ಅಂಗಡಿ ಪ್ರಾರಂಭ ಮಾಡ್ತಾರೆ, ಲೋನ್ ಮಾಡಿಕೊಂಡು ಮಹಿಳೆಯರು, ಶ್ರಮಜೀವಿಗಳು ಸಣ್ಣ ವ್ಯಾಪಾರ ಮಾಡ್ತಾರೆ. ಇದನ್ನು ಪ್ಲ್ಯಾನ್ ಮಾಡಿ ಬಂದ್ ಮಾಡಿದಾಗ ಸಮಗ್ರದ ಪರಿಹಾರನ ಕೊಡಬೇಕಲ್ಲ. ಒಂದು ಪೂರ್ವ ಪ್ಲ್ಯಾನ್ ಇಲ್ಲದಂಥ ಮತ್ತು ನಿಷ್ಪ್ರಯೋಜನವಾದ ಪ್ಯಾಕೇಜನ್ನು ಮಾಡಿದರು. ಉದಾಹರಣೆಗೆ ನೀವು ರಿಕ್ಷಾ ಚಾಲಕರಿಗೆ 3,000 ರೂಪಾಯಿ ಅಂತ ಹೇಳಿದರು. ಪಾಪ ಅವರು ಹೇಳ್ತಾರೆ ನಮಗೆ 3,000 ಇರಬೇಕಾದ್ರೆ ನಾವೇ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಕಟ್ತೇವೆ, ನಮಗೆ ದುಡಿಲಿಕ್ಕೆ ಒಂದು ಬಿಡಿ ಅಂತೇವೆ. ದುಡಿಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ. ಒಂದು ಕರೆ ಇದೆ ನೋಡುವ. ಹಲೋ 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 ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೆಸರು ಹೇಳಿ. ಬಸವನ ಅರೇಕಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಹೇಳಿ, ಹೇಗಿದ್ದೀರಿ? ಸರ್ ಹೇಳಿ. ಏನಿಲ್ಲ ಸರ್, ನಾನು ತಮ್ಮ ಹತ್ರ ಅಲ್ಲ ಸರ್, ಏನ್ ಗೊತ್ತಂತ, ಒಂದು ಅವರಿದ್ದಾರ ವಿದ್ಯಾಧರ್ ಶೆಟ್ಟಿ ಅವರಿದ್ದಾರಾ? ಇದ್ದೇನೆ, ನಾನು ಇದ್ದೇನೆ ಒಟ್ಟಿಗೆ. ಸರ್ ನಾನು ಏನ್ ಹೇಳ್ಬೇಕಂತ ಇದ್ದೇನೆ ಅಂದ್ರೆ, ಸರ್ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ UT ಖಾದರ್ ಶಾಸಕರಾದಂತ UT ಖಾದರ್ ಸಾಹೇಬ್ರು ಅವರ ಕಾಲು ನೋವು ಇದ್ರು ಸಹ ಕ್ಷೇತ್ರದ ಜನರ ಒಂದು ಹಿತದೃಷ್ಟಿಯಿಂದ ನಾನಾ ಕಡೆ ಓಡಾಡಿಕೊಂಡು ಅದನ್ನು ನಾವು ಮೆಚ್ಚಲೇಬೇಕು ಸರ್. ಮತ್ತೊಂದು ಹೇಳುದು, ಇಂಥ ಶಾಸಕರನ್ನು ಪಡೆದ ನಾವು ಪುಣ್ಯವಂತರಂತ ನಾನು ಹೇಳ್ತೇನೆ ಸರ್ ಈ ಮಾಧ್ಯಮದ ಮುಖಾಂತರ. ಇದನ್ನು ನಾವು ಆರಂಭದಲ್ಲೇ ಹೇಳಿದ್ದೇವೆ. 1-2 ಮಂದಿ ಇದಕ್ಕೆ ಬಗ್ಗೆ ಅಭಿನಂದನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮಾತುಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಮತ್ತೊಂದು ವಿಷಯ ನಾವೇನಂತ ಹೇಳಿದರೆ, ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಆರೋಗ್ಯ ಸಚಿವರಾಗಿದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಿರ್ಲಿಲ್ಲ ಅಂತ ನಾನು ಒಂದು ಹೇಳ್ತೇನೆ ಸರ್. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ವಂದನೆಗಳು. ಇದರ ಬಗ್ಗೆ ಅವರ ಹತ್ರವೇ ಕೇಳಿಕೊಳ್ಳುವ. ವಂದನೆಗಳು ಬದ್ರುದ್ದೀನ್ ರವರೇ.
ಈ ಪ್ರಶ್ನೆಯನ್ನು ಮೊನ್ನೆ ಮಾಧ್ಯಮದವರು ನಿಮ್ಮ ಹತ್ರ ಕೇಳಿದರು. ಹೌದು. ನೀವೇ ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದರೆ ಏನು ಮಾಡ್ತಾ ಇದ್ರಿ? ಇಲ್ಲ, ಭಾಳಷ್ಟು ಸದಾವಕಾಶಗಳಿತ್ತು. ಮತ್ತು ನಾನೊಬ್ಬ ಆರೋಗ್ಯ ಮಂತ್ರಿಯಾಗಿ ಅದಕ್ಕೆ ಸೂಕ್ತವಾಗಿ ಬೆಂಬಲ ಕೊಡುವಂಥ ಮುಖ್ಯಮಂತ್ರಿ ಕೂಡ ಬೇಕಾಗ್ತದೆ. ನಾನು ಅವತ್ತು ಆರೋಗ್ಯ ಮಂತ್ರಿಯಾಗಿ ಹಲವಾರು ಯೋಜನೆ ಪ್ರಾರಂಭ ಮಾಡಿದೆ ನೋಡಿ. ಅವತ್ತು ಡಯಾಲಿಸಿಸ್ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ, ಅದನ್ನು ನಾವು ಪ್ರಾರಂಭ ಮಾಡಿದೆವು. ಹಿಮೋಫೀಲಿಯಾಗೆ ಔಷಧ ಇರಲಿಲ್ಲ, ಫ್ರೀಯಾಗಿ ಹಿಮೋಫೀಲಿಯಾಗೆ ಔಷಧ ಕೊಟ್ಟೆವು. ಪೆರಿಟೋನಿಯಲ್ ಡಯಾಲಿಸಿಸ್ ತೀರಿ ಹೋದರೆ 20 ಆಕ್ಸಿಡೆಂಟ್ ಆದರೆ ತಕ್ಷಣ 20,000 ಆಯುಷ್ಮಾನ್ ಯೋಜನೆ, ಅಲ್ಲೂ ಫ್ರೀ ದಂತ ಯೋಜನೆ, ಹಲವಾರು ಯೋಜನೆ. ಯಾಕೆ ನಾವು ನಮ್ಮ ಸರ್ಕಾರಕ್ಕೆ ನಾವು ಜನರಿಗೆ ಏನು ಬೇಕು ನನ್ನ ಇಲಾಖೆಯಿಂದ ಪ್ಲ್ಯಾನ್ ಮಾಡಿ ಅದಕ್ಕೆ ಎಷ್ಟು ಫೈನಾನ್ಸ್ ಖರ್ಚಾಗ್ತದೆ ಇಲ್ಲಿ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಅದಕ್ಕೆ ಚರ್ಚೆ ಮಾಡಿಕೊಂಡು ಒಪ್ಪಿಗೆ ತಗೊಳ್ಳೋದು ಜವಾಬ್ದಾರಿ. ನೀವು ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಈಗಲೂ ಜನ ಹೇಳ್ತಾರೆ, ಅಪಘಾತ ಆದ ಸಂದರ್ಭದಲ್ಲಿ ಯಾವುದೇ ಹಿಂದೆ ಮುಂದೆ ನೋಡದೆ ಆಸ್ಪತ್ರೆಯವರು ದಾಖಲಿಸಿಕೊಳ್ಳುವ 20,000 ಕೊಡ್ತೇವೆ. ಇಲ್ಲದಿದ್ದರೆ ಅವರು ದಾಖಲಿಸಿಕೊಳ್ಳಲಿಕ್ಕೆ ಹಿಂದೆ ಆಗ್ತಾ ಇದ್ರು. ಈಗ ಆ ಯೋಜನೆ ಕೂಡ ಇವತ್ತು ಸ್ಟಾಪ್ ಆಗಿದೆ. ನಾನು ರೇಷನ್ ಮಂತ್ರಿ ಆದಾಗ ಮುಂಚೆ 15 ರೇಷನ್ ಕಾರ್ಡ್ ತೆಗೊಳ್ಳಿಕ್ಕೆ ಭಾಳ ಕಷ್ಟ ಇತ್ತು. ನಿಮಗೆ ಕೂಡ ಕಷ್ಟ ಇತ್ತು ನಮ್ಮ ಮನೆಗೆ ಬಂದ. ಯಾಕೆ ನಮಗೆ ಕರೆಂಟ್, ನಾವು ದನಿಯವರು ಕರೆಂಟ್ ಕೊಡೋದಿಲ್ಲ ಮತ್ತು ನಿಮ್ಮ ಹತ್ರ ಇದ್ದಿಲ್ಲ, ಸರಿಯಾದ ದಾಖಲೆಗಳಿಲ್ಲ ಅಂತೇಳಿ ನಾನು ಬಂದು ಎಲ್ಲ ರದ್ದುಪಡಿಸಿ ಆಧಾರ್ ಕಾರ್ಡ್ ಯಾರಿದೆ ಅವ್ರಿಗೆಲ್ಲರೂ ಕೂಡ ರೇಷನ್ ಕಾರ್ಡ್ ಕೊಡಬೇಕು. ಮತ್ತು 35,000 ಇದ್ರೂ ಎ ಪಿ ಎಲ್ ಆಗ್ತಿತ್ತು. 500 ರೂಪಾಯಿ ಕರೆಂಟ್ ಬಂದು ಎ ಪಿ ಎಲ್, ಅದೆಲ್ಲ ರದ್ದುಪಡಿಸಿ 1,50,000 20,000 ತನಕ ಯಾರು ದುಡಿತಾರ ಅವರೆಲ್ಲರೂ ಕೂಡ ಫ್ರೀ ಅಂತ ಮಾಡಿದೆ ಬಿ ಪಿ ಎಲ್. ಸೊ ಸರ್ಕಾರ ಕೊಡ್ಬೋದು, ಸಹಕಾರ ಕೊಟ್ಟಿದೆ. ಅದೇ ರೀತಿ ಆರೋಗ್ಯ ಸಚಿವರಾಗಿ ಈ ಒಂದು ಕಾಲಘಟ್ಟದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಬೋದಿತ್ತು. ಇದರಲ್ಲಿ ಒಂದು ಸಿಸ್ಟಮ್ ತರ್ಬೋದಿತ್ತು. ನಮಗೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ರು. ಅದು ಚಿಂತೆ ಇಲ್ಲ, ಈಗ ನಡೀತದಕ್ಕೆ ಆಮೇಲೆ ಸಹಕಾರ ಸಲಹೆ ಕೊಡುವ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಕೇಳಿದರೆ ನೀವು ಹೇಳ್ತೀರಿ ಈಗಲೂ? ಖಂಡಿತ ನಾನು ಹೇಳಿದ್ದೇನೆ, ಆಲ್ರೆಡಿ ಮಂತ್ರಿನ ಭೇಟಿಯಾಗಿ ಹಲವಾರು ವಿಚಾರ ಹೇಳಿದ್ದೇನೆ. ಅಲ್ಲಿ ನೋಡಿ ನೋಡಿ ನಾವು ಹೇಳಿದೆ ಸುಮಾರು ರಾಜ್ಯಕ್ಕೆ ಅಂತ ಹೇಳ್ತಾರೆ, ಅದು ಜನರಿಗೆ ಹೇಳೋದು ಗೊತ್ತುಂಟ. ಅಲ್ಲೊಂದು ಕೋಆರ್ಡಿನೇಷನ್ ಅಂತ ಇಲ್ಲ. ಈ ಒಂದು ಕೊರೋನಾ ವೈರಸ್ ಈ ರೀತಿ ಬರುವಾಗ ಇವರು ಕೊರೋನಾಕ್ಕೆ ಒಂದು ಸಪ್ರೇಟ್ ಮಂತ್ರಿ ಮಾಡಬೇಕಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೇಳಿ. ಇದಕ್ಕೆ ಆವತ್ತು 1 ವರ್ಷ ಬಂದಾಗ ಒಂದು ಕಡೆಯಿಂದ ಆರೋಗ್ಯ ಸಚಿವರ ಸ್ಟೇಟ್ಮೆಂಟ್, ಇನ್ನೊಂದು ಕಡೆ ಮೆಡಿಕಲ್ ಎಜುಕೇಷನ್ ಸ್ಟೇಟ್ಮೆಂಟ್, ಸಂಜೆ ಬಂದು ಉತ್ತರ ಕೊಡೋದು ಎಜುಕೇಷನ್ ಮಿನಿಸ್ಟರ್, ಸಂಬಂಧವಿಲ್ಲ 3ಕ್ಕೆ. ಅದಾದ ನಂತರ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿದಾಗ ಈ ಎರಡನ್ನು ತೆಗೆದು ಒಬ್ಬರಿಗೆ ಕೊಟ್ಟರು. ಹೆಲ್ತ್ ಮಿನಿಸ್ಟರ್ನೇ ನಿಭಾಯಿಸೋದು ಕಷ್ಟ, ಅಷ್ಟು ದೊಡ್ಡದಿದೆ ನಾನಾಗಿದ್ದೇನೆ. ಅದರ ಜೊತೆಯಲ್ಲಿ ಮೆಡಿಕಲ್ ಎಜುಕೇಷನ್ನು ಕೊಟ್ಟರು, ಕೊರೋನಾ ನೋಡ್ಲಿಕ್ಕೆ ಕೂಡ ಕೊಟ್ಟರು. ಆಯಿತು, ಕೊಟ್ಟ ನಂತರ ಅವರು ಹೇಳಿದಾಗೆ ಫುಲ್ಲು ಸಪೋರ್ಟ್ ಕೊಡೋ ಬದಲು ಎಲ್ಲದಕ್ಕೂ ಕೂಡ ಸಹಕಾರ ಕೊಡದೆ ಅರ್ಧಂಬರ್ಧ ಮಾಡಿ ಸಡನ್ ಆಗಿ 5 ಜನ ಕೊಟ್ಟರು ಜವಾಬ್ದಾರಿ. ಆಕ್ಸಿಜನ್ಗೆ ಒಬ್ಬರು ಮಂತ್ರಿ, ವೆಂಟಿಲೇಟರ್ಗೆ ಇನ್ನೊಬ್ಬರು ಮಂತ್ರಿ, ರೆಮಿಡಿಯಸ್ ಇಂಜೆಕ್ಷನ್ ತಗೊಳ್ಳಿಗೆ ಇನ್ನೊಂದು ಮಂತ್ರಿ. కానీ ಯಾರ್ಯಾರು ಮಂತ್ರಿ ಬ್ಲಡ್ ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಲಿಕ್ಕೆ ಬೇಕಾದ್ರೆ ಒಂದು ಮಂತ್ರಿ ಜವಾಬ್ದಾರಿ. ಅರೆ ಜನರು ಯಾರ ಮಾತನ್ನು ಕೇಳಬೇಕು, ಯಾರು ತೀರ್ಮಾನ ಅಧಿಕಾರಿಗಳು ಯಾರ ಮಾತನ್ನು ಕೇಳಬೇಕು? ನೀವು 5 ಜನ ಮಂತ್ರಿನ ಮಾಡಿದ್ರು, ಅದುವೇ ಗೊಂದಲಕ್ಕಾಗಿದೆ. ಇವರ ಮಧ್ಯೆ ಗೊಂದಲ ಇದ್ದುಕೊಂಡು ಇವರು ಕೊರೋನಾ ಮುಗಿಸ್ತೇವೆ ಅಂತ ಹೇಳಿದ್ರೆ ಅದು ಆಗ್ತದ? ಒಂದು ಕ್ಲಾರಿಟಿ ಮತ್ತೊಂದು ಕಮಿಟ್ಮೆಂಟ್ ಮತ್ತೊಂದು ಧೈರ್ಯ, ಈ 3 ತೆಕ್ಕೊಂಡು ಇವತ್ತು ಅನುಷ್ಠಾನ ಆಗಬೇಕು. 3 ತೆಕ್ಕೊಳ್ಬೇಕು. ಧೈರ್ಯ ಬರಬೇಕಾದ್ರೆ ಜನರ ಮಧ್ಯೆ ಇರಬೇಕು. ನಾನು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ದ ನಿಭಾಯಿಸ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆ? ತಳಮಟ್ಟದಲ್ಲಿ ಆಗೋ ಪರಿಸ್ಥಿತಿಯೇ ಬೇರೆ. ತಳಮಟ್ಟದ ಪರಿಸ್ಥಿತಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾನು ರೂಮಲ್ಲಿ ಕೂತ್ಕೊಂಡು ಮಿನಿಸ್ಟರ್ ಆಗಿ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತದೆ. ವಿದ್ಯಾರ್ಥಿಗಳ ಮತ್ತು ಹೆತ್ತವರ ಸಮಸ್ಯೆ ಅರ್ಥ ಮಾಡಿಕೊಂಡಿದ್ರೆ ಸರ್ಕಾರ ಧೈರ್ಯವಾದ ತೀರ್ಮಾನ ತಗೊಳ್ದಿತ್ತು. ಈಗ ನಾವು ಪ್ಯಾಕೇಜಿನ ಗೊಂದಲಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಪ್ಯಾಕೇಜಿಗೆ ಬಂದಿದ್ದೇವೆ, ಆಯಿತು. ರಿಕ್ಷಾ ಚಾಲಕರಿಗೆ ಇವತ್ತು 3,000 ನಾವೇ ಕಟ್ತೇವೆ ಅಂತ ಹೇಳ್ತಾರೆ. ನಮಗೆ ದುಡಿಲಿಕ್ಕೆ ಬಿಡಿ ಅಂತೇಳಿ ಅದಕ್ಕೂ ತಗೊಳ್ಳಿ ಭಾಳ ಕಷ್ಟ ಉಂಟು. ಬ್ಯಾಜ್ ಇದ್ದವ್ರು ಆಗ್ಬೇಕು, ಇನ್ನೊಂದಾಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ, ನೀವು ಬ್ಯಾಜ್ ಅಗತ್ಯ ಇಲ್ಲ ರಿಕ್ಷಾದಲ್ಲಿ ದುಡಿಲಿಕ್ಕೆ ಅಂತೇಳಿ. ಟ್ಯಾಕ್ಸಿಯಲ್ಲಿ ಇವರು ಹೇಳ್ತಾರೆ ಬ್ಯಾಜ್ ಇದ್ದವರಿಗೆ ಮಾತ್ರ ಕೊಡ್ತೇವೆ ಅಂತೇಳಿ. ಮತ್ತು ಬೇರೆ ದುಡ್ಡು ಇವರು ಏನು ಮಾಡಬೇಕು? ಬಸ್ ಕಂಡಕ್ಟರ್, ಡ್ರೈವರ್ ಅವರ ಪರಿಸ್ಥಿತಿ ಏನು? ಅಂಗನವಾಡಿ ಕಾರ್ಯಕರ್ತರು ಇವರ ಪರಿಸ್ಥಿತಿ ಏನು? ಅದರ ಜೊತೆಯಲ್ಲಿ ಶಿಕ್ಷಕರಿಗೆ ನಿನ್ನೆ ಕೊಟ್ಟಿದ್ದಾರೆ, ಪಾಪ ಟೈಲರ್ನವರಿಗೆ ಕೊಟ್ಟಿದ್ದಾರೆ. ಅದು ಎಷ್ಟು ಕೊಡೋದು? 2,000. ಅದು 2,000. ಅದು BPL ಅವರಿಗೆ ಮಾತ್ರ, ಒಂದು ಕುಟುಂಬದಲ್ಲಿ ಒಬ್ಬರಿಗೆ. ಅದರ ಜೊತೆಯಲ್ಲಿ ಒಂದು ಕಡೆಯಿಂದ ನಿಮಗೆ ಪ್ಯಾಕೇಜ್ ಅಂತ ಘೋಷಣೆ, ಇನ್ನೊಂದು ಕಡೆಯಿಂದ ಇವರ ನಿಯಮ. ಇವನು ನಿಯಮ ತಗೊಂಡು ಹೋಗ್ಲಿಕ್ಕೆ ಇದು ತಗೊಳ್ಳಿಕ್ಕೆ ಆಗೋದಿಲ್ಲ, ಇದು ತಗೊಂಡು ಹೋದ್ರೆ ನಿಯಮ ಕೊಡಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಬ್ಲಾಕ್ ಆಗೋದು. ನೀವು ಪಾಪ ಟೇಲರ್ನವ್ರಿಗೆ 2,000 ಕೊಟ್ಟು ಅದು BPLನವ್ರಿಗೆ ಮಾತ್ರ ಕೊಡೋದು ಅಂತೇಳಿ.
ಇನ್ನು ನನ್ನ ಕುಟುಂಬದಲ್ಲಿ 3 ಜನ ಟೈಲರ್ ಇದ್ದರೆ ನಿಮ್ಮ ಕುಟುಂಬದ ಒಬ್ಬನಿಗೆ ಮಾತ್ರ ಕೊಡೋದು ಮತ್ತು ಸ್ಮಾರ್ಟ್ ಕಾರ್ಡ್ ಇದ್ದವನಿಗೆ ಮಾತ್ರ ಕೊಡೋದು, ಈ 4 ನೀವು ಹಾಕಿದರೆ ನಾನೊಬ್ಬ ಟೈಲರ್ ಆಗಿ ನಾನು ಸ್ಮಾರ್ಟ್ಗೆ ಅರ್ಜಿ ಕೊಟ್ಟು 6 ತಿಂಗಳಾಯ್ತು, ಇವರೇ ಕೊಡಲಿಲ್ಲ ನನಗೆ. ಆಗ ನನ್ನ ತಪ್ಪ ಇವರ ತಪ್ಪ? ಇದೆಲ್ಲ 4 ಈ ಕಾನೂನು ಬೇರೆ ಬೇರೆ ಯಾಕೆ? ಅದಕ್ಕಿಂತಲೂ ಯಾರೆಲ್ಲ ನಿಮ್ಮಲ್ಲಿ ಬೋರ್ಡಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಟೈಲರ್ಗಳು, ನಮ್ಮ ಬೋರ್ಡಲ್ಲಿ ಸ್ಟೇಟ್ ಬೋರ್ಡಲ್ಲಿ ಲೇಬರ್ ಬೋರ್ಡಲ್ಲಿ ಟೈಲರ್ಗಳು ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆಲ್ಲ ಕೊಡ್ತೇವೆ ಅಂತೇಳಿ ಮುಗೀತಲ್ಲ. ಟೈಲರ್ ಅಲ್ಲದವನು ಅವನು ಬೋರ್ಡ್ ಮೆಂಬರ್ ಆಗಲಿ ಆಗ್ತದಾ? 3 ಲಕ್ಷ ಜನ ಇದ್ದಾರೆ ರಾಜ್ಯದಲ್ಲಿ. ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲ ಟೈಲರ್ ಆಗಿ ರಿಜಿಸ್ಟರ್ ಆದವರಲ್ಲ, ಅಥವಾ ಟೈಲರ್ ಅಸೋಸಿಯೇಷನ್ಗೆ ಸರ್ಟಿಫಿಕೇಟ್ ಮಾಡಿ ತಂದೆ ಅಂದರೆ ಈ ರೀತಿ ಕೊಡೋದನ್ನು ಕೂಡ ಸರಿಯಾಗಿ ಕೊಡುವಂಥ ವ್ಯವಸ್ಥೆಗಳಿಂದ ಇಲ್ಲ. ಆದ ಕಾರಣ ನೀವು ಬೇರೆ ಬೇರೆ ಪ್ಯಾಕೇಜ್ ಕೊಟ್ಟಿದ್ದಾರಲ್ಲ, ಇನ್ನೂ ಕೂಡ ಸಮರ್ಪಕ ಆಗಿ ಅದಕ್ಕೆ ನೀತಿ ನಿಯಮ ಅದು ಕೂಡ ಬರಲಿಲ್ಲ. ಬಂದಾಗ ಒಂದೊಂದು ಇವತ್ತು ಜನರಿಗೆ ಅದರ ಕಷ್ಟ ಇವತ್ತು ಗೊತ್ತಾಗ್ತದೆ. ಸರ್ಕಾರ ಕೊಡೋದನ್ನು ಕೂಡ ಓಪನ್ ಮೈಂಡಲ್ಲಿ ಜನಗೊಂದು ಹೆಸರಿಗೆ ಬೇಕಾಗಿ ನಾವು ಪೇಪರಿಗೆ ಕೊಟ್ಟು ಏನು ಸಿಕ್ತಂತೆಲ್ಲ ಸಂತೋಷದಿಂದ ಜನ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತೇಳಿ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗ್ತದೆ. ಪ್ರತಿಯೊಂದು ವಲಯದಲ್ಲೂ ಈಗ ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತಾರೆ, ಪ್ರತಿಯೊಂದು ಕಾರ್ಮಿಕ ಸಂಘಟನೆ ಇರಲಿ ಯಾವುದೇ ಇರಲಿ ಎಲ್ಲದಕ್ಕೂ ಒಂದೊಂದು ಅವರವರದಾದಂತಹ ಸಂಘಟನೆಗಳಿವೆ. ಆ ಸಂಘಟನೆಗಳ ಮೂಲಕ ಅವರನ್ನು ಗುರುತಿಸುವಂತಹ ಕೆಲಸ ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ? ಮಾಡಬೇಕು, ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಅದರಲ್ಲಿ 10% ಹೆಚ್ಚು ಕಮ್ಮಿ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲದಲ್ಲೂ ಕೂಡ 10% ಹೆಚ್ಚು ಕಮ್ಮಿ ಇರ್ತದೆ. ಅದು ನೀವು 10%ಗೆ ಬೇಕಾಗಿ ನೀವು 90%ಗೆ ಕಷ್ಟ ಕೊಡೋದಲ್ಲ. ನೀವು 90%ಗೆ ಸವಲತ್ತು ಕೊಟ್ಟು 10% ಹೆಚ್ಚು ಕಮ್ಮಿ ಅವನು ತಿಂತಾನ ಅಥವಾ ಅವನು ಡೋಂಗಿ ಮಾಡ್ತಾನೆ ಬೇರೆ ಪ್ರಶ್ನೆ. 100ಕ್ಕೆ 100 ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮದು ಸರ್ಕಾರಿ ಜವಾಬ್ದಾರಿ. ನಾವು 90%ಗೆ ನ್ಯಾಯ ಕೊಟ್ಟು 10% ನಾವು ಕದ್ದು ತಿಂದರೂ ಕೂಡ ನಾವು ಸಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಕೂಡ 5-10% ಮೈನಸ್ ಪ್ಲಸ್ ಬಂದೇ ಬರ್ತದೆ. ಅದು ಬಿಟ್ಟು ಇದು ಪೊಲೀಸ್ ಥರ 10% ಕೂಡ ಆಗಬಾರ್ದು ಅಂತ ಹೇಳಿ ಇಲ್ಲಿ ಇದ್ದವರಿಗೆಲ್ಲ ತೊಂದರೆ ಮಾಡಿದ ಪರಿಸ್ಥಿತಿ ಆದರೆ ಏನು? ಸೊ ಈ ಒಂದು ಮನೋಭಾವದ ಸರ್ಕಾರ ಇವತ್ತು ಬರಬೇಕಾಗ್ತದೆ. ಈಗ ಒಂದು ಕಡೆಯಿಂದ ಪ್ಯಾಕೇಜ್ ಘೋಷಣೆಗಳು ಆಗ್ತವೆ, ಮತ್ತೊಂದು ಕಡೆಯಿಂದ ಉದ್ಯಮದಲ್ಲಿ ತೊಡಗಿಸಿಕೊಂಡವರು ವ್ಯಾಪಾರಸ್ಥರು, ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಅಂತ ಹೇಳ್ತೇವೆ. ಅದರೊಟ್ಟಿಗೆ ಸಣ್ಣ ವ್ಯಾಪಾರಿಗಳು, ದೊಡ್ಡ ವ್ಯಾಪಾರಿಗಳು, ಅತಿ ದೊಡ್ಡ ವ್ಯಾಪಾರಿಗಳು, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಈಗ ಶಿಕ್ಷಣ ಸಂಸ್ಥೆಗಳು, ಇದೆಲ್ಲವೂ ಇವೆ. ಇವೆಲ್ಲವೂ ತುಂಬ ಆರ್ಥಿಕವಾಗಿ ಯಾರೂ ಇವತ್ತು ಸುಖಕರವಾಗಿಲ್ಲ. ಎಲ್ಲರೂ ಸಾಲ ಮಾಡಿದವರಿದ್ದಾರೆ, ಲೋನ್ ಕಟ್ಟಲಿಕ್ಕೆ ಆಗದವರಿದ್ದಾರೆ. ಇವರಿಗೆಲ್ಲ ಯಾವುದೇ ರೀತಿಯ ಪರಿಹಾರಕ್ಕೆ ಯಾವುದೇ ರೀತಿಯ ಕ್ರಮಗಳಿಲ್ಲ. ಒಮ್ಮೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಕಟ್ಟಲಿಕ್ಕೆ ಆದೇಶಗಳು ಸರಿಯಾಗಿ ಇಲ್ಲ. ನೋಡಿ, ಸರ್ಕಾರ ಇವತ್ತು ಎಷ್ಟು ವಿಫಲ ಆಗಿದೆ ಅಂತ ಹೇಳಿದರೆ, ಯಾರು ಉದ್ಯೋಗದಲ್ಲಿರುವಂಥ ಕೆಲಸ ಬದುಕಬೇಕಾದ್ರೆ ಉದ್ಯೋಗ ಕೊಡುವವನು ಬದುಕಬೇಕು. ಈಗ ನೀವು ಬದುಕಿದ್ರೆ ನಿಮ್ಮಲ್ಲಿ 10 ಜನ ಕೆಲಸ ಮಾಡುವವರು ಬದುಕ್ತಾರೆ. ನಿಮಗೆ ಬದಲಿಕ್ಕೆ ನೀವು ಚಾನ್ಸ್ ಕೊಡಿದ್ರೆ, ನಾನು ಈಗ ನನ್ನ ಸೋದರಿ ಅಥವಾ ಒಂದು ದೊಡ್ಡ ಟೈಲರ್ ಅಂಗಡಿ ಹಾಕಿದರೆ ಅವರಿಗೆ ಬದುಕಲಿಕ್ಕೆ ನಾವು ಜೀವ ಹೋಗುವಾಗ ಅವರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟರೆ ಅವ್ರು ಅಂಡರ್ 20 ಜನ ಬದುಕ್ತಾರೆ. ಸೊ ನೀವು ಈ ಆಲೋಚನೆ ಮಾಡಿ ಸರ್ಕಾರ ತೀರ್ಮಾನ ತಗೊಳ್ಬೇಕು. ಈ ನ್ಯಾಷನಲೈಸ್ ಬ್ಯಾಂಕ್ ಇರೋದು ಯಾಕೆ? ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿದ ಯಾಕೆ? ಈ ಕಷ್ಟಕಾಲದಲ್ಲಿ ಜನರಿಗೆ ಇವರು 50,000 ತನಕ ಯಾವುದು ಕೂಡ ಕೇಳದೆ ಲೋನ್ ಕೊಡಬೇಕಾದ ಆದೇಶ ಇದೆ. ಎಲ್ಲ ಬ್ಯಾಂಕ್ಗಳ ಆದೇಶ ಇದೆ. ಆ ಆದೇಶನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ. ಅದನ್ನು ಜನಾರ್ದನ್ ಪೂಜಾರಿ ಅವರು ಮಾಡಿದ್ದು. ಆವಾಗ 5,000 25,000 ಅಂತ ಹೇಳಿದರೆ ಇವತ್ತು ಲಕ್ಷಕ್ಕೆ ಸಮ. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕ್ರಾಂತಿಕಾರಿ ಬದಲಾವಣೆ ಆಗಿದೆ. ಹೇಗೆ? ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವತ್ತು ಇಂದಿರಾ ಗಾಂಧಿ ಮಾರ್ಗದರ್ಶನದಲ್ಲಿ ಬ್ಯಾಂಕನ್ನು ಎಲ್ಲರಿಗೆ ಓಪನ್ ಮಾಡಿ ಪರಿಸ್ಥಿತಿ ಏನಾಯಿತು? ಸಣ್ಣ ಬೋಟು ಇದ್ದವನು ದೊಡ್ಡ ಬೋಟ್ ತಗೊಂಡು ಇವತ್ತು ದೊಡ್ಡ ಬೋಟ್ ಹಾಕಿ ನಮ್ಮ ಊರವರಿದ್ದಾರೆ. ಯಾರು ಮೀನು ಮಾಡ್ತಾ ಇದ್ರ ಅವ್ರು ಸಣ್ಣ ಬೋಟ್ ತಗೊಂಡು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರು ರಿಕ್ಷಾ ಡ್ರೈವರ್ ಬಿದ್ದರೆ ಅವನು ಸ್ವಂತ ರಿಕ್ಷಾ ತಗೊಂಡ. ಯಾರು ಲಾರಿ ಡ್ರೈವರ್ ಆಗಿದ್ದರು ಬ್ಯಾಂಕ್ ಅರ್ಜಿ ಹಾಕಿಕೊಂಡು ಅವ್ರು ಲಾರಿ ತಗೊಂಡ್ರು. ಯಾರು ಬಸ್ ಕಂಡಕ್ಟರ್ ಆಗಿದ್ದರು ಅವ್ರು ತಗೊಂಡು ಬಸ್ ದನಿ ಆದರು. ಎಷ್ಟೋ ಜನ ಇದ್ದಾರೆ ಇತಿಹಾಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅವತ್ತು ಜನಾರ್ದನ್ ಪೂಜಾರಿ ಕಾಲದ ಮುಂಚೆ ನಮ್ಮ ಲಾರಿ ಡ್ರೈವರ್ ಆಗಿದ್ದಾಗ ಇದು ಲಾರಿ ತಗೊಂಡು ದೊಡ್ಡ ಶ್ರೀಮಂತರಾದವರು ಎಷ್ಟೋ ಜನ ಇದ್ದಾರೆ. ಬಸ್ ತಗೊಂಡು ಬಸ್ ಕಂಡಕ್ಟರ್ ಡ್ರೈವರ್ಗಳು ಬಸ್ ತಗೊಂಡು ಫ್ರೀಯಾಗಿ ಲೋನ್ ಮುಖಾಂತರ ಇವತ್ತು ಎಷ್ಟೋ ದೊಡ್ಡ ಶ್ರೀಮಂತರಾಗಿದ್ದಾರೆ. ಜನಾರ್ದನ್ ಪೂಜೆ ಕಾಲದಲ್ಲಿ ಮೀನು ಮಾರ್ತಿದ್ದವನೊಂದು ಬೋಟ್ ತಗೊಂಡು ದೊಡ್ಡ ಮೀನುಗಾರಿಕೆ ಇವತ್ತು ಬೋಟ್ ಹಾಕಿದಂಥ ಎಷ್ಟು ಕಣ್ಣ ಮುಂದೆ ನಮ್ಮ ಉದಾಹರಣೆ ಇದೆ. ಇದರಲ್ಲಿ ಕೆಲವರಿಗೆ ನೆನಪುಂಟು, ಕೆಲವರಿಗೆ ನೆನಪಿಲ್ಲ. ಈ ಒಂದು ಕಷ್ಟ ಕಾಲದಲ್ಲಿ ಈ ಬ್ಯಾಂಕ್ಗಳು ಮುಂದೆ ಬರದಿದ್ದಲ್ಲಿ ಮತ್ತೆ ಬ್ಯಾಂಕ್ಗಳು ಯಾಕೆ ಶ್ರೀಮಂತರಿಗೆ ಮಾತ್ರ ಸವಲತ್ತು ಕೊಡಲಿಕ್ಕೆ? ಬ್ಯಾಂಕ್ಗಳ ವರ್ಷದ ಘೋಷಣೆ ಆಗುವಾಗ ಕೋಟಿ ಲಾಭವನ್ನು ತೋರಿಸ್ತಾರೆ. ಮತ್ತೆ NP ಅಂತೇಳಿ ಶ್ರೀಮಂತರದ್ದು ಮನ್ನಾ ಮಾಡ್ತಾರೆ.
ಬಡವರಿಗೆ ಇವತ್ತು ಒಂದು ಸಣ್ಣ ಮಾಧ್ಯಮ ಅವರಿಗೆ ನಾವು ಇಷ್ಟು ಇಂಟ್ರೆಸ್ಟ್ ಫ್ರೀ ಲೋನ್ 50,000 ಇನ್ನೊಂದು ಕೊಡಿ, ಅದು ಇನ್ನೊಂದು ವ್ಯಾಪಾರ ಮಾಡೋ 1,00,000 ಕೊಡಿ, ಅದೇ ಅವ್ನು ಬದುಕಬೇಕಲ್ಲ. ಆ ಬದುಕಿಸಿದರೆ ಒಂದು ಕಾನೂನು, ಬ್ಯಾಂಕಲ್ಲಿ ಕಾನೂನು ರೂಲ್ಸ್ ಮಾಡಿ ಬದುಕಿದ್ರೆ ಎಲ್ಲರೂ ಕೂಡ ಬದುಕುವಂಥ ಪರಿಸ್ಥಿತಿ ಆಗ್ತದೆ. ಬ್ಯಾಂಕ್ಗಳು ಬಂದು ಈಗ ಯಾರು ಕೂಡ ಇವತ್ತು ವ್ಯಾಪಾರ ಮಾಡುವವರ ದಾಖಲೆಯನ್ನು ಅದ್ರ ಪರಿಶೀಲನೆ ಮಾಡ್ಬೋದು. ಅವರು 10 ವರ್ಷದಿಂದ 15 ವರ್ಷದಿಂದ ನೋಡಿಕೊಡ್ಬೋದು, ವ್ಯಾಪಾರ ಮಾಡ್ತಾ ಇದ್ದಾರೆ, ನಿಷ್ಠೆಯಲ್ಲಿದ್ದಾರೆ, ಅಂತವರಿಗಾದ್ರೂ ಇವರು ಗುರುತಿಸುವಂತ ಕೆಲಸ ಮಾಡೋದಿಲ್ಲ. ಕಾನೂನು ಇದೆ. ಯಾಕೆ ಬ್ಯಾಂಕ್ ಇಸ್ ಅ ಗೌರ್ಮೆಂಟ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಅಂಡರ್ ಬರ್ತದೆ. ನಾಳೆ ಹೆಚ್ಚು ಕಮ್ಮಿ ಆದರೆ ರಿಸರ್ವ್ ಬ್ಯಾಂಕ್ ಜವಾಬ್ದಾರಿ ತಗೊಳ್ತದೆ. ಇದನ್ನು ಈ ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನು, ಇಡೀ ರಿಸರ್ವ್ ಬ್ಯಾಂಕ್ ಕಾನೂನು ತೆಕ್ಕೊಂಡದು ಇಲ್ಲಿ ವರ್ಷ ಕೂತ್ಕೊಳ್ಬೇಕು. ಯಾರು ಉಸ್ತುವಾರಿ ಮಂತ್ರಿಗಳು, MP ಅಥವಾ ರಾಜ್ಯ ಮುಖ್ಯಮಂತ್ರಿ, ಏನಿದೆ ನಿಮ್ಮ ಕಾನೂನು ಹೇಳಿ, ಅನುಷ್ಠಾನ ಮಾಡಿ ಬದುಕಿಸಿದ್ರೆ ಮಾತ್ರ ಇವತ್ತು ಸಮಾಜ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕರೆ ಇದೆ. ಹಲೋ ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮತ್ತೆ ಹೆಸರು ಹೇಳಿ. ನಾವು ಬಾಲಪುಣಿ ಗ್ರಾಮ ಪಂಚಾಯತ್ ಶರೀಫ್ ಅಂತ, PM ಶರೀಫ್ ಹೇಳಿ. ನಮಗೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೊರೋನಾ ಹೋದ ಅವಧಿಯಲ್ಲಿ ಕೊರೋನಾ 1ನೇ ಅಲೆಯ ಸುಮಾರು ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ಕೇಳ್ತದೆ ಹೇಳಿ. ಹಲೋ, ನಾವು ಅದಕ್ಕೆ ಲಸಿಕೆಗಾಗಿ ನಂತರದ ದಿನಗಳ 2ನೇ ಇದಕ್ಕೂ ಕೂಡ ಹಲವು ಪ್ರಯತ್ನಗಳನ್ನು ಪಟ್ಟಾಗ ನಮ್ಮ ಶಾಸಕರ ವಿಶೇಷ ಮುತುವರ್ಜಿಯಿಂದ ನಮ್ಮ ಈ ಕಡೆ ಕೊರೋನಾ ಒಂದು ಹಂತಕ್ಕೆ ನಮಗೆ ಮಟ್ಟಕ್ಕೆ ಹಾಕಲಿಕ್ಕೆ ಸಾಧ್ಯವಾಗಿದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಬಾಲಪುಣಿ ನಮ್ಮ ಗ್ರಾಮ ಪಂಚಾಯತ್ ಸುದ್ದಿಯಾಗಿದೆ. ಹಲವು ಅವರ ಕಾಲುನೋವನ್ನು ಲೆಕ್ಕಿಸಿದ ಕೂಡ ನಮ್ಮ ಈ ಭಾಗಕ್ಕೆ ಬಂದು ಅವರು ಪ್ರತಿ ವಾರ್ಡ್ಗಳಲ್ಲೂ ಯಾವ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ಜನರಿಗೆ ಧೈರ್ಯವನ್ನು ಕೊಡುವ ಅವರು ವ್ಯವಸ್ಥೆ ಮಾಡಿದರು. ಪ್ರತಿ ಮನೆಗೆ ಭೇಟಿ ಕೊಟ್ಟು ನಾವು ಧೈರ್ಯ ತುಂಬಿಸುವ ಕೆಲಸ ಮಾಡಿದೆವು. ಹೋದ ಕಲೆಯಲ್ಲೂ ಯಾರು ಹತ್ತಿರ ಹೋಗದಂತಹ ಸಂದರ್ಭದಲ್ಲಿ ಅವರೇ ನಮಗೆ ಹಲವು ಮೀಟಿಂಗ್ ಅನ್ನು ಕರೆದು ಅವರು ಸಹ ಯಾವುದೇ ಮನೆಗೆ ಭೇಟಿ ಕೊಡಲು ಹಿಂಜರಿಯಬಾರದು, ಪ್ರತಿ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಖಂಡಿತ ಬಾಲಪುಣಿ ಎಲ್ಲಿ ನಮಗೆ ಉತ್ತಮ ಅದರ ಫಲಿತಾಂಶ ಸಿಕ್ಕಿದೆ. 1ನೇಯದಿ ನಮಗೆ ಈ ಲಸಿಕೆ ಬರುವ ಸಂದರ್ಭಗಳಲ್ಲಿ ಮೊದಲನೇದಾಗಿ ನಮ್ಮ ಕೇಂದ್ರ ಮಂತ್ರಿಗಳಿರ್ಬೋದು, ಕರ್ನಾಟಕ ಮಂತ್ರಿಗಳಿರ್ಬೋದು, ಜನರಿಗೆ ಸಂಶಯ ಬರುವ ರೀತಿಯಲ್ಲಿ ಅವರು ವರ್ತನೆ ಮಾಡಿದರು. ಖಾಲಿ ಸೂಜಿಯನ್ನು ಇಡದೆ ಬರೀ ಆ ಇಂಜೆಕ್ಷನ್ ಇದರಿಂದ ಅವರ ದೇಹಕ್ಕೆ ಚುಚ್ಚುವಂತ ವ್ಯವಸ್ಥೆ ತೋರಿಸಿ ಜನರನ್ನು ಒಂದು ಹೆದರಿಸುವ ರೂಪದಲ್ಲಿ ಮಾಡಿ ನಾವು ಈ ತರ ಮಾಡುವುದು ಒಂದು ಮಾಡಿದ ಕಾರಣ ಈ ಉಳಿದವರಿಗೆ ಏನೋ ಅದರ ಬಗ್ಗೆ ಸಂಶಯ ಬಂತು. ನಂತರ ದಿನಗಳಲ್ಲಿ ಎಲ್ಲರೂ ಹೆದರಿ ಕೊರೋನಾ ಇದು ವ್ಯಾಕ್ಸಿನ್ ಕೊಡ್ಲಿಕ್ಕೆ ಹಿಂಜರಿದರು. ಆ ಸಂದರ್ಭದಲ್ಲಿ ಈ ಬಾರಿಯಲ್ಲಿ ನಮಗೆ ನಮ್ಮ ಶಾಸಕರು ಹೇಳಿದ್ದು, ಮೊದಲನೇದಾಗಿ ನೀವು 100% ನಿಮ್ಮ ಏರಿಯಾದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಿ ಇದಕ್ಕೋಸ್ಕರ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮ್ಮ ಈ ಬಾಲಪುಣಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಡುಪದವು ಎಂಬ ಒಂದು ವಾರ್ಡಿನಲ್ಲಿ 95% ನಾವು ಈ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದೇವೆ. ಅದಲ್ಲದೆ ಒಂದು ಮಸೀದಿಯ ಪಕ್ಕದಲ್ಲಿ ಇರುವ ದೊಡ್ಡದೊಂದು ಕಟ್ಟಡದಲ್ಲಿ ಐಸೋಲೇಷನ್ ಸೆಂಟರ್ ಅಂದ್ರೆ ಕೋವಿಡ್ ಸೇವಾ ಕೇಂದ್ರ, ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳುವಂತಿಲ್ಲ, ಕೋವಿಡ್ ಸೇವಾ ಕೇಂದ್ರ ಅಂತ ಹೇಳಿದ್ದು ಅದರಲ್ಲಿ 3 ಬೆಡ್ಗಳನ್ನು ವ್ಯವಸ್ಥೆ ಮಾಡಿ ಅದಕ್ಕೆ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ನಾವು ಮಾಡಿದ್ದು. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಕೆಲಸವನ್ನು ನಮ್ಮ ಶಾಸಕರ ವತಿಯಿಂದ ಅವರ ನೋವನ್ನು ಲೆಕ್ಕಿಸದೆ ಕೂಡ ನಮ್ಮ ಕಡೆಗೆ ಬಂದು ಹುರಿದುಂಬಿಸುತ್ತಾ ನಮ್ಮ ಈ ಕಾರ್ಯವನ್ನು ಮೆಚ್ಚಿಸಿದ್ದಾರೆ. ಅದೇ ಒಂದು ಉತ್ತಮ ಬೆಳವಣಿಗೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ವಂದನೆಗಳು ಶರೀಫ್ ರವರೇ ನಿಮ್ಮ ಮಾತುಗಳಿಗಾಗಿ. ನಡುಪದವಿನಲ್ಲಿ ನಾವು ವರದಿ ಮಾಡಿದ್ದೇವೆ, ಒಂದು ಒಳ್ಳೆಯ ಒಂದು ಸೇವಾ ಕೇಂದ್ರ ಮಾಡಿದ್ದಾರೆ ಅವರು. ಎಲ್ಲ ಸರಿ ಮಾಡಿದ್ದಾರೆ. ಸೊ ನಾವು ಸ್ವಲ್ಪ ಮಟ್ಟ ಪ್ರೋತ್ಸಾಹ ಕೊಟ್ಟರೆ ಅವ್ರು ಜನ ಮುಂದೆ ಬಂದು ಮಾಡಲಿಕ್ಕೆ ಇಚ್ಛೆದೆ. ಜನರು ಸಹಕಾರ ಕೊಡಬೇಕಂತಿದೆ, ಹೇಗೆ ಮಾಡ್ಬೇಕಂತ ಅವರಿಗೆ ಗೊತ್ತಿಲ್ಲ. ಆ ಕೆಲಸವನ್ನು ನಾವು ಸರ್ಕಾರದ ಮುಂದೆ ನಿಂತು ಇವತ್ತು ಮಾಡಬೇಕು. ಅದು ಬಾಲಪುಣದ ಮಾದರಿಯಾಗಿ ಇವತ್ತು ಅವರು ಎಲ್ಲ ಜಾತಿ ವರ್ಗದವರು ಎಲ್ಲ ಪಾರ್ಟಿಯವರಲ್ಲಿ ಸೇರಿ ಎಲ್ಲ ಚೆನ್ನಾಗಿ ಇವತ್ತು ಮಾಡೋದಂತ ಅಲ್ಲಿ ವಿಚಾರ ಇವತ್ತಾಗಿದೆ. ಸೊ ನಾನು ನಿಮ್ಮ ಇದರ ಬಗ್ಗೆ ಮಾತಾಡ್ತಿದ್ದೆ, ಬ್ಯಾಂಕಿಗೆ ಸಂಬಂಧ. ಸೊ ಈ ಕಷ್ಟ ಕಾಲದಲ್ಲಿ ಬ್ಯಾಂಕ್ ಮುಂದೆ ಬರಬೇಕು. ಎಷ್ಟೋ ಜನ ನೋಡಿ ಫೋನ್ ಮಾಡಿ ಕೂಗ್ತಾರೆ. ಕೆಲವು ಮಹಿಳೆಯರು ಲಾಂಡ್ರಿ ಓಪನ್ ಮಾಡಿದ್ರು ಕಷ್ಟಪಟ್ಟು. ಆ ಕೆಲಸವನ್ನು ನಾವು ಸರ್ಕಾರದ ಮುಂದೆ ನಿಂತು ಇವತ್ತು ಎಲ್ಲ ಜಾತಿ ವರ್ಗದವರು ಸೇರಿ ಎಲ್ಲ ಚೆನ್ನಾಗಿ ಇವತ್ತು ಮಾಡೋದು. ಇನ್ನೊಂದು ಅವ್ರ ಮಕ್ಕಳಿಗೆ ಸೊ ನಾನು ನಿಮ್ಮ ಬಗ್ಗೆ ಕಲ್ತಿದ್ದಾರೆ. ಬ್ಯಾಂಕಿಗೆ 1 ಲಕ್ಷ ಬೇಕು, ಅವ್ನು 1 ಲಕ್ಷ ಹೋದ್ರೆ 1-2 ತಿಂಗಳ ದುಡ್ಡು ಕಳಿಸ್ತಾನೆ, ಯಾರು ಕೂಡ ಪರಿಸ್ಥಿತಿ ಇಲ್ಲ. ಇದನ್ನೆಲ್ಲ ನೋಡಿ ಬ್ಯಾಂಕ್ ಮಹಿಳೆಯರು ಲಾಂಡ್ರಿ ಓಪನ್ ಮಾಡಿ. ನಾನೊಬ್ಬ ಎಜುಕೇಟೆಡ್, ನಾನು ಸರ್ಟಿಫಿಕೇಟ್ ನೋಡಿ, ನನ್ನ ಕೆಲಸದ ಸರ್ಟಿಫಿಕೇಟ್ ನೋಡಿ ಎಲ್ಲಿ ಕೊಡ್ತಾರೆ ಅದು ಫಾರಿನ್ನಲ್ಲಿ, ಆ ಕಂಪನಿ ಜೊತೆ ಅಪ್ರೂವಲ್ ತಗೊಂಡು ಬೇಕಾದ್ರೆ ಸ್ಯಾಲರಿ ಇಲ್ಲಿಗೆ ಕಳಿಸ್ತಾರೆ ಬ್ಯಾಂಕಿಗೆ. ಒಮ್ಮೆ ಹೋಗಿ ಅಲ್ಲಿ ಮುಟ್ಟುವಂಥ ವ್ಯವಸ್ಥೆ ಇದೆಲ್ಲ ಬ್ಯಾಂಕ್ನವ್ರ ತಾವು ಕೂತ್ಕೊಂಡು ಮಾತಾಡಿಸ್ಬೇಕಲ್ಲ. ಈಗೇನಾಗಿದೆ, ಎಲ್ಲ ಕೂಡ ಖಾಸಗೀಕರಣ ಅಂತ ಪರಿಸ್ಥಿತಿ. ಕೆಲಸ ಇದ್ದದ್ದು ಇಲ್ಲ, ಖಾಸಗೀಕರಣ, ಏಕದಮ್ ಖಾಸಗೀಕರಣ. ಬ್ಯಾಂಕ್ ರಾಷ್ಟ್ರೀಕರಣ ಅಂತ ಭಾವನೆ ಎಲ್ಲರ ತಲೆಯಿಂದ ಹೋಗಿಬಿಟ್ಟಿದೆ. ಖಾಸಗೀಕರಣ ಭಾವನೆ ಬಂದಿದೆ. ನಮ್ಮ ದೊಡ್ಡ ದುರಂತ ರಾಷ್ಟ್ರೀಕರಣ ಅಂದರೆ ಏನು?
ಜನರಿಗೆ ಸುಲಭವಾಗಿ ಎಲ್ಲವೂ ಸೇವೆ ಸಿಗಬೇಕು ಅನ್ನೋದಕ್ಕಾಗಿ ಸರ್ಕಾರಿ ಸಂಸ್ಥೆಗಳ ಯಾವುದು ಬಾಗಿಲು ಮುಚ್ಚುತ್ತಾ ಅದನ್ನು ಇಂದಿರಾ ಗಾಂಧಿ ಅವರು ಓಪನ್ ಮಾಡಿ ಸರ್ವ ಜನರಿಗೂ ಅವರ ಹಕ್ಕು ಪ್ರಕಾರ ಸವಲತ್ತು ಕೊಡುವಂಥ ವ್ಯವಸ್ಥೆಯೇ ಅದು ರಾಷ್ಟ್ರೀಕರಣ. ಖಾಸಗೀಕರಣ ಅಂತ ಹೇಳಿದರೆ ಮುಂದಿನ ಬಾಗಿಲನ್ನು ಮುಚ್ಚಿ ಹಿಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರಿಗೆ ಬೇಕು ಅವನನ್ನು ಕರೆದು ಅವನಿಗೆ ಗುಟ್ಟಲ್ಲಿ ಕೊಡ್ತೇನಲ್ಲ, ಅದು ಖಾಸಗೀಕರಣ. ಆದರೆ ನಮ್ಮ ದುರಂತೇನು, ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ನೀವು ಅವರ ದೇಶದ್ರೋಹಿ ಅಂತ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರು ಖಾಸಗೀಕರಣ ಮಾಡ್ತಾರೆ ಅವರು ದೇಶ ಪ್ರೇಮಿ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಈ ಒಂದು ಮನೋಭಾವ ನೀವು ಯಾರಿಂದ ತಲೆಯಿಂದ ತೆಗೆಯುವುದಿಲ್ವೇ, ದೇಶದಲ್ಲಿ ಸಮರ್ಪಕ ಆಲೋಚನೆ ಮಾಡಿಕೊಂಡು ದೇಶದ ಬಗ್ಗೆ ಚಿಂತಿತರಾಗೋದಿಲ್ವೋ, ಅದಕ್ಕೆ ಇದೆಲ್ಲ ಸಮಸ್ಯೆಗಳು ಬರುವಂಥದ್ದು. ಈಗ ನಾವು ಕೇಳಿದ್ರೆ ಯಾಕೆ ಸರ್ಕಾರ ಬ್ಯಾಂಕ್ ಮುಖಾಂತರ ಮಾಡೋದಿಲ್ಲ? ಯಾರು ಇವತ್ತು ಉದ್ಯೋಗದಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಇಷ್ಟು ವರ್ಷ ಇತಿಹಾಸ ಇದೆ, ನಿಮ್ದು ಇದಿದೆ, ಈ ಕಾಲಘಟ್ಟದಲ್ಲಿ ಹೌದು ತಗೊಳ್ಳಿಯಪ್ಪ 1-2 ತಿಂಗಳ ನಂತರ ನೀವು ಕೊಡಿ ಬ್ಯಾಂಕಿನವರು. ಮಹಿಳೆಯರು ಇವತ್ತು ಟೈಲರಿಂಗ್ ಶಾಪು, ಬ್ಯೂಟಿ ಪಾರ್ಲರ್, ಲಾಂಡ್ರಿ ಶಾಪ್, ಈಗ ಸಣ್ಣ ಸಣ್ಣ ಹೋಟೆಲ್, ಕ್ಯಾಂಟೀನ್ ಮಾಡಿದ್ದಾರೆ. ಅವರು ಅದಕ್ಕೆ ಅವರ ಒಂದು ಕೆಪಾಸಿಟಿ ಅನುಗುಣವಾಗಿ 25,000ದಿಂದ 1-2 ಲಕ್ಷ ತನಕ ಕೊಡುವಂಥದ್ದು. ಅದು ಈ ಟೈಮಲ್ಲಿ ಬ್ಯಾಂಕ್ನವರು ಕೊಡದಿದೆ, ಮತ್ತು ಯಾರು ಕೊಡ್ತಾರೆ? ಯಾರ್ದಿದೆ ಕೊಡಲಿಕ್ಕೆ? ವ್ಯವಹಾರ ಮಾಡೋರು ಎಲ್ಲರೂ ಸೋತಿದ್ದಾರೆ, ಇದರ ಮಧ್ಯೆ ಕೂಡ ಕಷ್ಟದಲ್ಲಿದ್ದಾರೆ. ಈ ಟೈಮ್ನಲ್ಲಿ ಈ ರಾಷ್ಟ್ರೀಕೃತವಾದ ಬ್ಯಾಂಕ್ ಮುಂದೆ ಬಂದು ಸಹಾಯ ಮಾಡದಿದ್ದಲ್ಲಿ ಮತ್ತೆ ಯಾರಿಗೆ ಬೇಕಾಗಿ ಅಂತ ನಾನು ಕೇಳುವಂಥದ್ದು. ಇದರ ಮಧ್ಯದಲ್ಲಿ ಇನ್ನೂ ಕೆಲವು ಉದ್ಯಮಗಳು, ಉದಾಹರಣೆಗೆ ಬಸ್ಸಿನವರು ಬಸ್ಸನ್ನು ನಿಲ್ಲಿಸಿದ್ದಾರೆ, ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ. ಕ್ಯಾಟರಿಂಗ್ನವರು ಲೈಸೆನ್ಸ್ ಫೀ ರದ್ದು ಮಾಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಇಂತಹದ್ದು ಅದೆಷ್ಟೋ ಸಂಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ, ಯಾವುದು ಆಗ್ತಾ ಇಲ್ಲ. ಲಾಕ್ಡೌನ್ ಆಗಿದೆ, ಎಲ್ಲರೂ ಒಳಗಿದ್ದಾರೆ ಅಷ್ಟೇ. ಲಾಕ್ಡೌನ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳಿ, ಮಾತಾಡಬೇಡಿ, ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳೋದಲ್ಲದೆ ನಾವೇನು ಮಾಡಿದ್ದೇವೆ ಅಂತ ಹೇಳಿ ಇವರು ಏನು ಕೂಡ ಹೇಳೋದಿಲ್ಲ. ಒಂದು ಹೇಳ್ಬೇಕು ನೋಡಿ, ನೀವು ಮನೇಲಿ ಕೂತ್ಕೊಳ್ಳಿ, ನಾವು 1 ತಿಂಗಳು ನಿಮಗೆ ಲಸಿಕೆ ತಂದು ಮನೆಗೆ ಕೊಡ್ತೇವೆ ಇಂಜೆಕ್ಷನ್, ನಾವು ಇಷ್ಟು ಕಡಿಮೆ ಮಾಡ್ತೇವೆ, ನಿಮಗೆ ಊಟಕ್ಕಷ್ಟೇ ಏನು ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಅಲ್ಲ. ಇದೆಲ್ಲ 1 ವರ್ಷ ಹಿಂದೆ ಮಾಡಬೇಕಿತ್ತು ಪ್ಲ್ಯಾನ್, ಆವಾಗ ಮಾಡಲಿಲ್ಲ. ಆಯಿತು, ಈಗಲಾದರೂ ಮಾಡಿ. ಯಾಕೆ ಇನ್ನು 3ನೇ ಅಲೆ ಬಂದಾಗ ಹುಡ್ಕೊಂಡು ಹೋಗೋದಲ್ಲ. ಈಗ ನಾವು ನಮ್ಮ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಾವು DC ಹತ್ರ ಮಾತಾಡಿಕೊಂಡು ನಮಗೆ ವಿದ್ಯುತ್ ಚಿತ್ತಾಗಾರ ಬೇಕು, ಅಲ್ಲಿಗೆ ಚೆಂಪುಗುಡ್ಡೆಗೆ ಒಂದು 1,70,00,000 ವಿದ್ಯುತ್ ಚಿತ್ತಾಗಾರ ಅಲ್ಲಿ ಇವತ್ತು ಆಗ್ತದೆ. ಅದರಲ್ಲಿ 2 ಇದೆ. ಒಂದು ಅವರ ಬೇಡಿಕೆ ಅನುಗುಣ ಕೊಡುವಂಥದ್ದು, 2ನೇದು ಎಷ್ಟೋ ಮರಗಳು ಕಡಿಯುವುದನ್ನು ಕಡಿಮೆ ಆಗ್ತದೆ ಅದರಿಂದಾಗಿ. 2ನೇದು ನಮ್ಮ ಆಸ್ಪತ್ರೆ ನಮಗೆ ಆಗಬೇಕಿತ್ತು, ಆಸ್ಪತ್ರೆಗೆಲ್ಲ ವ್ಯವಸ್ಥೆಗಳು ಕೂಡ ಇದು ಬರುವಂಥ ತಯಾರಿ ಆಯಿತು. ಈಗ ನಮಗೆ ಸಂತೋಷ, ನಮಗೆ ಸೋನು ಸೂದ್ ಯಾರು ಪಿಕ್ಚರ್ ಆ್ಯಕ್ಟರ್ ಸಹಾಯ ಮಾಡಿದೆ, ಅವನು ಕೂಡ ನಮ್ಮ ಆಸ್ಪತ್ರೆ ಒಂದು ಆಕ್ಸಿಜನ್ ತಯಾರು ಮಾಡುವಂಥ, ಈಗ ನಾವು ಮಿಷಿನ್ ಸಿಲಿಂಡರ್ ಹಾಕಿದ್ದೇವೆ, ಆಕ್ಸಿಜನ್ ತಯಾರು ಮಾಡುವಂಥ ಘಟಕಕ್ಕೆ ಕೂಡ ಕೊಡ್ತೇವೆ ಅಂತ ಹೇಳಿಕೊಂಡು ಅವರಿಂದ ಭರವಸೆ ಬಂದಿದೆ. ಭರವಸೆ ಬಂದು ಆದೇಶ ಕೂಡ ಇವತ್ತು ಬಂತು ಮಾಡಿದ್ದಾರೆ. ಸೊ ಈ ಒಂದು ನಾವು ಯಾಕೆ ಈ 2ನೇ ಅಲೆಯಲ್ಲಿ ಆದ ಪ್ರಾಬ್ಲಮ್ 3ನೇ ಅಲೆ ಬರಬಾರ್ದು, ಆವಾಗ ನಾವು ತಯಾರಾಗಿ ಎಲ್ಲದಕ್ಕೂ ಕೂಡ ಬೇಕು. ಈಗ 2ನೇ ಅಲೆ ಬಂತು, 3ನೇ ಅಲೆ ಬರ್ತದೆ ಅನ್ನುವಂತಹ ತಜ್ಞರ ವರದಿ ಇದೆ, ಬಂದೇ ಬರಬಹುದು ಎನ್ನುವಂತಹ ನಿರೀಕ್ಷೆ ಕೂಡ ಇದೆ. ಈಗ ಪಾಸಿಟಿವ್ ಆದವರು ಮನೆಯಲ್ಲಿದ್ದಾರೆ, ನಾಳೆ ನೀವು ಓಪನ್ ಮಾಡಿದರೆ ಪಾಸಿಟಿವ್ ಬಂದವರೆಲ್ಲ ಹೊರಗೆ ಬರ್ತಾರೆ, ಆವಾಗ ಕೊರೋನಾ ಸ್ಪ್ರೆಡ್ ಆಗೇ ಆಗ್ತದೆ. ಅದು ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ, ಸ್ಪ್ರೆಡ್ ಆಗಿ 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 ಸಡನ್ ಸ್ಫೋಟ ಆಗುವಾಗ 3ನೇ ಅಲೆ ಅಂತ ನಾವು ಹೇಳುದು. ಅಲ್ಲ ಇದೆ ಏನು, ಆಗ ವೈರಸ್ ಕೂಡ ಇನ್ನಷ್ಟು ಬಲಿಷ್ಠ ಅದೇ ಅದಕ್ಕೆ ಒಂದು ಮ್ಯೂಟೇಷನ್ ತಗೊಳ್ತದೆ. ಆವಾಗ ನಾವು ತಯಾರಾಗಬೇಕು. ಈ ಮಧ್ಯದಲ್ಲಿ ನಾವು 50% ಅದು ನಮ್ಮ ರಾಜ್ಯದ ಜನತೆಗೆ ಲಸಿಕೆ ಮುಟ್ಟುವಂತಹ ಜವಾಬ್ದಾರಿ ಮತ್ತು ಕೆಲಸವನ್ನು ರಾಜ್ಯ ಸರ್ಕಾರ ಏನಾದರೂ ಮಾಡಲೇಬೇಕು. ನೀವು ಫಾರಿನಿಂದ 22 ರಾಷ್ಟ್ರಗಳ ಕಂಪನಿ ಇದೆ, ಅಲ್ಲಿಂದ ತರಿಸಿ, ಮತ್ತು ಡೆಲ್ಲಿಯಿಂದ ತರಿಸಿ, ಎಲ್ಲಿಂದ ತರಿಸಿ. ಮತ್ತು 6 ಕೋಟಿ ಇದ್ದರೆ ನೀವು 6 ಕೋಟಿ 30 ಬಿಡಿ ಸಣ್ಣ ಮಕ್ಕಳಾಗ್ತದೆ. 3 ಕೋಟಿ ಜನರಿಗೆ ನೀವು ಲಸಿಕೆ ಕೊಟ್ಟು 50-60% ಕೊಟ್ಟರೆ ಮತ್ತೆ ಸಮಸ್ಯೆ ಅಷ್ಟೇ ಇರುವುದಿಲ್ಲ, ಒಂದು ಹಂತಕ್ಕೆ ಬಂದು ನಿಲ್ತದೆ. ಈಗ ಲಸಿಕೆ ಕೊಡುವುದನ್ನು ವ್ಯವಸ್ಥಿತವಾಗಿ ಮಾಡಿ ಎಲ್ಲವನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಹೇಳುವ ಸಂದರ್ಭದಲ್ಲಿ ರಾಜಕೀಯವಾಗಿ ದೃಢತೆ ತೋರಬೇಕಿದ್ದಂತಹ ರಾಜ್ಯ ಸರ್ಕಾರ ಇಲ್ಲಿ ತಮ್ಮ ಮಧ್ಯದೊಳಗೆ ಒಂದು ಅಸ್ಥಿರತೆಯ ರೀತಿಯಲ್ಲಿದೆ. ಜನರಿಗೆ ಯಾರನ್ನು ನಂಬುವುದು ಯಾರನ್ನು ಬಿಡುವುದಂತ ಗೊತ್ತಾಗುವುದಿಲ್ಲ. ನೀವೇ ಒಂದು ಸಂದರ್ಭದಲ್ಲಿ ಹೇಳಿದಿರಿ, ಪರಸ್ಪರ ಹೋಗಿ ಕಚ್ಚಾಡಲಿಕ್ಕೆ ದೆಹಲಿಗೆ ಹೋಗುವ ಬದಲು ಲಸಿಕೆ ತರಲಿಕ್ಕೆ ಹೋಗಿ, ಆಕ್ಸಿಜನ್ ತರಲಿಕ್ಕೆ ಹೋಗಿ, ವೆಂಟಿಲೇಟರ್ಗಳನ್ನು ತರಲಿಕ್ಕೆ ಹೋಗಿ, ಅದಕ್ಕೆ ಯಾರು ಮಾತಾಡುವವರಿಲ್ಲ, ಈ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಇದರ ಕುರಿತು ಏನು ಹೇಳ್ತೀರಿ? ಯಾಕೆಂದರೆ ಜನ ಕೇಳ್ತಾ ಇದ್ದಾರೆ, ಯಾಕೆ ಇದು ಬೇಕಿತ್ತ ಈಗ? ಸತ್ಯ. ಅದೇ ನಾನೊಂದು ರಾಜ್ಯಕ್ಕೆ ಅಥವಾ ಒಂದು ವಿರೋಧ ಪಕ್ಷ ಅಂತಲ್ಲ, ಸಾಮಾನ್ಯ ಜನವಾಗಿ ನಾನು ಹೇಳೋದು, ಜನ ಎಷ್ಟು ವರ್ಷ ಸಹಿಸಬೇಕು ಇವರೇ? 2008ಕ್ಕೆ ಅಧಿಕಾರ ಬಂದರು, 13 ತನಕ ಪ್ರತಿ ವರ್ಷ ಕೂಡ ಕಚ್ಚಾಟ.
ಮೂರು ಮಂತ್ರಿಗಳ ಬದಲಾವಣೆ, ವರ್ಷಕ್ಕೊಬ್ಬ ಮುಖ್ಯಮಂತ್ರಿಯನ್ನು ನೋಡಿದ್ದೇವೆ ನಾವು. ಹಲವಾರು ಮಂತ್ರಿಗಳು ಜೈಲಲ್ಲಿ, ಇನ್ನು ಕೆಲವರು ಬೇಲಲ್ಲಿ, ಇಲ್ಲದ ರೀತಿಯಾಗಿ ಒಂದು ಬಹುಶಃ ಜನರಿಗೆ ಸಾಕಾಗಿತ್ತು, ಯಾವಾಗ ಮುಗೀತಂತೇಳಿ ಆಯಿತು. ಮತ್ತೆ ಇವರಿಗೆ 2ನೇ ಬಾರಿಗೆ ಅವಕಾಶ ಸಿಕ್ಕಿರ್ತದೆ. ಫುಲ್ಲಾಗಿ ಅಲ್ಲ, ಬೇರೆ ರೀತಿಯಿಂದ ಯಾವುದೇ ರೀತಿಯಲ್ಲಾದ್ರೂ ಒಂದು ಅಧಿಕಾರಕ್ಕೆ ಬಂದರು, ಅಲ್ಲಿ ಆದರೂ ಸದೃಢತೆ. ಜನ ಆಶೀರ್ವಾದ ಮಾಡಲಿಲ್ಲ, ಕಾಂಗ್ರೆಸ್ ಅವರನ್ನೇ ತಕೊಂಡು ಮಾಡಿಕೊಂಡು ಬಂದರು. ಬಂದ ನಂತರ ಅದು ಕರೆಕ್ಟ್ ಜನಕ್ಕೆ ಆಡಳಿತ ಕೊಡಬೇಕಲ್ಲ. ಈಗ 2 ವರ್ಷ ಜನಕ್ಕೆ ಬೇಸತ್ತು ಹೋಗಿದೆ, ಯಾವಾಗೊಮ್ಮೆ ಮುಗೀತದೆ ಮಾರ ಅಂತೇಳಿ, ನೆಕ್ಸ್ಟ್ ಓಟ್ ಯಾವಾಗ ಬರೋದು, ಇವ್ರ ಕೆಳಗೆ ಇಳಿಸ್ಲಿಕ್ಕೆ ಅಂತೇಳಿ ಕಾದು ಕೂತ್ಕೊಂಡ ಪರಿಸ್ಥಿತಿಯಲ್ಲಿ ಜನರು ಮತ್ತು ನೋವಿನಲ್ಲಿದ್ದಾರೆ. ಈ ಮಧ್ಯದಲ್ಲಿ ಇವರದೇ ಒಂದು ಕಚ್ಚಾಟ, ಆಡಳಿತ ಸರಿ ಇಲ್ಲ, ಇಲ್ಲಿ ಸಮಸ್ಯೆನ ಸಮರ್ಪಣೆ ನಿಭಾಯಿಸ್ತಾ ಇಲ್ಲ. ಈ ರೀತಿಯ ಒಂದು ಮುಖ್ಯಮಂತ್ರಿಗಳ ವಿರುದ್ಧ MLA ಮಾತಾಡ್ತಾರೆ, ಏನು ಆ್ಯಕ್ಷನ್ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಒಂದು ಮುಖ್ಯಮಂತ್ರಿ ವಿರುದ್ಧ ಒಂದು ಮಂತ್ರಿ ಮಾತಾಡ್ತಾರೆ, ಒಬ್ಬರು ಆ್ಯಕ್ಷನ್ ತಗೊಳ್ಳ. ಒಂದು ಮುಖ್ಯಮಂತ್ರಿ ವಿರುದ್ಧ ಒಬ್ಬರು ಮಾತಾಡಬೇಕಾದ್ರೆ ಅವರ ಪಕ್ಷದಲ್ಲೇ ಅವರ ಉನ್ನತ ಸ್ಥಾನದಲ್ಲಿರುವಂಥ ಮುಖಂಡರು ಅವರಿಗೆ ಬೆಂಬಲ ಇಲ್ಲದಿದ್ದಲ್ಲಿ ಆ ಮಂತ್ರಿಗೆ ಅಥವಾ ಶಾಸಕರಿಗೆ ಆ ಮುಖ್ಯಮಂತ್ರಿಗಳು ಟೀಕೆ ಮಾಡೋದು ಧೈರ್ಯ ಹೇಗೆ ಬರ್ತದೆ? ಬೇರೆ ಪಕ್ಷದವರಾದರೆ ನಾವು ಹೇಳುವಾಗಿಲ್ಲ, ಆದರೆ ಈ ರಾಜಕೀಯ ಪಕ್ಷವನ್ನು ಹೇಳುವಾಗ ಅದು ಶಿಸ್ತಿನ ಸಂಘಟನೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿಯ ತನಕ ಶಿಸ್ತಂತ ಯಾವುದು ಕೂಡ ತೋರಿಸಲಿಲ್ಲ, ಎಲ್ಲ ಎದುರಿಸಿ ಇವತ್ತು ಮಾಡುವಂಥದ್ದು. ಇದು ಕಂಪ್ಲೀಟಾಗಿ ಒಡಕಿನ ರಾಜ್ಯಕ್ಕೆ ಮತ್ತು ಅಧಿಕಾರ ಏನು ಕೂಡ ಮಾಡ್ಬೋದೆಂಬ ಪರಿಸ್ಥಿತಿಗೆ ಇವತ್ತು ನಿಲ್ಲಿಸುವಂಥ ವ್ಯವಸ್ಥೆ ಇವತ್ತು ಆಗಿದೆ. ನಾನು ಕೇಳುವಂಥದ್ದು, ಮುಖ್ಯಮಂತ್ರಿಗಳು ನೀವು ಓಪನ್ ಆಗಿ ಟೀಕೆ ಮಾಡಿ, ನಾವು ಟೀಕೆ ಮಾಡಿದ್ದೇವೆ. ಕೆಲವರು ಹೇಳ್ತಾರೆ ಅವರ ಹಿತೈಷಿಗಳು, ನೀವು ಸಪೋರ್ಟ್ ಮಾಡಿ. ಈಗ ನಾವು ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಉಪದ್ರ ಮಾಡೋದು, ಯಾರು ಉಪದ್ರ ಮಾಡೋದು? ಅವರ ಪಕ್ಷದವರೇ, ಅವರ ಪಕ್ಷ ಮಂತ್ರಿಗಳು, ಶಾಸಕರು. ಆಯಿತು, ಆ ಮಂತ್ರಿಯ ವಿರುದ್ಧ ಇನ್ನೊಬ್ಬರು ಶಾಸಕರು ಹೇಳ್ತಾರೆ, ಅವನ ಮೇಲೆ ಕೇಸಿಗೆ ಹಾಕಿ ಜೈಲು ಹಾಕಿ. ಅರೆ, ಹಾಗಾದ್ರೆ ಯಾವ ರೀತಿ ಇವರ ಸಂಕಷ್ಟದಿಂದ ಜನರಿಗೆ ಏನು ಮೆಸೇಜ್ ಕೊಡ್ತಾರೆ? ಜನರಿಗೆ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು? ಕೊರೋನಾ ಸಂಬಂಧಪಟ್ಟಾಗ ನಾನು ಹೇಳಿದೆ, 5 ಜನ ಹಿರಿಯ ಸಚಿವರಿಗೆ ಜವಾಬ್ದಾರಿ. ಈಗ ಹೇಳಿದಾಗೆ ಇಲ್ಲಿ ಇವ್ರದ್ದು ಬೇರೆ ಕತೆ, ಅಧಿಕಾರಿಗಳು ಅಲ್ಲಿ ಶಾಸಕರು ಇವರಿಗೆ ಬೈಯೋದು, ಅಲ್ಲಿ 60 ಜನ ಸೇರಿ ಅವನನ್ನು ತೆಗಿಬೇಕಂತ ಹೇಳಿ, ಇಲ್ಲಿ ಇವರು 10 ಜನ ಡೆಲ್ಲಿಗೆ ಹೋಗಿ ಇವರನ್ನು ಇಳಿಸ್ಬೇಕಂತ ಹೇಳುದು. ನೀವು ಒಬ್ಬರ ಹತ್ರ ಮಾತಾಡಿದರೆ ಮೇ ಎಂಡ್ ಆಗುವಾಗ ಖಂಡಿತವಾಗಿ ಚೇಂಜ್ ಮಾಡ್ತಂತೇಳಿ ಇವರು BJP ಮುಖಂಡರು ಹೇಳೋದು. ಇನ್ನೊಬ್ಬರ ಮಾತಾಡಿದ್ರೆ ಎಲ್ಲ ಕೂಡ ಸರಿಯಾಗಿದೆ ಅಂತ ಹೇಳುವಂಥದ್ದು. ಇನ್ನೊಂದು ಜನ ಕನ್ಫ್ಯೂಷನ್. ನಾನು ಕೇಳೋದು, ನೀವು ಕೊರೋನಾ ಭಾಳ ಚೆನ್ನಾಗಿ ನಿಭಾಯಿಸಿದ್ದೇವೆ, ನಾವು ಆಡಳಿತ ಭಾಳ ಚೆನ್ನಾಗಿ ಕೊಡ್ತೇವೆ ಅಂತ ಹೇಳುದು ನೀವೇ, ಮತ್ತು ಮುಖ್ಯಮಂತ್ರಿ ಇಳಿಸಿರುವುದಂತ ನೀವೇ ಅಲ್ವ? ಯಾಕೆ ಇವರೆಲ್ಲ ಸರಿಯಾಗಿದೆ ಅಂತ ಹೇಳಿದರೆ ಮತ್ತೆ ಯಾಕೆ ಇಳಿಸ್ಬೇಕಂತ ಹೇಳಬೇಕು? ಈಗ ಜನರಿಗೆ ಮುಖ್ಯಮಂತ್ರಿ ಬದಲಾಗುವ ಪ್ರಶ್ನೆ ಅಲ್ಲ, ಈಗ ಕೊರೋನಾ ನಿಯಂತ್ರಣಕ್ಕೆ ಬರಬೇಕು. ನಮ್ಮ ಜನಜೀವನ ಸರಿಯಾಗಬೇಕು, ನಾವು ಸಂಕಷ್ಟದಲ್ಲಿದ್ದೇವೆ, ನಮಗೆ ಒಂದು ಸರಿಯಾದ ಬದುಕಲಿಕ್ಕೆ ದಾರಿ ಬೇಕು. ಜನರ ಅಪೇಕ್ಷೆ ಇಷ್ಟೇ. ಖಂಡಿತವಾಗಿ ಜನ ನೆಮ್ಮದಿಯಿಂದ ಜೀವನ ಮಾಡುವ ವಾತಾವರಣ ನಿರ್ಮಾಣ ಜವಾಬ್ದಾರಿ ಸರ್ಕಾರ. ನಮ್ಮ ಕೆಲಸ ಏನು? ಜನರ ಕಷ್ಟ ಮತ್ತು ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಪೂರ್ಣ ನಮಗೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಕಡಿಮೆ ಮಾಡಬೇಕು. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ, ಇನ್ನೊಂದು ಬೇರೆ ಯೋಜನೆ, ಹಲವಾರು ಬಡವರಿಗೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಯೋಜನೆಗಳು ತಂದುಕೊಟ್ರು. ಆವಾಗ ಮುಖ್ಯಮಂತ್ರಿ ಟೀಕೆ ಮಾಡಿದವರಿದ್ದಾರೆ, ನೀವೆಲ್ಲ ಸರ್ಕಾರದ ದುಡ್ಡನ್ನು ಬಡವರಿಗೆ, ಮಾಧ್ಯಮರಿಗೆ ಬೇರೆ ಬೇರೆ ಭಾಗ್ಯ ಕೊಟ್ಟು ಖರ್ಚು ಮಾಡ್ತಾ ಇದ್ರೆ ಅಂತ ಟೀಕೆ ಮಾಡಿದರು. ಜನರ ಟ್ಯಾಕ್ಸ್ನ ಹಣ ಪೋಲಾಗ್ತದೆ ಟೀಕೆ ಮಾಡಿದರು. ಆವಾಗ ಮುಖ್ಯಮಂತ್ರಿ ಏನು ಹೇಳಿದರು? ಹೌದು, ಈ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ ಒಂದು ವರ್ಗಕ್ಕೆ ಮಾತ್ರ, ಶ್ರೀಮಂತರಿಗೆ ಮಾತ್ರ ಅವಕಾಶ ಅಲ್ಲ, ಸರ್ವ ಜನರಿಗೆ ಕೂಡ ಅವಕಾಶ ಇದೆ. ಅದಕ್ಕೆ ನಾನು ಎಲ್ಲ ವರ್ಗದವರಿಗೆ, ಬಡವರಿಗೆ ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅಂತ ಕೂಡ ಮಾತನ್ನು ಕೂಡ ಭಾಳ ಧೈರ್ಯವಾಗಿ ಹೇಳಿದರು. ಆವಾಗ ಇನ್ನೊಬ್ಬ ಶಾಸಕರು BJP ಹೇಳಿದರು, ನೀವು ಬಡವರಿಗೆಲ್ಲ ಅನ್ನಭಾಗ್ಯ ಯೋಜನೆ ಮಾಡಿ ಉಚಿತವಾದ ಅಕ್ಕಿ ಕೊಟ್ಟು ಎಲ್ಲ ಆರಾಮದಲ್ಲಿ ಮನೆಯಲ್ಲಿದ್ದಾರೆ, ಕೆಲಸ ಮಾಡೋದಿಲ್ಲ, ಆಲಸ್ಯದಿಂದ ಅಂತ ಟೀಕೆ ಮಾಡಿದರು. ಆಗ ಮುಖ್ಯಮಂತ್ರಿ ಎದ್ದು ಹೇಳಿದ್ರು ವಿಧಾನಸಭೆಯಲ್ಲಿ, ಹೌದು, ಇಷ್ಟು ವರ್ಷ ತನಕ ಅವ್ರು ಭಾಳ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ಬೆವರಿಸಿದ್ದಾರೆ, ಅದಕ್ಕೆ ಈಗ ಅವ್ರು ಸ್ವಲ್ಪ ಆರಾಮದಲ್ಲಿರಲಿ, ನೀನು ಭಾಳ ಆರಾಮದಲ್ಲಿ ಇಷ್ಟು ವರ್ಷ ನೀನು ಹೋಗಿ ಕೆಲಸ ಮಾಡು ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಿ, ನಾವೊಂದು ಯೋಜನೆ ಕೊಡೋದು ಮಾತ್ರ ಅಲ್ಲ, ಅದಕ್ಕೆ ಟೀಕೆ ಬಂದಾಗ ಬದ್ಧತೆಯಿಂದ ಉತ್ತರ ಕೊಟ್ಟರು. ಅದು ಅರ್ಧಕ್ಕೆ ಒಂದು ಸಮರ್ಪಕದ ಆಡಳಿತ ಅಂತಂದು ಹೇಳ್ತೇವೆ. ಆಡಳಿತ ಅಂತ ಹೇಳಿದ್ರೆ, ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಆ ಒಂದು ರೀತಿಗೆ ಹೇಳುವಂಥದ್ದು. ಆಡಳಿತ ಅಂತ ಹೇಳುವಾಗ ಎಲ್ಲಿಯೂ ಆಡಳಿತ ವಿರೋಧಿ ಅಲೆ ಯಾವ ಕಾಲಕ್ಕೂ ಇರ್ತದೆ, ಅದು ಸರ್ವಕಾಲಕ್ಕೂ ಇರ್ತದೆ. ಅದನ್ನು ನಿಭಾಯಿಸಿಕೊಂಡು ಹೋಗುವುದರಲ್ಲಿ ಇರುವುದು ಚಾಣಾಕ್ಷತನ. ಖಂಡಿತ. ಯಾವಾಗಲೂ ಆಡಳಿತಕ್ಕೆ ವಿರೋಧ ಜಾಸ್ತಿ, ವಿರೋಧ ಮಾಡುವವರಿಗೆ ಸುಲಭ, ಆದರೆ ಆಡಳಿತಕ್ಕೆ ವಿರೋಧ ಜಾಸ್ತಿ ಅಂತ ಹೇಳುವಾಗ ಅದನ್ನು ನಿಭಾಯಿಸುವುದರಲ್ಲಿ ಹೇಗೆ ನಿಭಾಯಿಸುತ್ತಾರೆ ಎನ್ನುವುದರಲ್ಲಿ ಇರುವುದು ಪ್ರಶ್ನೆ. ಖಂಡಿತವಾಗಿ ಸತ್ಯ ಅದು. ಈಗ ನಾವು
ರಾಜಕೀಯವಾಗಿ ಕೊರೋನಾವಾಗಿ ಸಾಕಷ್ಟು ಮಾತನಾಡಿದೆವು. ಈಗ ಬಹುಶಃ ಸಾಕಷ್ಟು ಸಮಯ ಆಯಿತು ಅಂತ ತಿಳ್ಕೊಳ್ತೇನೆ. ಕೊನೆಯ ಒಂದು ಪ್ರಶ್ನೆ ಇದೆ. ಈಗ ನೀವೇ ಆರೋಗ್ಯವಂತೆ ಆದರೆ ಏನು ಮಾಡ್ಬೋದು ಅಂತೇಳಿ ಜನಗಳು ಕೇಳಿದರು, ನಾವು ಕೇಳಿದ್ದೆವು. ರಾಜಕೀಯವಾಗಿ ಕೊರೋನಾ ಸಂಕಷ್ಟ ಎಲ್ಲರಿಗೂ ತಂದಿದೆ. ಅದು ಸಾಮಾಜಿಕ ಆರ್ಥಿಕ ಎಲ್ಲದರಲ್ಲೂ ಬಂದಿದೆ. ವ್ಯವಹಾರಸ್ಥರು ಎಲ್ಲರೂ ಸೋತಿದ್ದಾರೆ, ಬಂತು ಅದು. ಈಗ ಒಂದು ವೇಳೆ ಕೊರೋನಾದ ವಿರುದ್ಧ ಹೋರಾಟದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಏನು ಮಾಡಿದೆ? ಕಾಂಗ್ರೆಸ್ ಕೊಟ್ಟಂಥ ಸಲಹೆ ಬೇರೆ ಯಾರು ಕೂಡ ಕೊಡಲಿಲ್ಲ. ಆದದ್ದು ರಾಹುಲ್ ಗಾಂಧಿಯವರು ಅವತ್ತೇ ಹೇಳಿದರು, ಯಾವಾಗ ಲಾಸ್ಟ್ ಜನವರಿಯಲ್ಲಿ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಏನು ಒಂದೆರಡು ಕೇಸ್ ನೋಡ್ತೇವೆ ಅಂತೇಳಿ. ಮತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿತ್ತು. ಎರಡನೇ ಅಲೆ ಬಂದಾಗ ಹೇಳಿ ದೊಡ್ಡ ಸುನಾಮಿ ಬರ್ತದೆ, ನಮಗೆ ಆರೋಗ್ಯ ಸಮಸ್ಯೆ ಜೊತೆಯಲ್ಲಿ ಆರ್ಥಿಕ ಸಮಸ್ಯೆ ಬರ್ತದೆ, ದೊಡ್ಡ ಸುನಾಮಿ ಎದ್ದೇಳಲಿಕ್ಕೆ ದೇಶದಲ್ಲಿ ಅಂತ ಹೇಳಿ ಅವರು ಹೇಳಿದರು. ಅದನ್ನು ಲೆಕ್ಕಕ್ಕೆ ಒಂದು ಡೋಂಟ್ ಕೇರ್ ಮಾಡಿದರು ಅಲ್ವಾ. ರಾಹುಲ್ ಗಾಂಧಿ ಅವರು ಹೇಳಿದ ಹಲವಾರು ವಿಚಾರಗಳು ಎಲ್ಲ ಕೂಡ ಸತ್ಯ ಆಗಿದೆ ಅಲ್ವಾ. ಬೇರೆ ಮುಖಂಡರು ಹೇಳಿದ್ದು ಒಂದು ಕೂಡ ಸತ್ಯ ಆಗಲಿಲ್ಲ. ನಮ್ಮ ದುರದೃಷ್ಟೇನು, ರಾಹುಲ್ ಗಾಂಧಿ ಏನು ಗೊತ್ತಿಲ್ಲ ಪಪ್ಪು ಅಂತ ಟೀಕೆ ಮಾಡಲಿಕ್ಕೆ ಇತ್ತು. ಏನು ಹೇಳಿದವರು ಏನು ಮಾಡಲಿಲ್ಲ, ಭಯಂಕರ ಬುದ್ಧಿವಂತರಂತೇಳಿ ಈ ರೀತಿಯ ಮನೋಭಾವವನ್ನು ಬಿಂಬಿಸಲಿಕ್ಕೆ ಹೋದರೆ ಇದು ಯಾವಾಗ ನಾವು ಅಭಿವೃದ್ಧಿ ಮತ್ತು ಆಲೋಚನೆ ಮಾಡಲಿಕ್ಕೆ? ಅದೇ ಒಂದು ಉತ್ತಮವಾದ ಸಲಹೆ ತಗೊಂಡು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾ ಬೇಡವಾ? ಈ ದೇಶದ ಆರ್ಥಿಕ ತಜ್ಞ, ಈ ದೇಶದಲ್ಲಿ ದೊಡ್ಡ ಫೈನಾನ್ಸ್ ಸೆಕ್ರೆಟರಿ ಆಗಿ, ಗವರ್ನರ್, ನಮ್ಮ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ, ಆರ್ಥಿಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ, ಈ ದೇಶದ 10 ವರ್ಷ ಪ್ರಧಾನಮಂತ್ರಿಯಾಗಿ ಅವರ ಅನುಭವದ ಪ್ರಕಾರ ಒಂದು ಲೆಟರ್ ಬರೀತಾರೆ, ಹೇಗೆ ನೀವು ಇದನ್ನು ಪ್ಯಾಂಡಮಿಕನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ. ಅದನ್ನೊಂದು ಯಾರೊಬ್ಬ ವಿರೋಧಿ ಕೊಟ್ಟ ರೀತಿಯಲ್ಲಿ ತೆಗೆದು ಅದನ್ನು ವ್ಯಂಗ್ಯ ಮಾಡಿ ನೀವು ಕಲಿಸ್ತೀರಲ್ಲ ರಿಟರ್ನ್ ಅವರಿಗೆ ಆರೋಗ್ಯ ಸಚಿವರ ಮುಖಾಂತರ. ಹಾಗಾದರೆ ಇನ್ನು ಯಾವ ಸಲಹೆ ಇವರಿಗೆ ಸಿಕ್ಕುವಂಥದ್ದು? ಮನಮೋಹನ್ ಸಿಂಗ್ ಅಂತ ಪ್ರಧಾನಮಂತ್ರಿ ಕೊಟ್ಟಂಥ ಸಲಹೆ ಇವರು ತಗೊಳ್ಳೋದಿದ್ದರೆ ಮತ್ತು ನಾವೆಲ್ಲ ಕೊಟ್ಟಂಥ ಸಲಹೆಯನ್ನು ತಗೊಳ್ತಾರೆ ಎಂಬ ಮನೋಭಾವ ಇದೆಯಾ ಇದರಲ್ಲಿ? ಒಂದು ಕಾಂಗ್ರೆಸ್ ಹೇಳಿದವರು ಆಗಬಾರ್ದು, ಅದು ಕಾಂಗ್ರೆಸ್ಗೆ ಅದು ಕ್ರೆಡಿಟ್ ಹೋಗಬಾರ್ದು. ನಾಳೆ ಪ್ರೈಮ್ ಮಿನಿಸ್ಟರ್ ಮಾಡಿ ಆಗಬಾರ್ದರೆ ರಾಜೀವ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ವಾಜಪೇಯಿಯನ್ನು ಕಳಿಸಿದರು ಭಾರತ ದೇಶವನ್ನು ಪ್ರತಿನಿಧಿಸಲಿಕ್ಕೆ. ಯಾಕೆ? ನಮಗೆ ದೇಶದ ಪ್ರಶ್ನೆ ಆ ಸಂದರ್ಭದಲ್ಲಿ. ಅಂದರೆ ಈಗ ಎಲ್ಲರೂ ತಗೊಂಡೋಗಿ ನಮ್ಮ ದೇಶದ ಪ್ರಶ್ನೆ ಅಂತೇಳಿ ನಾವು ಮುಂದೆ ಹೋಗ್ಬೇಕು ಹೊರತು ಇದು ನಮ್ಮ ಪಕ್ಷದ ಪ್ರಶ್ನೆ ಅಂತ ಹೋದರೆ ದೇಶ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ದೇಶದ ಪ್ರಶ್ನೆ ಅಂತ ನಾವು ತಗೊಂಡು ಹೋಗ್ಬೇಕು. ಈಗ BJP ಅದನ್ನು ಪಕ್ಷದ ಪ್ರಶ್ನೆ ಅಂತ ತಗೊಂಡು ವಿಚಾರ ಪ್ರತಿಯೊಂದು ಕೂಡ ಅದರ ವಿಚಾರ ಟೀಕೆ ಮಾಡಿದ ತಕ್ಷಣ ನಮಗೆ ನಾವು ಅವಾಗ ಸ್ವಲ್ಪ ಬಂದ ತಕ್ಷಣ ಅಟೆನ್ಷನ್ ಡೈವರ್ಷನ್ ಕೆಲಸ. ಇದಾದ ಕೊರೋನಾಗೆ ಇದೆಲ್ಲ ಗೊತ್ತುಂಟ ವಿಷಯ, ಅದು ಅದರಷ್ಟಾಗೇ ಇದೆ. ಅದಕ್ಕೆ ಎಲ್ಲರೂ ಹೋಗ್ತಿರುವಂಥ ವಿಚಾರ ಅದು ಶ್ರೀಮಂತ ಕೂಡ ನಾವು ಪ್ರತಿಪಕ್ಷ ಇದ್ದರೂ ಕೂಡ ಕಾಂಗ್ರೆಸ್ ಇದು ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ. ಉದಾಹರಣೆಗೆ KPC ಎಷ್ಟು ಆ್ಯಂಬುಲೆನ್ಸ್ಗಳು ಫ್ರೀಯಾಗಿ ರೆಡಿ, ಎಷ್ಟು ಯುವಕರು ಅಲ್ಲಿ ಇವತ್ತು ಆರೋಗ್ಯ ಸಂಬಂಧಪಟ್ಟಾಗೆ ನಮ್ಮ ಕ್ಷೇತ್ರದಲ್ಲೇ ನಾವು ತಗೊಳ್ಳುವ ಈ COVID-19 ಟೀಮ್ ಅಂತ ಹೇಳಿ 4-5 ಕಡೆ 24/7 ಕೆಲಸ 24 ಯಾವುದೇ ಜಾತಿ ಮತ್ತೆ ಇಲ್ಲ. ಫೋನ್ ಬಂದರೆ ಆ್ಯಂಬುಲೆನ್ಸ್ ಕಳಿಸೋದು, ಅವನು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದಲ್ಲಿ ಮಾಡೋದು, ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಬಿಲ್ ಜಾಸ್ತಿ ಆದ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಿಲ್ ಕಡಿಮೆ ಮಾಡೋದು, ಬಿಲ್ ಕಡಿಮೆ ಮಾಡಿ ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಇಲ್ಲದಿದ್ದರೆ ಆ ಧನಿ ಹತ್ರ ಮಾತಾಡಿಸಿ ಆದಷ್ಟು ಕಡಿಮೆ ಮಾಡಿ ಅಂತೇಳಿ ಕಲೆಕ್ಷನ್ ಮಾಡಿ ಕೊಟ್ಟು ಅವರ ಮನೆಗೆ ಕಳಿಸೋದು. ಏನಾದರೂ ತೀರಿ ಹೋದರೆ ಎಲ್ಲ ಧರ್ಮದ ಪ್ರಕಾರ ಸಾವಿಗೆ ಕೂಡ ಗೌರವ ಇದೆ. ಅಂತ್ಯಕ್ರಿಯೆಯನ್ನು ಅಂತ್ಯ ಸಂಸ್ಕಾರವನ್ನು ಗೌರವಪೂರಿತವಾಗಿ ಇವತ್ತು ಮಾಡುವಂಥ ವ್ಯವಸ್ಥೆ ಎಲ್ಲ ಜಾತಿ ಧರ್ಮ ಬಿಟ್ಟು. ಅದ್ರ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿ ಪೇಷಂಟ್ ಯಾರಿದ್ದಾರೆ ಅವರ ಅಟೆಂಡರ್ಗಳಿಗೆ ಊಟ ಇಲ್ಲ, 3 ಹೊತ್ತಿನ ಊಟ ಎಲ್ಲ ಯನಪಯ್ಯ ಕನಚೂರು KS ಹೆಗಡೆ ಆಸ್ಪತ್ರೆಯಲ್ಲಿ 3 ಹೊತ್ತಿನ ಊಟ ಹೋಗಿ ಇವರೇ ಯುವಕರು ಹೋಗಿ ಅಲ್ಲಿ ಕೊಡುವಂಥದ್ದು. ಒಂದು ಮಕ್ಕಳು ಬಂದು ಕೇಳ್ತಾರೆ, ನಾವು ತಾಯಿಯ ನೋಡಿ PP ಕಿಟ್ ಇಲ್ಲ ಅಂತ ಇರುವಾಗ ಅಂಥವ್ರಿಗೆ ಕಿಟ್ಟು ಕೊಡುವಂಥ ಕೆಲಸ. ಈ ಎಲ್ಲ ಕೆಲಸವೂ ಕೂಡ ಪಕ್ಷ ಇವತ್ತು ಅವ್ರ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಕೊಡೋ ಮೂಲಕ ಮುಂದೆ ನಿಂತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. 24 ಗಂಟೆಗೆ ಇವತ್ತು ಕೆಲಸ. ಈ ರೀತಿಯ ಒಂದು ಸಾಮಾಜಿಕವಾಗಿ ಕಾಂಗ್ರೆಸ್ ಈ ಒಂದು ಕಷ್ಟ ಕಾಲದಲ್ಲಿ ಮುಂದೆ ನಿಂತು ನಾನು ಕೊಡಬೇಕಂತ ಆದೇಶ ಮಾಡಿದೆವು. ನಾವು ಅಲ್ಲಲ್ಲಿ ಆಕ್ಸಿಜನ್ ಮನೆಗೆ ಮುಟ್ಟಿಸಬೇಕಂತ ಯೋಜನೆ ಮಾಡಿದ್ದೆವು. ಜಿಲ್ಲಾಧಿಕಾರಿಯಿಂದ ಆದೇಶ ಹೋಗ್ತದೆ, ಇಲ್ಲಿ ಆಕ್ಸಿಜನ್ ನಮಗೆ ಕಡಿಮೆ ಇದೆ, ನೀವು ಯಾರಿಗೆ ಆಕ್ಸಿಜನ್ ಕೊಡಬಾರ್ದು ಅಂತೇಳಿ. ಹಾಗಾದರೆ